ಹಾ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ ಮಾತಾಜಿ? ಹಾ, ಬರ್ತಾ ಇದೆ ಮತ್ತೆ. ಲೈವ್ನು ಆಗಿದೆ, ಕಾಣಿಸ್ತಾ ಇದೆ. ಸ್ಕ್ರೀನ್ ಕಾಣ್ತಾ ಇದೆ. ಮತ್ತೆ ಕ್ಲಾಸ್ ಲೈವ್ ಆಗಿದೆಯಾ? ಹಾ, ಆಗಿದೆ. ಓಕೆ, ಹರೇ ಕೃಷ್ಣ. ಇನ್ನು ಯಾರು ಬಂದೇ ಇಲ್ಲ, 4 ಜನ ಇದ್ದಾರೆ. ಹರೇ ಕೃಷ್ಣ. ಇನ್ನು ಓಂ ಯಾರು? ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. श्रीचैतन्यमनोभीष्टं स्थापितं येन भूतले हरे कृष्ण माताजी। कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्ति सिद्धान्त भक्तिवेदान्त स्वामिन् इति नामिने। नमस्ते सरस्वते देवे गौरवाणी प्रचारिणी निर्विशेष शून्यवादी पाश्चात्यदेशतारिणी। जय श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्तवृंदा। जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासदि गौर भक्तवृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे।
हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 कृष्ण
ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ ಶ್ರೀ ಶ್ರೀ ಗೌರ ನಿತಾಯ್ ಕಿ ಜೈ ಶೀಲ ಪ್ರಭು ಕಿ ಜೈ ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ ಸ್ವಾಗತ ಮಾತಾಜಿ. ಹರೇ ಕೃಷ್ಣ ಇವತ್ತಿನ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಶೀಲ ಪ್ರಭುಪಾದರ ಅಡಿದಾವರಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳೋಣ. ನಮಗೆ ಭಕ್ತಿಶಾಸ್ತ್ರೀಯ ಈ ತರಗತಿಯಲ್ಲಿ ಭಕ್ತಿರಸಾಮೃತ ಸಿಂಧು ಈ ಕೃತಿಯನ್ನ ನಮಗೆ ಶೀಲ ಪ್ರಭುಪಾದರು ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ತಿಯನ್ನು ಕೊಡ್ಲಿ ಅಂತ ಬೇಡ್ಕೊಳ್ಳೋಣ. ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಶ್ರೀ ರಾಧಾ ಗೋವಿಂದರಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿಕೊಳ್ಳೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪಾಠ 4ರ ಅವಲೋಕನ. ನಾವು ಕಳೆದ ವಾರ ಸಾಧನ ಭಕ್ತಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಅವಿಚ್ಛಿನ್ನವಾದದ್ದು. ಅದು ಭಕ್ತರ ಸಂಘದಲ್ಲಿ ಭಕ್ತರ ಕೃಪೆಯಿಂದ ಈ ಭಕ್ತಿ ಪ್ರಾರಂಭವಾಗುತ್ತದೆ. ಈ ಭಕ್ತಿಯನ್ನು ನಾವು ಪ್ರಾರಂಭ ಮಾಡಬೇಕಾದರೆ ಒಂದು ಅರ್ಹತೆ ಬಹಳ ಮುಖ್ಯವಾದದ್ದು. ಅದು ಅಂದ್ರೆ ಶ್ರದ್ಧೆ. ಧರ್ಮಗ್ರಂಥಗಳಲ್ಲಿ, ಭಗವಂತನಲ್ಲಿ, ಭಕ್ತರಲ್ಲಿ ಇದು ನಮಗೆ ಶ್ರದ್ಧೆ ಬರಬೇಕು. ಇದನ್ನೆಲ್ಲ ನಾವು ಕಳೆದ ಒಂದು ಪಾಠದ ಅವಲೋಕನ, 4ನೆಯ ಪಾಠದ ಅವಲೋಕನ ಇದು. ಜನ್ಮ ಜನ್ಮಾಂತರಗಳಲ್ಲಿ ಭಕ್ತಿ ಹೇಳೋದು ಮುಂದುವರ್ಕೊಂಡು ಬರುತ್ತೆ. ಸೊ ಈ ಭಕ್ತಿ ಹೇಳೋದಂದ್ರೆ ಏನು ಅಂತ ಅರ್ಥ ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಇಂದ್ರಿಯಗಳ ಒಡೆಯನಾದ ಆ ಭಗವಂತನ ಭಕ್ತಿ ಸೇವೆಯನ್ನು ಮಾಡೋದು. ಈ ಭಕ್ತಿಯಲ್ಲಿ, ಭಕ್ತಿ ಸೇವೆಯಲ್ಲಿ 3 ಪ್ರಭೇದಗಳು: ಸಾಧನ ಭಕ್ತಿ, ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ. ಸಾಧನ ಭಕ್ತಿ ಅಂದ್ರೆ ಏನು? ಈಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಭಕ್ತಿ ಇದೆ, ಭಗವಂತನಲ್ಲಿ ನಮ್ಗೆ ಸಂಬಂಧ ಇದೆ, ಅದನ್ನ ನಾವು ಈಗ ಮರೆತು ಬಿಟ್ಟಿದ್ದೇವೆ. ಸೊ ಹಾಗಾಗಿ ಈ ಸ್ವಾಭಾವಿಕವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಈ ಅಭ್ಯಾಸ, ಭಗವಂತನ ಭಕ್ತಿ ಸೇವೆ, ಅದನ್ನ ನಾವು ವೃದ್ಧಿಗೊಳಿಸ್ಕೊಳ್ಬೇಕು. ಅದಕ್ಕೆ ನಮಗೆ ನಿಯಂತ್ರಕ ತತ್ವಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ನಾವು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈ ಸಾಧನ ಭಕ್ತಿಯಲ್ಲಿ 2 ವಿಧ. ಒಂದು ವೈದಿ ಸಾಧನ ಭಕ್ತಿ ಮತ್ತು ಎರಡನೆಯದು ರಾಗಾನುಗ ಭಕ್ತಿ. ಈಗ ವೈದಿ ಸಾಧನ ಭಕ್ತಿಗೂ ಮತ್ತು ರಾಗಾನುಗ ಸಾಧನ ಭಕ್ತಿಗೂ ವ್ಯತ್ಯಾಸವನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಅದು ವೈದಿ ಸಾಧನ ಭಕ್ತಿ, ಅದು ಪ್ರೀತಿಯಿಂದ ಮಾಡಿದ್ದಲ್ಲ, ಅದು ಸ್ವಪ್ರೇರಣೆಯಿಂದ ಮಾಡಿದ್ದಲ್ಲ. ಗುರುವಿನ ಆದೇಶ ಇದೆ, ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡಬೇಕು. ಸೊ ಆ ಒಂದು ಒತ್ತಾಯದ ಮೇರೆಗೆ ಗುರುಗಳ ವಿಧೇಯತೆಯಿಂದ ನಾವು ಆ ನಿಯಂತ್ರಕ ತತ್ವಗಳನ್ನ ಅಭ್ಯಾಸ ಮಾಡೋದು, ಪಾಲನೆ ಮಾಡೋದು, ಇದು ವೈದಿ ಸಾಧನ ಭಕ್ತಿ. ಹಾಗಾಗಿ ಈ ವೈದಿ ಸಾಧನ ಭಕ್ತಿಯಲ್ಲಿ ಭಕ್ತಿಯ ಹಂತಗಳು 9. ಸೊ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಆಮೇಲೆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇದು ನಮಗೆ ಗೊತ್ತಿದೆ.
ಸೊ ಇದರಲ್ಲಿ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ ಇವು ವೈದಿ ಸಾಧನ ಭಕ್ತಿಯಲ್ಲಿ ಬರುತ್ತೆ. ಮತ್ತೆ ರಾಗಾನುಗ ಸಾಧನ ಭಕ್ತಿ ಅಂದ್ರೆ ಏನು? ರಾಗಾನುಗ ಸಾಧನ ಭಕ್ತಿ ಅಂದ್ರೆ ಸ್ವಯಂ ಪ್ರೇರಿತವಾಗಿದ್ದು, ಇಲ್ಲಿ ಯಾರ ಒತ್ತಾಯವೂ ಇಲ್ಲ, ಆಸಕ್ತಿಯಿಂದ, ತುಂಬಾ ಆಸಕ್ತಿಯಿಂದ ಭಗವಂತನ ಸೇವೆ ಮಾಡ್ತಕ್ಕಂಥದ್ದು. ಸೊ ಇದು ರಾಗಾನುಗ ಸಾಧನ ಭಕ್ತಿ. ಈ ರಾಗಾನುಗ ಸಾಧನ ಭಕ್ತಿಯಲ್ಲಿ ಇರ್ತಕ್ಕಂಥದ್ದು ಯಾವ ಹಂತಗಳು ಅಂದ್ರೆ ನಿಷ್ಠಾ, ರುಚಿ ಮತ್ತು ಆಸಕ್ತಿ. ಸೊ ಹಾಗಾಗಿ ಈ ಸಾಧನ ಭಕ್ತಿಯಿಂದ ನಾವು ಮುಂದುವರಿದು ಭಾವಭಕ್ತಿ ಹಂತಕ್ಕೆ ತಲುಪುವುದು. ಸೊ ಈಗ ಈ ರೀತಿಯಾದ ಒಂದು ಸಾಧನ ಭಕ್ತಿಗೆ ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ, ಇವುಗಳ ವ್ಯತ್ಯಾಸವನ್ನು ಕೂಡ ಕಳೆದ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಮತ್ತೆ ಒಂದು ಮುಖ್ಯವಾದದ್ದು ಈ ನಿಯಂತ್ರಕ ತತ್ವ ಅಂದ್ರೆ ಏನು? ನಿಯಂತ್ರಕ ತತ್ವ ಅಂದ್ರೆ ಯಾವುದು ಧರ್ಮಗ್ರಂಥಗಳಲ್ಲಿ ಮಾನ್ಯವಾಗಿದೆ ಮತ್ತು ಯಾವುದು ಭಗವಂತನ ಆ ಭಕ್ತಿಗೆ ತೃಪ್ತಿಗಾಗಿ ನಡೆಸಲಿಕ್ಕಾಗಿರ್ತಕ್ಕಂತಹ ಎಲ್ಲ ಕಾರ್ಯಗಳು ಅವನ್ನ ನಿಯಂತ್ರಕ ತತ್ವಗಳು ಅಂತ ಹೇಳ್ತಾರೆ. ಸೊ ಈ ನಿಯಂತ್ರಕ ತತ್ವಗಳಲ್ಲಿ ಅತಿ ಮುಖ್ಯವಾದದ್ದು, ಅತಿ ಮೂಲವಾದ ತತ್ವ ಅದು ಯಾವುದು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಅತಿ ಮುಖ್ಯವಾದ, ಅತಿ ಮೂಲವಾದ ತತ್ವ ಹಿಂದಿನ ಪಾಠದಲ್ಲಿ ನಾವು ಕಲ್ತಿರೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನನ್ನ ಯಾವಾಗ್ಲೂ ನಾವು ಸ್ಮರಿಸುತ್ತಿರಬೇಕು, ಮತ್ತೊಂದು ಕೃಷ್ಣನನ್ನು ಮರೆಯಬಾರದು. ಹರೇ ಕೃಷ್ಣ, ಹರಿ ಬೋಲ್. ಸೊ ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಸೊ ಕೃಷ್ಣನನ್ನ ಯಾವಾಗ್ಲೂ ನಾವು ಸ್ಮರಿಸುತ್ತಾ ಇರ್ಬೇಕು, ಮತ್ತೆ ಯಾವತ್ತು ಕೂಡ ಅವನನ್ನು ಮರೆಯಬಾರದು. ಸೊ ಇದು ಎಲ್ಲ ಧರ್ಮಗ್ರಂಥಗಳ ಸಾರ. ಇದು ಒಂದು ಮೂಲ ನಿಯಂತ್ರಕ ತತ್ವವನ್ನು ನಾವು ಪಾಲಿಸಿದರೆ ಉಳಿದ ಎಲ್ಲ ನಿಯಮಗಳು, ನಿಷೇಧಗಳು ತನ್ನಿಂತಾನೇ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಎಲ್ಲ ನಿಯಂತ್ರಕ ತತ್ವಗಳು ಆಮೇಲೆ ಕೊನೆಯದಾಗಿ ನಾವು ತಿಳ್ಕೊಂಡ್ವಿ ಏನಂತ, ಈ ನಿಯಂತ್ರಕ ತತ್ವಗಳು ಯಾರಿಗಾಗಿ? ಸೊ ಕೇವಲ ಬ್ರಹ್ಮಚಾರಿಗೋ ಅಥವಾ ಕೇವಲ ಒಂದು ಬ್ರಾಹ್ಮಣ ವರ್ಗದವರಿಗೋ, ಸನ್ಯಾಸಿಗೋ ಅಲ್ಲ. ಸೊ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ನಿಯಂತ್ರಕ ತತ್ವಗಳು ಎಲ್ಲ ವರ್ಣ, ಎಲ್ಲ ಆಶ್ರಮಗಳಿಗೂ ಕೂಡ ಇದು ಪಾಲಿಸಲೇಬೇಕಾದ ಈ ನಿಯಂತ್ರಕ ತತ್ವಗಳು. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನನ್ನು ಸ್ಮರಿಸುವುದು ಮತ್ತು ಎಲ್ಲ ಹೊತ್ತಿನಲ್ಲೂ ನಾವು ಅವನನ್ನ ಮರೆಯಬಾರದು. ಸೊ ಇದಕ್ಕೆ ಎಲ್ಲರೂ ಕೂಡ ಅದಕ್ಕಾಗಿ ನಿಯಂತ್ರಕ ತತ್ವವನ್ನ ಪಾಲಿಸಬೇಕು. ಸೊ ಅದು ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಇದು 9 ವಿಧ ಭಕ್ತಿ ಸೇವೆಯಲ್ಲಿ ಮುಖ್ಯವಾಗಿ ಪ್ರಾರಂಭದಲ್ಲಿ ಆರಂಭಿಕ ಭಕ್ತರಿಗೆ ಶ್ರವಣ, ಕೀರ್ತನ, ಸ್ಮರಣ ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರು ಅವರವರ ಕೆಲಸದಲ್ಲಿ ಮಗ್ನನಾಗಿ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಅವರು ಕೃಷ್ಣನನ್ನು ಪೂಜೆ ಮಾಡಬೇಕು. ಆಗ ಸಾಧನ ಭಕ್ತಿಯ ಈ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಿಯಂತ್ರಕ ತತ್ವಗಳನ್ನ ನಾವು ಪಾಲಿಸಿದರೆ ನಾವು ಶುದ್ಧ ಭಕ್ತಿ ಹಂತಕ್ಕೆ, ನಾವು ಆ ಶುದ್ಧ ಪ್ರೇಮಕ್ಕೆ ನಾವು ತಲುಪಬಹುದು. ಇದಿಷ್ಟನ್ನ ನಾವು ಕಳೆದ ಒಂದು ತರಗತಿಯಲ್ಲಿ ನಾವು ಪಾಠದಲ್ಲಿ ನಾವು ಕಲಿತಿದ್ದೇವೆ. ಹರೇ ಕೃಷ್ಣ. ಇವತ್ತು ಪಾಠ 5. ಈ ಪಾಠ 5ರಲ್ಲಿ ಭಕ್ತಿ ರಸಾಮೃತ ಸಿಂಧುವಿನ ಅಧ್ಯಾಯಗಳು 3, 4 ಮತ್ತು 5 ಅಧ್ಯಾಯಗಳನ್ನು ನಾವು ಇವತ್ತು ನೋಡ್ಲಿಕ್ಕೆ ಇದ್ದೀವಿ. ಹಾಗಾಗಿ ಇಲ್ಲಿ ಈ ಒಂದು ಪಾಠ 5ರಲ್ಲಿ ನಾವೇನು ತಿಳ್ಕೊಳ್ತೇವೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಶುದ್ಧ ಭಕ್ತಿ ಸೇವೆ, ಇದನ್ನು ಮಾಡ್ಲಿಕ್ಕೆ ಅರ್ಹತೆಗಳು ಏನ್ ಬೇಕು? ಶುದ್ಧ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಯಾವುದರ ಅಗತ್ಯ ಇಲ್ಲ, ಅದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ 2ನೇ ವಿಚಾರ, ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಸ್ವತಂತ್ರ ಸ್ವರೂಪ. ಅದರ ಅರ್ಥ ಏನು? ಇದರ ಅರ್ಥ ಏನು ಅಂತ ಕೇಳಿದ್ರೆ, ಭಕ್ತಿ ಯಾವುದನ್ನು ಕೂಡ ಅವಲಂಬಿಸಿಲ್ಲ. ಈಗ ಅದಕ್ಕೆ ಅದರದೇ ಆದ ಮಹತ್ತರವಾದ ಶಕ್ತಿ ಇದೆ. ಅದು ಜ್ಞಾನವಾಗಲಿ ಅಥವಾ ಬೇರೆ ಯಾವ ಭಕ್ತಿ, ಬೇರೆ ಯಾವ ಪ್ರಕ್ರಿಯೆ ಅದನ್ನು ಕೂಡ ಅವಲಂಬಿಸಿಲ್ಲ. ಈಗ ನೋಡಿ, ಉದಾಹರಣೆಗೆ ಜ್ಞಾನ, ಇದು ವೈರಾಗ್ಯವನ್ನು ಅವಲಂಬಿಸಿದೆ. ಸೊ ಆ ಥರ
ಯಾವುದು ಕೂಡ ಭಕ್ತಿ ಯಾವುದನ್ನು ಕೂಡ ಅವಲಂಬಿಸಿಲ್ಲ. ಭಕ್ತಿಗೆ ತನ್ನದೇ ಆದ ಸ್ವತಂತ್ರ ಸ್ವರೂಪ ಇದೆ. ಸೊ ಹಾಗಾಗಿ ಈ ಭಕ್ತಿ ಹೇಳೋದು ಇನ್ನೊಂದು ವಿಚಾರ ನಾವಲ್ಲಿ ನೋಡ್ತಾ ಇದ್ದೇವೆ, ಮುಕ್ತಿಗಿಂತಲೂ ಕೂಡ ಶ್ರೇಷ್ಠವಾಗಿದೆ. ಸೊ ಇದಕ್ಕೆ ಅನೇಕ ಒಂದು ಶ್ರೀಮದ್ ಭಾಗವತ ಮತ್ತು ಬೇರೆ ಬೇರೆ ಶಾಸ್ತ್ರಗಳಿಂದ ಇದರ ಒಂದು ಪುರಾವೆಗಳನ್ನು ನಾವು ಇವತ್ತು ನೋಡಲಿದ್ದೇವೆ. ಹರೇ ಕೃಷ್ಣ. ಲಕ್ಷ್ಮೀ ಬಿವಿ ಮಾತಾಜಿ ಓದಿ ಹರೇ ಕೃಷ್ಣ. ಒಮ್ಮೆ ಓದಿದ ಹರೇ ಮೇಲೆ ಕೃಷ್ಣ. ಹ್ಯಾಂಡ್ ಡೌನ್ ಮಾಡಿಬಿಡಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಸೇವೆಯನ್ನು ಸ್ವೀಕರಿಸಲು ಅಭ್ಯರ್ಥಿಯ ಅರ್ಹತೆಗಳು 100ಕ್ಕೆ 100ರಷ್ಟು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿಂತ ಮಹಾತ್ಮರ ಜೊತೆಗಿನ ತನ್ನ ಸಂಬಂಧವು ಕಾರಣವಾಗಿ ವ್ಯಕ್ತಿಯು ಕೃಷ್ಣನಲ್ಲಿ ಇಷ್ಟೋ ಅಷ್ಟೋ ಆಕರ್ಷಣೆಯನ್ನು ಪಡೆಯಬಹುದು. ಅದೇ ಸಮಯದಲ್ಲಿ ಆ ವ್ಯಕ್ತಿಯು ಕಾಮ್ಯಕರ್ಮಗಳಲ್ಲೂ ಐಹಿಕ ಇಂದ್ರಿಯ ತುಷ್ಟಿಯಲ್ಲೂ ಹೆಚ್ಚು ಆಸಕ್ತನಾಗಿದ್ದು ವಿವಿಧ ಬಗೆಯ ವಿರಕ್ತ ಜೀವನ ವಿಧಾನಗಳನ್ನು ಅನುಸರಿಸಲು ಸಿದ್ಧನಾಗಿಲ್ಲದೆ ಮಾತಾಜಿ ಅದೇನು ಸಿದ್ಧನಾಗಿಲ್ಲದೆ ಇರಬಹುದು. ಇಂತಹ ವ್ಯಕ್ತಿಯು ಅಷ್ಟೇನೇ ಮಾತಾಜಿ. ಹರೇ ಕೃಷ್ಣ. ಅಷ್ಟೇ ಇರೋದು ಮಾತಾಜಿಯಲ್ಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಈಗ ಇಲ್ಲಿ ಏನ್ ಹೇಳ್ತಾರೆ, ಭಕ್ತಿ ಸೇವೆಯನ್ನ ಸ್ವೀಕರಿಸ್ಲಿಕ್ಕೆ ಅಭ್ಯರ್ಥಿಗೆ ಅರ್ಹತೆ ಏನಿರುತ್ತೆ ಅಂತ. ಈಗ ನಮಗೆ ಯಾರದ್ದಾದ್ರೂ ಒಂದು ಸೇವೆಯನ್ನು ಮಾಡ್ಬೇಕು ಅಂತ ಅಲ್ವಾ, ಅವರ ಬಗ್ಗೆ ಪ್ರೀತಿ ಇರ್ಬೇಕಲ್ವಾ. ಹರೇ ಕೃಷ್ಣ. ಹೌದು ಅವ್ರ ಮಾತಾಜಿ. ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ವಾ. ಹೌದು. ಒಂದು ಉದಾಹರಣೆ ನೋಡಿದ್ರೆ, ಈಗ ತಾಯಿ ಮಗುವನ್ನ ಸೇವೆ ಮಾಡ್ತಾಳೆ. ಮತ್ತೆ ಆ ಸೇವೆ ಮಾಡ್ಲಿಕ್ಕೆ ಕಾರಣ ಏನು? ತಾಯಿ ಮಗುವನ್ನ ಸೇವೆ ಮಾಡ್ಲಿಕ್ಕೆ ಕಾರಣ ಏನು? ತಾಯಿ ಮಗುವಿನ ಬಾಂಧವ್ಯ. ಬಾಂಧವ್ಯ. ತಾಯಿಗೆ ಪ್ರೀತಿ. ಮಗುವಿನ ಮೇಲೆ ತುಂಬಾ ಪ್ರೀತಿ, ತಾಯಿ ಮಗುವಿನ ಸಂಬಂಧ ಬಾಂಧವ್ಯ ಹಾಗೂ ಮಗುವಿನ ಮೇಲೆ ಅತಿಯಾದ ಆಕರ್ಷಣೆ. ಸೊ ಹಾಗಾಗಿ ಇಲ್ಲಿ ಅದೇ ಒಂದು ನಿಯಮವನ್ನ ನಾವು ಕೃಷ್ಣನಿಗೆ ಹೋಲಿಸಿದಾಗ, ಕೃಷ್ಣನ ಮೇಲೆ ನಮಗೆ ಭಕ್ತಿ ಸೇವೆ ಮಾಡಬೇಕು. ಕೃಷ್ಣನಿಗೆ, ಭಗವಂತನಿಗೆ ಅಂದ್ರೆ ನಮಗೆ ಭಗವಂತನ ಮೇಲೆ, ಆ ಕೃಷ್ಣನ ಮೇಲೆ ಆಕರ್ಷಣೆ ಉಂಟಾಗಬೇಕು, ಕೃಷ್ಣನ ಮೇಲೆ ಪ್ರೀತಿ ಬರಬೇಕು, ನಮ್ಮ ಕೃಷ್ಣನ ನಡುವೆ ಬಾಂಧವ್ಯ ಉಂಟಾಗಬೇಕು. ಇದೆಲ್ಲ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಈಗ ವ್ಯಕ್ತಿ ಹೆಚ್ಚಿನದಾಗಿ ಸಾಮಾನ್ಯ ಜನ ಅವರು ಕಾಮ್ಯ ಕರ್ಮ ಮಾಡ್ತಾರೆ, ಇಂದ್ರಿಯ ಭೋಗದಲ್ಲಿ ತೊಡಗಿರುತ್ತಾರೆ, ಮತ್ತೆ ಅವರಿಗೆ ವಿರಕ್ತ ಜೀವನ ಮಾಡ್ಲಿಕ್ಕೆ ಅವರು ತಯಾರಿಲ್ಲ. ಇದು ನಮ್ಮ ಪರಿಸ್ಥಿತಿ ಅಲ್ವಾ. ಹೀಗಿದ್ದಾಗ ಕೃಷ್ಣನ ಭಗವಂತ ಕೃಷ್ಣ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅವನ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ಅವನ ಕಣ್ಣಿಗೆ ಕಂಡ್ರೆ ಬಾಂಧವ್ಯ ಅಲ್ವಾ. ಸೊ ಕಾಣಿಸ್ತಾ ಇಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಭಕ್ತಿ ಸೇವೆ ಮಾಡೋದು ಹೇಗೆ ಕೃಷ್ಣನಿಗೆ? ಸೊ ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ನಮಗೆ ಭಕ್ತರ ಸಂಘ ಬೇಕು. ಈ ಭಕ್ತರ ಸಂಘ ಎಂತಹ ಭಕ್ತರ ಸಂಘ? ಶುದ್ಧ ಭಕ್ತರ ಸಂಘ. ಈ ಶುದ್ಧ ಭಕ್ತರು 100ಕ್ಕೆ 100 ಶುದ್ಧ ಭಕ್ತರು ಅಂತಂದ್ರೆ 100ಕ್ಕೆ 100ರಷ್ಟು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ. ಉದಾಹರಣೆಗೆ ಶೀಲ ಪ್ರಭುಪಾದರ ಸಂಘ. ಸೊ ಇಂತಹ ಶುದ್ಧ ಭಕ್ತರು, ಅವರ ಸಂಘ ಸಿಕ್ಕಿದ್ರೆ ನಮಗೇನಾಗುತ್ತೆ? ಕೃಷ್ಣನ ಬಗ್ಗೆ ಆಕರ್ಷಣೆ. ಸೊ ಅಲ್ಲಿ ನಮ್ಗೆ ಭಗವಂತನ ಬಗ್ಗೆ ತಿಳುವಳಿಕೆ, ಜ್ಞಾನ, ಆಕರ್ಷಣೆ ಎಲ್ಲ ಉಂಟಾಗತ್ತೆ. ಸೊ ಆದ್ದರಿಂದ ಭಕ್ತಿ ಸೇವೆಯನ್ನು ನಾವು ಪಡ್ಕೋಬೇಕು ಅಂತಂದ್ರೆ ನಮಗೆ ಶುದ್ಧ ಭಕ್ತರ ಸಂಘ ಆಗ್ಬೇಕು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಸೇವೆಯನ್ನು ಸ್ವೀಕರಿಸಲು ಅಭ್ಯರ್ಥಿಯ ಅರ್ಹತೆಗಳು. ಯಾಕೇನಾಪಿ ಅತಿಭಾಗ್ಯೇನ ಜಾತ ಶ್ರದ್ಧೋಸ್ಯ ಸೇವನೆ ನಾತಿ ಸಕ್ರೋನ ವೈರಾಗ್ಯ ಭಾಗ್ ಅಸ್ಯಂ ಅಧಿಕಾರ್ಯ ಅಸೌ. ಇಂದಿನ ಭಕ್ತರ ಸಂಘದ ಪರಿಣಾಮದಿಂದಾಗಿ ಭಗವಂತನ ಸೇವೆಯಲ್ಲಿ ನಂಬಿಕೆಯನ್ನು ಬೆಳೆಸಿಕೊಂಡವನು, ಐಹಿಕ ವಸ್ತುಗಳಲ್ಲಿ ಅತಿ ಮೋಹ ಮತ್ತು ಅತಿ ವೈರಾಗ್ಯ ಇಲ್ಲದವನು ವೈದಿ ಭಕ್ತಿಗೆ ಅರ್ಹನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾಕೇನಾಪಿ ಅತಿ ಭಾಗ್ಯೇನ, ನಿಜವಾಗಿಯೂ ಭಾಗ್ಯವಂತರಿಗೆ ಭಕ್ತರ ಸಂಘ ಸಿಗ್ತದೆ. ಸೊ ಭಾಗ್ಯವಂತರಾದವರಿಗೆ ಸೊ ಅಸ್ಯ ಸೇವನೆ ಅಂದರೆ ಶುದ್ಧ ಭಕ್ತರ ಸೇವೆ.
ಆಗ ಭಾಗ್ಯವಂತರಿಗೆ ಏನಾಗುತ್ತೆ, ಭಕ್ತರ ಸಂಘ ಸಿಕ್ಕತ್ತೆ. ಸೊ ಅದರ ಅರ್ಥ ಏನು, ಭಕ್ತರ ಸಂಘ ಸಿಕ್ಕುವುದು ಸುಲಭ ಅಲ್ಲ, ಅದು ತುಂಬಾ ಭಾಗ್ಯ ಯಾರಿಗೆ, ಅದೃಷ್ಟ ಯಾರಿಗೆ ಇರ್ತದೆ ಅವರಿಗೆ ಸಿಕ್ಕತ್ತೆ. ಸೊ ಹಾಗಾಗಿ ಇಲ್ಲಿ ಭಕ್ತರ ಸಂಘ ಸಿಕ್ಬೇಕು ಅಂದ್ರೆ ಭಗವಂತನ ಕೃಪೆ ಇದ್ದರೆ ಮಾತ್ರ ಭಕ್ತರ ಸಂಘ ಸಿಕ್ಕತ್ತೆ. ಈಗ ನಾವು ಭಕ್ತರ ಸಂಘದಲ್ಲಿ ಬಂದಿದ್ದೇವೆ ಅಂದರೆ ನಮಗೆ ಭಗವಂತನ ಕೃಪೆ ಇರಬೇಕು, ಇಲ್ಲ ಅಂದ್ರೆ ಭಕ್ತರ ಸಂಘ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಹೇಳ್ತಾರೆ, ಗುರು ಕೃಷ್ಣ ಕೃಪಾಪಾಹೆ ಭಕ್ತಿಲತಾ ಬೀಜ. ಸೊ ಭಕ್ತಿ ಹೇಳೋದು ಗುರುವಿನ ಗುರುವಿನ ಅನುಗ್ರಹ, ಕೃಷ್ಣನ ಕೃಪೆ. ಹಾಗಿದ್ದಾಗ ನಮಗೆ ಭಕ್ತರ ಸಂಘ ಆಗತ್ತೆ. ಈಗ ಭಕ್ತರ ಸಂಘದಲ್ಲಿ ಏನ್ ನಡೀತದೆ, ಭಕ್ತರ ಸಂಘದಲ್ಲಿ ಇಲ್ಲಿ ನಡೀತಕ್ಕಂಥದ್ದು ಭಕ್ತರ ಸಂಘದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಕೀರ್ತನೆ ಮತ್ತೆ ಶಾಸ್ತ್ರ ಗ್ರಂಥಗಳ ಅದನ್ನ ಶ್ರವಣ ಇದು ನಡೀತದೆ. ಹೀಗಾದಾಗ ಒಬ್ಬ ವ್ಯಕ್ತಿಗೆ ಶ್ರದ್ಧೆ ಉಂಟಾಗುತ್ತೆ. ಸೊ ಜಾತ ಶ್ರದ್ಧಾ ಅಸ್ಯ ಸೇವನೆ, ಒಂದು ಶುದ್ಧ ಭಕ್ತರ ಸೇವನೆ, ಅವರ ಸಂಘದಲ್ಲಿರುವುದು, ಅವರ ಸೇವೆ ಮಾಡೋದು, ಆವಾಗ ಒಬ್ಬ ವ್ಯಕ್ತಿಗೆ ಶ್ರದ್ಧಾ ಉಂಟಾಗತ್ತೆ. ಈಗ ನಾವು ಶ್ರದ್ಧಾ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಲ್ವಾ. ಶ್ರದ್ಧೆಯನ್ನು ಉಂಟಾಗುತ್ತೆ. ಶ್ರದ್ಧೆ ಉಂಟಾಗುವುದು ಅಂದ್ರೆ ಏನು ಅಂದರೆ, ಶ್ರದ್ಧೆ ಅಂತಂದ್ರೆ ಭಕ್ತಿ ಸೇವೆಗೆ ಅನುಕೂಲವಾದ ಒಂದು ರೀತಿಯ ಭರವಸೆ. ಯಾವುದು ಭರವಸೆ? ಆ ಭಗವಂತನ ಮೇಲೆ ಮತ್ತೆ ಧರ್ಮಶಾಸ್ತ್ರಗಳ ಮೇಲೆ ಭರವಸೆ, ಮತ್ತೆ ಭಕ್ತರ ಮೇಲೆ ಭರವಸೆ. ಇದು ಉಂಟಾಗತ್ತೆ. ಇದು ಉಂಟಾದ ಮೇಲೆ ನಿಧಾನವಾಗಿ ಆ ಭಕ್ತರ ಸಂಘದಿಂದ ಭಗವಂತನ ಮೇಲೆ ಆಕರ್ಷಣೆ ಉಂಟಾಗತ್ತೆ. ಮತ್ತೆ ಭಕ್ತರ ಸಂಘದಲ್ಲಿ ನಮ್ಗೆ ಏನಾಗುತ್ತೆ, ಭಕ್ತಿ ಸೇವೆ ಮಾಡುವ ಅವಕಾಶ ಸಿಕ್ಕತ್ತೆ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಭಕ್ತರ ಸಂಘ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಸೇವೆಗೆ ಬರಲಿಕ್ಕೆ ಭಕ್ತರ ಸಂಘ ಅತಿ ಮುಖ್ಯವಾದದ್ದು. ಇದಲ್ಲದೆ ನ ಅತಿ ಆಸಕ್ತೋ ನ ವೈರಾಗ್ಯ. ಸೊ ನ ಅತಿ ಆಸಕ್ತೋ, ಇಲ್ಲಿ ಅತಿ ಆಸಕ್ತಿ ಅಂದ್ರೆ ಏನು? ಅತಿ ಆಸಕ್ತಿ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಅತಿಯಾಗಿ ಆಸಕ್ತರಾಗಿದ್ರೆ ಭಕ್ತಿ ಸಿಗೋದಿಲ್ಲ. ಸೊ ಯಾವುದು ಮಾಡಿದರೆ ಭಕ್ತಿ ಸಿಗುತ್ತೆ? ಆ ಭಕ್ತರ ಸಂಘದಲ್ಲಿ ನಮ್ಗೆ ಭಕ್ತಿ ಸಿಗುತ್ತೆ. ಹಾಗಾದ್ರೆ ಯಾವುದು ನಾವು ಮಾಡಿದರೆ ಭಕ್ತಿ ಸಿಗೋದಿಲ್ಲ? ಆ ಐಹಿಕ ಪ್ರಪಂಚದಲ್ಲಿ ಅಲ್ಲಿ ಅತಿಯಾದ ಆಸಕ್ತಿಯನ್ನು ಮಾಡಿದರೆ ನಮಗೆ ಭಕ್ತಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅತಿಯಾದ ವೈರಾಗ್ಯವೂ ಕೂಡ ಅತಿಯಾಗಿರಬಾರದು. ಸೊ ಹಾಗಾಗಿ ಭಕ್ತಿ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಅಭ್ಯರ್ಥಿಗೆ ಏನಿರಬೇಕು? ಒಂದು ಭಕ್ತರ ಸಂಘ ಬೇಕು, ಆಮೇಲೆ ಅತಿಯಾದ ಆಸಕ್ತಿ ಇರಬಾರದು ಭೌತಿಕದಲ್ಲಿ, ಮತ್ತೆ ಅತಿ ವೈರಾಗ್ಯವೂ ಇರಬಾರ್ದು. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ ಓದ್ತೀನಿ ಮಾತಾಜಿ. ಭಕ್ತಿ ಸೇವೆಯನ್ನು ಸ್ವೀಕರಿಸಲು ಅರ್ಹತೆಗಳು. ಯಾಕೇನಾಪಿ ಅತಿಭಾಗ್ಯೇನ ಜಾತ ಸಡ್ದೋಸ್ಯ ಸೇವನೆ ನಾತಿ ಸಕ್ತೋನ ವೈರಾಗ್ಯ ಭಾಗ ಅಸ್ಯಂ ಅಧಿಕಾರ್ಯ ಅಸೌ. ಭಕ್ತರ ಸಂಘ ಅತಿ ಮೋಹ ಇಲ್ಲದವನು, ಅತಿ ವೈರಾಗ್ಯ ಇಲ್ಲದವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಈಗ ಈ ಮುಖ್ಯವಾಗಿ 3 ವಿಚಾರಗಳು. ಒಂದು, ಭಕ್ತರ ಸಂಘ ಬೇಕೇ ಬೇಕು. ಎರಡನೇದು, ಬೇಡದ ವಿಚಾರಗಳು. ಅತಿಯಾದ ಮೋಹ ಬೇಡ, ಅತಿಯಾದ ಆರೋಗ್ಯವು ಅತಿಯಾದ ವೈರಾಗ್ಯವು ಬೇಡ. ಸೊ ಇದಿದ್ರೆ, ಇವೆರಡು, ಅತಿ ಮೋಹ ಅತಿ ವೈರಾಗ್ಯ ಇದ್ರೆ ಭಕ್ತಿಗೆ ಸಿಗೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಭಕ್ತರ ಸಂಘ ಯಾಕೆ ಬೇಕು? ಈಗ ಭಕ್ತಿಗೆ ಬರಲಿಕ್ಕೆ, ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಭಗವಂತನನ್ನು ತಿಳ್ಕೋಬೇಕು, ನಮಗೆ ಭಕ್ತಿಯನ್ನು ತಿಳ್ಕೊಳ್ಬೇಕು. ಇದು ಈ ಭಗವಂತನನ್ನ ಬಗ್ಗೆ ತಿಳ್ಕೊಳ್ಳೋದು, ಭಕ್ತಿ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಸ್ವಂತ ಪ್ರಯತ್ನದಿಂದ ಅದು ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಮ್ಗೆ ಈ ಒಂದು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದು ಅಂದ್ರೆ ಅದರಲ್ಲಿ 3 ಹಂತಗಳಿವೆ. ನಮಗೆ ಗೊತ್ತಿದೆ, ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ಈಗ ನಮಗೆ ಈ ಭಕ್ತಿ ಯೋಗ ಹೇಳ್ತಕ್ಕಂಥದ್ದು ನಮ್ಮನ್ನು ನೇರವಾಗಿ ಭಗವಾನ್ ಸಾಕ್ಷಾತ್ಕಾರಕ್ಕೆ ಅದು ಒಯ್ತದೆ. ಅದು ಹೇಗೆ ಅಂದ್ರೆ, ಈ ಭಕ್ತಿ ಯೋಗದಲ್ಲಿ ಭಗವಾನ್ ಸಾಕ್ಷಾತ್ಕಾರದಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಉಂಟು, ಪರಮಾತ್ಮ ಸಾಕ್ಷಾತ್ಕಾರ ಉಂಟು. ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು? ಈಗ ನೋಡಿ, ನಾವೀಗ ಭೌತಿಕ ಪ್ರಪಂಚವನ್ನ ಒಮ್ಮೆ ನಾವು ಅವಲೋಕನ ಮಾಡಿದ್ರೆ ನಮಗೆ ಗೊತ್ತಿದೆ, ಬೆಳಿಗ್ಗೆ ಸೂರ್ಯ ಹುಟ್ಟುತ್ತಾನೆ, ಸಂಜೆ ಸೂರ್ಯ ಮುಳುಗ್ತಾನೆ, ಆಮೇಲೆ ರಾತ್ರಿ ನಾವು ಚಂದ್ರನನ್ನು ಕಾಣ್ತೇವೆ.
ಕಾಲಚಕ್ರಗಳು ತಿರ್ಗ್ತಾ ಇರುತ್ತೆ ಅಲ್ವಾ. ಬೇಸಿಗೆ ಚಳಿಗಾಲ ಇರುತ್ತೆ, ಆಮೇಲೆ ಬೇಸಿಗೆ ಕಾಲ ಬರುತ್ತೆ, ಆಮೇಲೆ ಮಳೆಗಾಲಗಳು ಬರುತ್ತೆ. ಸೊ ಆಗ ಋತುಮಾನಗಳು ಬದಲಾಗ್ತಾನೇ ಇರ್ತವೆ. ಈಗ ಸ್ವಲ್ಪ ಬುದ್ಧಿಶಕ್ತಿ ಉಪಯೋಗಿಸಿ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಓ ಈ ಪ್ರಕೃತಿ ತನ್ನಿಂತಾನೇ ನಡೀತಾ ಇಲ್ಲ, ಸೊ ಈ ಪ್ರಕೃತಿ ಹಿಂದೆ ಯಾರೋ ಇದ್ದಾರೆ ಅಂತ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಹೇಳ್ತಾನೆ. ಅಂದ್ರೆ ಈ ಎಲ್ಲ ಮಣಿಗಳನ್ನ ಹೋಣಿಸಿದ ದಾರ, ಇದನ್ನ ಇಲ್ಲಿ ಹೋಲಿಸಿದ್ದಾರೆ. ಅಂದ್ರೆ ಭಗವಂತ ದಾರ, ಮತ್ತೆ ಈ ಎಲ್ಲ ಪ್ರಪಂಚ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಅದು ಮಣಿಗಳ ತರ. ಸೊ ದಾರ ಒಳಗಿರುತ್ತೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಹಾಗೆ ಕೂಡ ಆ ಭಗವಂತನ ಕೈವಾಡ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಈ ಪ್ರಪಂಚದ ಹಿಂದೆ ಭಗವಂತನ ಕೈವಾಡ ಇದೆ. ಈ ರೀತಿ ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದು ಬ್ರಹ್ಮನ ಸಾಕ್ಷಾತ್ಕಾರ. ನಾನು ದೇಹ ಅಲ್ಲ, ನಾನು ಆತ್ಮ, ಆ ನೆಲೆಗೆ ಬರುವುದು. ಇನ್ನು ಸ್ವಲ್ಪ ನಾವು ಮುಂದುವರ್ಕೊಂಡು ಯೋಗ ಸಿದ್ಧಿ ಪಡ್ಕೊಂಡ್ರೆ ಆ ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಲ್ವಾ. ಪ್ರತಿಯೊಬ್ಬ ಜೀವಿಯಲ್ಲೂ ಪರಮಾತ್ಮನಾಗಿ ದೇವರಿದ್ದಾನೆ, ಇದನ್ನು ತಿಳ್ಕೊಳ್ಳೋದು ಪರಮಾತ್ಮ ಸಾಕ್ಷಾತ್ಕಾರ. ಆದರೆ ಇಲ್ಲಿ ಭಕ್ತಿ ಎಳೆದು ನಮ್ಮನ್ನು ನೇರವಾಗಿ ಭಗವಾನ್ ಸಾಕ್ಷಾತ್ಕಾರಕ್ಕೆ ಒಯ್ಯುತ್ತೆ. ಈಗ ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಏನು? ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ಷಡೈಶ್ವರ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದು. ನಮಗೆ ಗೊತ್ತಿದೆ ಭಗವಂತ ಷಡೈಶ್ವರ್ಯ ಸಂಪನ್ನ. ಸೊ ಆ ಷಡೈಶ್ವರ್ಯಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ನಮಗೆ ನಮ್ಮ ಸ್ವಂತ ಪ್ರಯತ್ನದಿಂದ ಭಗವಂತನ ಷಡೈಶ್ವರ್ಯ ತಿಳ್ಕೊಳಕ್ಕೆ ಆಗೋಲ್ಲ, ಭಗವಂತನನ್ನು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಈಗ ಭಗವಂತನನ್ನು ಅರ್ಥ ಯಾರು ಮಾಡ್ಕೊಂಡಿದ್ದಾರೆ? ಶುದ್ಧ ಭಕ್ತರು ಮಾಡ್ಕೊಂಡಿದ್ದಾರೆ, ಗುರು ಮಾಡ್ಕೊಂಡಿದ್ದಾರೆ. ಯಾಕೆ? ಶುದ್ಧ ಭಕ್ತರು ತಮ್ಮ ಹೃದಯದಲ್ಲಿ ಭಗವಂತನನ್ನ ಕ್ಯಾರಿ ಮಾಡ್ತಾರೆ. ಸೊ ಹಾಗಾಗಿ ಆ ಶುದ್ಧ ಭಕ್ತರು, ಆ ಭಕ್ತರ ಸಂಘ ನಮಗ್ ಬೇಕು. ಆಗ ಆ ಭಗವಂತನ ಬಗ್ಗೆ ನಮ್ಗೆ ತಿಳ್ಕೊಳಿಕ್ ಸಾಧ್ಯ. ಉದಾಹರಣೆಗೆ ಈಗ ಶ್ರೀಕೃಷ್ಣ, ವೃಂದಾವನ ಕೃಷ್ಣ, ಅವನಲ್ಲಿ ವೃಂದಾವನದಲ್ಲಿ ಲೀಲೆಗಳನ್ನ ನಡೆಸಿದ್ದಾನೆ. ಆಮೇಲೆ ಕೃಷ್ಣ ಈಗ ಎಲ್ಲಿ ಅವನು ಜನಿಸಿದ್ದಾನೆ, ಕೃಷ್ಣ ಅವನು ಯಾಕೆ ತನ್ನ ಸೋದರ ಮಾವ ಕಳಿಸಿದ್ದ ಎಲ್ಲ ರಾಕ್ಷಸರನ್ನು ಹೇಗೆ ಸಂಹಾರ ಮಾಡಿದ, ಗೋವರ್ಧನಗಿರಿಯನ್ನ ಬೆಟ್ಟವನ್ನ ಯಾತಕ್ಕೋಸ್ಕರ ಎತ್ತಿದ, ಇಂದ್ರನ ಒಂದು ಸಂಹಾರವನ್ನ ಅವನ ಹೇಗೆ ಮಾಡಿದ. ಸೊ ಇದನ್ನೆಲ್ಲ ನಮಗೆ ನಮ್ಮಷ್ಟಕ್ಕೆ ನಾವೇ ಕುಳಿತುಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತಾ? ಆಗೋದಿಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಇದೆಲ್ಲವನ್ನ ನಾವು ನಮ್ಮಷ್ಟಕ್ಕೆ ಕುಳಿತುಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನು ನಾವು ಭಕ್ತರ ಸಂಘದಲ್ಲಿ ಕುಳಿತು ಕೇಳಬೇಕು, ಶ್ರವಣ ಮಾಡಬೇಕು. ಆಗ ನಮಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಇದು ಭಗವಾನ್ ಸಾಕ್ಷಾತ್ಕಾರ. ಹಾಗಾಗಿ ಭಕ್ತಿ ಎನ್ನುವುದು ಅದೇನಾಗತ್ತೆ ಅಂತಂದ್ರೆ, ಆ ಭಕ್ತಿಗೆ ಬರಬೇಕು ಅಂತ ನಾವಿದ್ದರೆ ಭಕ್ತರ ಸಂಘ ಇರಲೇಬೇಕು. ಇಲ್ಲ ಅಂದ್ರೆ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತರ ಸಂಘ ಇಲ್ಲಿ ಅತಿ ಮುಖ್ಯವಾದದ್ದು. ಈಗ ಎರಡನೇ ವಿಚಾರ, ಅತಿ ಮೋಹ ಇಲ್ಲದವನು. ಈಗ ಅತಿ ಮೋಹ ಇಲ್ಲದವನು ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಈಗ ಏನಾಗುತ್ತೆ? ಮೋಹ ಅಂದ್ರೆ ಏನು? ಈ ಭೌತಿಕ ಪ್ರಪಂಚಕ್ಕೆ ಅತಿಯಾಗಿ ಅಂಟುಕೊಳ್ಳೋದು. ಅದಕ್ಕೆ ಹಾಗಿದ್ರೆ ಭಕ್ತಿಗೆ ಬರ್ಲಿಕ್ಕೆ ತುಂಬಾ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಅತಿಯಾದ ಈ ಭೌತಿಕ ಪ್ರಪಂಚ ಅಂಟುಕೊಳ್ಳೋದ್ರಿಂದ ಭೋಗ ಜೀವನದಲ್ಲೇ ಮುಳುಗಿ ಬಿಡ್ತಾರೆ. ಅವರಿಗೆ ಭಕ್ತಿಗೆ ಬರ್ಲಿಕ್ಕೆ ಸಮಯವೇ ಇರೋದಿಲ್ಲ ಅಲ್ವಾ? ಹೌದು ಮಾತಾಜಿ. ಈಗ ನಾವು ಸಾಮಾನ್ಯವಾಗಿ ಜನರಿಗೆ ಭಗವದ್ಗೀತೆ ಓದಿ, ಭಗವದ್ಗೀತೆ ಕ್ಲಾಸಿಗೆ ಬನ್ನಿ ಅಂದ್ರೆ, ಅಯ್ಯೋ ನಂಗೆ ಸಮಯ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಹೌದು ಮಾತಾಜಿ. ಆದ್ರೆ ಅವರಿಗೆ ಸಿನಿಮಾ ನೋಡ್ಲಿಕ್ಕೆ, ಕ್ರಿಕೆಟ್ ನೋಡ್ಲಿಕ್ಕೆ, ಟಿವಿ ಮುಂದೆ ಕುತ್ಕೊಂಡು ಪ್ರೋಗ್ರಾಮ್ ನೋಡ್ಲಿಕ್ಕೆ ಸಮಯ ಬೇಕಾದಷ್ಟು ಇರ್ತದೆ. ಸೊ ಇದೆಲ್ಲ ಅತಿ ಮೋಹ. ಅಂದ್ರೆ ಅದೇ ತಾನು, ತನ್ನ ಕುಟುಂಬ, ತನ್ನ ಒಂದು ಸಂಸಾರ, ಇದರಲ್ಲೇ ಅತಿಯಾಗಿ ಮೋಹಿತವಾಗಿರ್ತಕ್ಕಂಥದ್ದು, ಅತಿಯಾದ ಆಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಿದ್ರೆ, ಅತಿ ಮೋಹ ಇದ್ರೆ ನಮಗೆ ಭಕ್ತಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಭಕ್ತಿ ಸೇವೆನ ಸ್ವೀಕಾರ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇನ್ನು ಅತಿ ವೈರಾಗ್ಯದ ವಿಚಾರ. ಈಗ ಅತಿ ವೈರಾಗ್ಯ ಅಂದ್ರೆ ಏನು ತಿಳ್ಕೊಳ್ಳೋಣ. ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಅಂದ್ರೆ ಈಗ
ಪ್ರಾಪಂಚಿಕತೆಯ ಬುದ್ಧಿಯ ಇದೆಲ್ಲವೂ ಭೌತಿಕ. ಇದರಿಂದ ನನಗೆ ಯಾವ್ದನ್ನಾದ್ರೂ ನಾನು ಬಳಸಿದರೆ ಈ ಪ್ರಾಪಂಚಿಕ ವಸ್ತುವನ್ನ ಅದು ನನಗೆ ಬಂಧನಕ್ಕೆ ಕಾರಣ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಹಾಗಾಗಿ ಭೌತಿಕ ವಸ್ತುಗಳ ಸಂಘವೇ ಬೇಡ, ಅದನ್ನ ಬಿಟ್ಬಿಡೋಣ. ಇದು ಈ ರೀತಿ ತ್ಯಾಗ ಮಾಡೋದಕ್ಕೆ ಏನ್ ಹೇಳ್ತಾರೆ, ಅದು ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ. ಅದು ನಿಜವಾದ ವೈರಾಗ್ಯ ಅಲ್ಲ. ಯಾಕೆ ಕೇಳಿದ್ರೆ, ಭಕ್ತಿಗೆ ಬರಬೇಕಾದ್ರೆ ನಾವು ಎಲ್ಲ ವಸ್ತುಗಳನ್ನ ಭಗವಂತನಿಗಾಗಿ ಸೇವೆಯಲ್ಲಿ ಉಪಯೋಗಿಸ್ಕೋಬೇಕು. ಈಗ ಎಲ್ಲವನ್ನ ತ್ಯಾಗ ಮಾಡಿಬಿಟ್ರೆ ಸೇವೆಯಲ್ಲಿ ಉಪಯೋಗಿಸ್ಕೊಳಕ್ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಹಾಗಾದ್ರೆ ತ್ಯಾಗ ಮಾಡೋದನ್ನ ಏನನ್ನ ಯಾರಾದ್ರೂ ಹೇಳ್ತೀರಾ? ಹಾಗಾದ್ರೆ ನಾವು ಏನನ್ನ ತ್ಯಾಗ ಮಾಡಬೇಕು? ಅತಿಯಾದ ವೈರಾಗ್ಯ ಇರಬಾರ್ದು. ಆದ್ರೆ ಯಾವ್ದ್ರ ಬಗ್ಗೆ ವೈರಾಗ್ಯ ಇರಬೇಕು? ನನ್ನದು ಅಂತನೋ ಭಾವನೆನ ತ್ಯಾಗ ಮಾಡ್ಬೇಕು ಮಾತಾಜಿ. ನಾನು ನನ್ನದು ಇಂದ್ರಿಯ ಭೋಗವನ್ನ ನಾವು ತ್ಯಾಗ ಮಾಡ್ಬೇಕು. ಸೊ ಭಕ್ತಿಗೆ ಬರಬೇಕು ಅಂತಂದ್ರೆ ಇಂದ್ರಿಯ ಭೋಗವನ್ನ ನಾವು ತ್ಯಾಗ ಮಾಡಬೇಕು. ಈಗ ನಿಜವಾದ ತ್ಯಾಗ ಅಂದ್ರೆ ಏನು? ಈಗ ನಾವು ಫಲ್ಗು ವೈರಾಗ್ಯ, ಸಕೃತಕ ವೈರಾಗ್ಯ ನೋಡಿದ್ವಿ. ಈಗ ನಾವು ನಿಜವಾದ ವೈರಾಗ್ಯ ನೋಡೋಣ. ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಯಾಕೆ ಅಂದ್ರೆ ಅನಾಸಕ್ತಸ್ಯ ವಿಷಯಾನ್, ಭೌತಿಕ ವಸ್ತುಗಳಲ್ಲಿ ಆಸಕ್ತಿ ಇಲ್ಲ, ಆದರೆ ಅದೇ ಭೌತಿಕ ವಸ್ತುಗಳನ್ನ ಭಗವಂತನ ಸೇವೆಯಲ್ಲಿ ಬಳಸೋದು, ಅದು ನಿಜವಾದ ವೈರಾಗ್ಯ, ಯುಕ್ತ ವೈರಾಗ್ಯ. ಸೊ ಹಾಗಾಗಿ ಇದಕ್ಕೆ ನಾವು ಹೇಗೆ ತಿಳ್ಕೊಳ್ಳೋದು? ಭೌತಿಕವಾಗಿ ಅಂದ್ರೆ ನಾವು ಈಗ ಯಾವುದನ್ನ ಒಂದು ಆಹಾರ ಸೇವನೆ ಮಾಡ್ತೇವೆ, ಅದನ್ನ ನಮ್ಮಷ್ಟಕ್ಕೆ ನಾವು ನಮಗಾಗಿ ತಯಾರಿಸ್ಕೊಂಡ್ರೆ ಅದು ತಯಾರಿಸ್ಕೊಂಡು ನಾವು ಅದನ್ನ ಆಹಾರ ಸೇವಿಸಿದ್ರೆ ಅದು ಭೋಗ, ಇಂದ್ರಿಯ ಭೋಗ. ಅದೇ ಆಹಾರವನ್ನ ನಾವು ಭಗವಂತನಿಗಾಗಿ ತಯಾರಿಸಿ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದ್ರೆ ಅದು ಆಧ್ಯಾತ್ಮಿಕ. ಸೊ ಅದು ಸರಿಯಾದದ್ದು. ಸೊ ಹಾಗಾಗಿ ಇಲ್ಲಿ ಮತ್ತೊಮ್ಮೆ ನಾವು ಶ್ರೀಲ ಪ್ರಭುಪಾದರ ಉದಾಹರಣೆಯನ್ನು ತೆಗೆದುಕೊಳ್ಳುವುದು ಅಂದ್ರೆ, ಅವರು ತಮ್ಮ ಸಂಪರ್ಕಕ್ಕೆ ಬಂದ ಪ್ರತಿ ಒಂದು ವಸ್ತುವನ್ನು ಕೂಡ ಅವರು ಭಗವಂತನ ಸೇವೆಗೆ, ಕೃಷ್ಣನ ಸೇವೆಗೆ ಬಳಸಿದ್ರು. ಈಗ ನೋಡಿ, ಪ್ರಿಂಟಿಂಗ್ ಪ್ರೆಸ್, ಇದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಏನ್ ನಡೀತದೆ? ನ್ಯೂಸ್ ಪೇಪರು, ಮ್ಯಾಗಝಿನ್ಸು ಎಲ್ಲ ಪ್ರಿಂಟ್ ಆಗ್ತದೆ ಅಲ್ವಾ? ಸೊ ಅದೆಲ್ಲ ಭೌತಿಕ. ಅದನ್ನ ಶ್ರೀಲ ಪ್ರಭುಪಾದರು ಭಗವದ್ಗೀತೆ, ಶ್ರೀಮದ್ ಭಾಗವತಂ, ಚೈತನ್ಯ ಚರಿತಾಮೃತ, ಹೀಗೆ ಭಕ್ತಿ ರಸಾಮೃತ ಸಿಂಧು, ಇಂತಹ ಪುಸ್ತಕಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ಬಳಸಿದರು. ಸೊ ಇದು ಯುಕ್ತ ವೈರಾಗ್ಯ. ಸೊ ಹಾಗಾಗಿ ಈ ಒಂದು ಇದನ್ನ ಪ್ರಿಂಟಿಂಗ್ ಪ್ರೆಸ್ ಅನ್ನ ಬೃಹತ್ ಮೃದಂಗ ಅಂತ ಕರಿತಿದ್ರು. ಬೃಹತ್ ಮೃದಂಗ ಅಂದ್ರೆ ಏನು? ಈಗ ಒಂದು ಮೃದಂಗವನ್ನ ನಾವು ಬಾರಿಸಿದ್ರೆ ಸುತ್ತಮುತ್ತಲು 100 ಜನ ಕೇಳಿಸ್ಬೋದು ಆ ಮೃದಂಗದ ಶಬ್ದವನ್ನ. ಆದರೆ ಈ ಶ್ರೀಮದ್ ಭಗವದ್ಗೀತೆ, ಭಾಗವತಮ್ಮು, ಇದನ್ನ ಬೃಹತ್ ಮೃದಂಗ ಅಂತ ಕರೀತಾರೆ. ಬೃಹತ್ ಮೃದಂಗ ಅಂತಂದ್ರೆ ಈ ಸಾಹಿತ್ಯಗಳು, ಈ ವೈದಿಕ ಸಾಹಿತ್ಯ, ಈ ಭಗವದ್ಗೀತೆ, ಭಾಗವತ, ಅಪೌರುಷೇಯ ಗ್ರಂಥ, ಸೊ ಇವುಗಳನ್ನ ನಾವು ಪ್ರಭುಪಾದರ ಪುಸ್ತಕಗಳನ್ನ ಪ್ರಪಂಚದಾದ್ಯಂತ ಜನರಿಗೆ ಅದು ಶಬ್ದ ಕೊಡುತ್ತೆ ಅಲ್ವಾ? ಭಗವಂತನ ಅಲೌಕಿಕ ಸಂದೇಶವನ್ನ ಜನರಿಗೆ ಹಂಚುತ್ತದೆ. ಸೊ ಹಾಗಾಗಿ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ ಭೌತಿಕ, ಅದನ್ನ ನ್ಯೂಸ್ ಪೇಪರ್, ಮ್ಯಾಗಝಿನ್ ಪ್ರಿಂಟ್ ಮಾಡಿದ್ರೆ ಅದು ಭೌತಿಕ. ಆದ್ರೆ ಅದನ್ನೇ ನಾವು ಭಗವಂತನ ಈ ಎಲ್ಲ ವಿಚಾರಗಳಿಗಾಗಿ ನಾವು ಮಾಡಿದ್ರೆ ಅದು ಅಂದ್ರೆ ಭಗವದ್ಗೀತೆ, ಭಾಗವತಂ ಪ್ರಿಂಟ್ ಮಾಡಿದರೆ ಅದು ಆಧ್ಯಾತ್ಮಿಕೃತ. ಈಗ ಶ್ರೀಲ ಪ್ರಭುಪಾದರು ಪ್ರಿಂಟಿಂಗ್ ಪ್ರೆಸ್ ಬೇಡ, ಅದು ಭೌತಿಕ ಅಂತ ಬಿಟ್ಟಿದ್ರೆ ನಮ್ಗೀಗ ಈ ಭಗವದ್ಗೀತೆ, ಭಾಗವತಂ, ಶ್ರೀಲ ಪ್ರಭುಪಾದರ ಭಕ್ತಿ ರಸಾಮೃತ ಸಿಂಧು, ಅನೇಕ ಗ್ರಂಥಗಳು 70ಕ್ಕೂ ಮಿಕ್ಕಿ ಅದು ನಮ್ಗೆ ಸಿಕ್ತಿತ್ತಾ? ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇದು ಯುಕ್ತ ವೈರಾಗ್ಯ ಅಂದ್ರೆ ಅದನ್ನ ಬಳಸ್ಕೊಂಡು ಭಗವಂತನ ಸೇವೆಯನ್ನ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಭೌತಿಕ ವಸ್ತುಗಳನ್ನ ಬೇಡ, ಅದು ಭೌತಿಕ ಐಹಿಕ ಬಂಧನಕ್ಕೆ ಕಾರಣ ಅಂತ ತ್ಯಾಗ ಮಾಡಿಬಿಟ್ರೆ ಅದು ಫಲ್ಗು ವೈರಾಗ್ಯ. ಅದೇ ಭೌತಿಕ ವಸ್ತುವನ್ನ ಭಗವಂತನ ಸೇವೆಯಲ್ಲಿ ಬಳಸಿದರೆ ಅದು ಯುಕ್ತ ವೈರಾಗ್ಯ. ಹಾಗಾಗಿ ನಮಗೆ ಅತಿಯಾದ ವೈರಾಗ್ಯ ಇರಬಾರ್ದು, ನಮಗೆ ಯುಕ್ತ ವೈರಾಗ್ಯಕ್ಕೆ ನಾವು ಬರಬೇಕು. ಹಿಂದೆ ಏನು ಮಾಡ್ತಿದ್ರು? ವಾಹನಗಳನ್ನ ಉಪಯೋಗಿಸ್ತಾ ಇರ್ಲಿಲ್ಲ ಅಲ್ವಾ? ಜನ ನಡ್ಕೊಂಡೇ ಹೋಗ್ತಿದ್ರು.
ಆದರೆ ಶ್ರೀಲ ಪ್ರಭುಪಾದರು ಪ್ರಭುಪಾದರು ಏನ್ ಹೇಳ್ತಿದ್ರು, ಏನ್ ಮಾಡಿದ್ರು, ಅವರು ವಿಮಾನಗಳನ್ನ ಬಳಸಿದ್ರು. ವಿಮಾನಗಳು ಭೌತಿಕ ಅಂತ ತಿಳಿಲಿಲ್ಲ. ಆ ವಿಮಾನಗಳನ್ನ ಬಳಸಿ ಶೀಘ್ರವಾಗಿ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿದ್ರು. ಸೊ ಇದು ಯುಕ್ತ ವೈರಾಗ್ಯ. ಸೊ ಹಾಗಾಗಿ ನಾವು ಅತಿವಾದ ವೈರಾಗ್ಯ ಇಡಬಾರ್ದು. ಈಗ ಅತಿ ಮೋಹದ ಬಗ್ಗೆ ನೋಡೋಣ. ಅತಿ ಮೋಹ ಅಂತಂದ್ರೆ ಇಲ್ಲಿ ಸ್ವಂತ ಇಂದ್ರಿಯ ಭೋಗದ ಇಚ್ಛೆ ಇರಬಾರ್ದು. ಅತಿ ಮೋಹ ಇರಬಾರ್ದು ಅಂದ್ರೆ ಏನು? ಸ್ವಂತ ಇಂದ್ರಿಯ ಭೋಗ, ನಾವು ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಅತಿಯಾಗಿ ಆಸಕ್ತಿ ಇಟ್ಕೋಬಾರ್ದು. ಮತ್ತೆ ಈ ಅತಿಯಾದ ವೈರಾಗ್ಯನೂ ಇಟ್ಕೋಬಾರ್ದು. ಅತಿಯಾದ ಆಸಕ್ತಿ, ಅತಿಯಾದ ವೈರಾಗ್ಯ ಇವೆರಡೂ ಕೂಡ ನಮ್ಮನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾಕೆ ಕೇಳಿದ್ರೆ, ಈಗ ಅತಿ ವೈರಾಗ್ಯ ಬೇಡ. ಯಾಕೆಂತಂದ್ರೆ ಈಶಾವಾಸ್ಯಂ ಇದಂ ಸರ್ವಂ, ನಮಗೆ ಬೇಡ ಅಂತ ತ್ಯಾಗ ಮಾಡ್ಲಿಕ್ಕೆ ನಮ್ಮದು ಅಂತ ಯಾವುದಿದೆ? ನಮ್ಮದು ಅಂತ ಯಾವುದೂ ಇಲ್ಲ. ಯಾಕೆಂದ್ರೆ ಈಶಾವಾಸ್ಯಂ ಇದಂ ಸರ್ವಂ, ಈ ಎಲ್ಲ ಚರಾಚರ ವಸ್ತು ಎಲ್ಲವೂ ಭೌತಿಕ ಪ್ರಪಂಚದಲ್ಲಿ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಏನಿದೆ ಎಲ್ಲವೂ ಭಗವಂತನ ಆಸ್ತಿ. ಸೊ ಆದ್ದರಿಂದ ನಮಗೆ ಈ ಒಂದು ಈಶಾವಾಸ್ಯ ಪ್ರಿನ್ಸಿಪಲ್ ಅರ್ಥ ಆದಾಗ ಅವಾಗ ನಮಗೆ ಅರ್ಥ ಆಗತ್ತೆ, ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಿದರೆ ಮಾತ್ರ ಅದು ಆಧ್ಯಾತ್ಮಿಕೃತ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ನಮ್ಮ ಸೇವೆಗೆ ನಾವು ಬಳಸಿದರೆ ಅದು ಭೌತಿಕ ಆಗತ್ತೆ. ಸೊ ಈಗ ಮಹಾನ್ ಆಚಾರ್ಯರುಗಳು, ಆಮೇಲೆ ಶುದ್ಧ ಭಕ್ತರು, ಆಮೇಲೆ ಸನ್ಯಾಸಿಗಳು, ಇವರೆಲ್ಲ ಶರೀರವನ್ನ ತ್ಯಾಗ ಮಾಡಿದಾಗ ಅವ್ರ ಶರೀರವನ್ನ ನಾವು ಏನ್ ಮಾಡ್ತಾರೆ, ಅವ್ರ ಶರೀರನ ಇತರರ ಶರೀರ ತರ ಅವರು ಯಾವುದೇ ರೀತಿಯ ದಾನ ಮಾಡೋದಾಗ್ಲಿ ಈ ತರ ಮಾಡೋದಿಲ್ಲ. ಏಕೆಂದ್ರೆ ಅವರ ಶರೀರ ಹೇಳ್ತಕ್ಕಂಥದ್ದು ಅವರು ಭಗವಂತನ ಸೇವೆಗಾಗಿ ತಮ್ಮ ಶರೀರವನ್ನು ಸದಾ ಬಳಕೆ ಮಾಡಿರೋದ್ರಿಂದ ಅವರ ಶರೀರ ಏನಾಗಿರುತ್ತೆ, ಆಧ್ಯಾತ್ಮಿಕೃತ ಆಗಿರುತ್ತೆ. ಆ ಶರೀರವನ್ನ ಭಗವಂತನ ಸೇವೆಗಾಗಿ ಅವರು ತುಂಬಾ ಜೀವನವಿಟ್ಟಡಿ ಬಳಸಿದ್ದಾರೆ. ಸೊ ಈ ರೀತಿ ಬಳಸಿರೋದ್ರಿಂದ ಸೊ ಅವರ ಶರೀರ ಆಧ್ಯಾತ್ಮಿಕೃತ. ಅದು ಈಗ ಶ್ರೀಲ ಪ್ರಭುಪಾದರ ಸಮಾಧಿಯನ್ನ ನಾವು ವೃಂದಾವನದಲ್ಲಿ ನೋಡ್ಬೋದು. ಸೊ ಅದು ನಮ್ಗೆಲ್ಲರಿಗೂ ಪೂಜನೀಯ. ಯಾಕೆಂತಂದ್ರೆ ಆ ತರ ಆ ಶುದ್ಧ ಭಕ್ತರು ಶರೀರ ಭೌತಿಕ, ಆದರೆ ಅದನ್ನು ಆಧ್ಯಾತ್ಮಿಕೃತಗೊಳಿಸಿರ್ತಾರೆ. ಹೇಗೆ? ಭಗವಂತನ ಸೇವೆಯಲ್ಲಿ ಬಳಸಿ. ಹಾಗಾಗಿ ಪ್ರತಿ ಒಂದು ವಸ್ತುವನ್ನ ಆ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಅದು ಭೌತಿಕವಾಗಿ ಅದು ಉಳಿಯುವುದೇ ಇಲ್ಲ, ಅದು ಆಧ್ಯಾತ್ಮಿಕೃತವಾಗುತ್ತೆ. ಈಗ ಒಬ್ಬ ವ್ಯಕ್ತಿ ಅವನು ಎಷ್ಟರ ಮಟ್ಟಿಗೆ ಅವನು ತನ್ನ ಒಂದು ಎಷ್ಟರ ಮಟ್ಟಿಗೆ ಭೌತಿಕ ವಸ್ತುಗಳನ್ನ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡ್ತಾನೆ, ಅಷ್ಟು ಅವನು ಭಕ್ತಿಯಲ್ಲಿ ಮುಂದುವರೆದಿರ್ತಾನೆ. ಸೊ ಹಾಗಾಗಿ ಒಬ್ಬನು ಎಲ್ಲವನ್ನೂ ಕೂಡ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡ್ತಾನೆ ಅಂತಂದರೆ ಅವನು ಭಕ್ತಿಯಲ್ಲಿ ಬಹಳ ಮುಂದುವರೆದಿದ್ದಾನೆ. ಆಗ ಎಲ್ಲ ವಸ್ತುವನ್ನು, ಭೌತಿಕ ವಸ್ತುವನ್ನು ಆಧ್ಯಾತ್ಮಿಕೃತಗೊಳಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನಾವು ಹೇಗೆ ಆಧ್ಯಾತ್ಮಿಕೃತಗೊಳಿಸ್ಬೇಕು ಭೌತಿಕ ವಸ್ತುಗಳನ್ನ, ಈಗ ನಮ್ಗೆ ಕಾಣುತ್ತೆ. ಈಗ ಒಂದು ದೇವಸ್ಥಾನಗಳು ಕಟ್ಟುವುದು, ಯಾವುದೇ ಕಟ್ಟಡ ಭೌತಿಕ, ಆದರೆ ಭಗವಂತನ ದೇವಸ್ಥಾನ ನಿರ್ಮಾಣ ಮಾಡೋದು ಅದು ಆಧ್ಯಾತ್ಮಿಕ. ಭಗವಂತನಿಗೆ ವಸ್ತ್ರಾಲಂಕಾರ ಮಾಡೋದು, ಆಮೇಲೆ ಭಗವಂತನಿಗೆ ಹೂವಿನ ಅಲಂಕಾರ ಮಾಡೋದು, ಪ್ರಸಾದ ಮಾಡಿ ಭಗವಂತನಿಗೆ ಹಂಚೋದು. ಸೊ ಇದೆಲ್ಲವೂ ಕೂಡ ಭೌತಿಕ ಕಾರ್ಯ ಅಲ್ಲ. ಸೊ ಹಾಗಾಗಿ ಭೌತಿಕ ವಸ್ತುಗಳನ್ನ ನಾವು ತ್ಯಾಗ ಮಾಡದೆ ಭೌತಿಕ ವಸ್ತುವನ್ನು ನಾವು ಏನ್ ಮಾಡ್ಬೇಕು? ಭಗವಂತನ ಸೇವೆಯಲ್ಲಿ ನಾವು ಉಪಯೋಗಿಸಬೇಕು. ಹರೇ ಕೃಷ್ಣ. ಈಗ ಯಾರಾದ್ರೂ ಇದು ಓಕೆ ಮಾತಾಜಿ ಓದಿ. ಇದು ನಿಮ್ಗೆ ಓದ್ಲಿಕ್ಕೆ ಸರಿಯಾಗುದಿಲ್ಲ, ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಮಾತಾಜಿ. ಆಯ್ತು ಕೃಷ್ಣ. ಆಮೇಲೆ ಮುಂದೆ ಓದ್ಲಿಕ್ಕೆ ಅವಕಾಶ ಉಂಟು. ಈಗ ಈಗ ಭಕ್ತಿಗೆ ಬರೋದು, ಆ ಭಕ್ತಿಗೆ ಬರೋದ್ರಲ್ಲಿ ಆ ಭಕ್ತರಲ್ಲಿ 3 ರೀತಿಯ ಶ್ರೇಣಿಗಳಿರುತ್ತವೆ. ಈಗ ಹೇಗೆ ಅಂತ ನೋಡೋಣ. ಈಗ ಭಕ್ತರಲ್ಲಿ 3 ರೀತಿಯ ಶ್ರೇಣಿಗಳು: ಉತ್ತಮ ಭಕ್ತ, ಮಧ್ಯಮ ಭಕ್ತ ಮತ್ತು ಕನಿಷ್ಠ ಭಕ್ತ. ಈ ಉತ್ತಮ ಭಕ್ತನ ಒಂದು ಎಲ್ಲ ಗುಣಗಳು ಹೇಗಿರುತ್ತೆ? ಉತ್ತಮ ಭಕ್ತ ಅಂತಂದ್ರೆ ಅವನು ದೃಢ ವಿಶ್ವಾಸ ಇರುತ್ತೆ. ದೃಢ ವಿಶ್ವಾಸ ಅಂತಂದ್ರೆ ಶ್ರದ್ಧೆ ಅದು ನಿಷ್ಠೆ ಆಗಿರುತ್ತೆ, ಅಂದ್ರೆ ಫರ್ಮ್ ಆಗಿರುತ್ತೆ. ಅಂದ್ರೆ ಧರ್ಮ ಗ್ರಂಥಗಳಲ್ಲಿ
ಮತ್ತೆ ಭಗವಂತನಲ್ಲಿ ಅವರಿಗೆ ದೃಢವಾದ ನಂಬಿಕೆ ಇರುತ್ತೆ, ದೃಢವಾದ ಶ್ರದ್ಧೆ ಇರುತ್ತೆ. ಯಾರು ಏನೇ ಹೇಳಿದ್ರು ಕೂಡ ಅವರು ಭಕ್ತಿಯನ್ನ ಬಿಡೋದಿಲ್ಲ. ಮತ್ತೆ ಜ್ಞಾನ, ಇವರಿಗೆ ಧರ್ಮ ಗ್ರಂಥಗಳ ಅಧ್ಯಯನದಲ್ಲಿ ಅವರು ತುಂಬಾ ನಿಪುಣ ಆಗಿರ್ತಾರೆ. ಮತ್ತೆ ಧರ್ಮ ಗ್ರಂಥಗಳನ್ನ ಅನುಸರಿಸಿ ವಾದ ಮಾಡೋದ್ರಲ್ಲಿ ಅವರು ಏನಿರ್ತಾರೆ, ತುಂಬಾ ಕುಶಲಿಯಾಗಿರ್ತಾರೆ. ಮತ್ತೆ ನಿರ್ಣಯಗಳನ್ನ ಅವರು ಸುಂದರವಾಗಿ ಮಂಡಿಸ್ತಾರೆ. ಸೊ ಹಾಗಾಗಿ ಅವರ ಒಂದು ನಿರ್ಣಯ ಮಾಡೋದು, ವಾದ ಮಾಡೋದು, ಅಧ್ಯಯನ, ಧರ್ಮ ಗ್ರಂಥಗಳ ಬಗ್ಗೆ ಜ್ಞಾನ ಇದೆಲ್ಲ ತುಂಬಾ ಶ್ರೇಷ್ಠ ಮಟ್ಟದ್ದಿರುತ್ತೆ. ಸೊ ಹಾಗಾಗಿ ಈ ಒಂದು ಉತ್ತಮ ಭಕ್ತ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರು ಸದ್ಗುರುಗಳು ಹೇಳಿದ್ದನ್ನು ಎಲ್ಲವನ್ನೂ ಕೂಡ ಅವರು ಪಾಲನೆ ಮಾಡ್ತಾರೆ. ಅವರ ಆದೇಶದಂತೆ ಪ್ರಾಮಾಣಿಕವಾಗಿ ಅವರು ಪಾಲನೆ ಮಾಡ್ತಾರೆ. ಮತ್ತೆ ಅವರಿಗೆ ಕೃಷ್ಣನ ಭಕ್ತಿ ಸೇವೆ, ಭಗವಂತನ ಭಕ್ತಿ ಸೇವೆ ಮಾಡೋದು ಅಂತ ಹೇಳೋದು ಅವರಿಗೆ ಭಕ್ತಿ ಸೇವೆಗೆ ಅರ್ಹನಾದವನು ಭಗವಂತನೊಬ್ಬನೇ ಅಂತ ಇದು ಅವರಿಗೆ ಗೊತ್ತು. ಈ ಉತ್ತಮ ಭಕ್ತರು ಅವರು ಅಂದ್ರೆ ಪರಮಹಂಸ ನೆಲೆಯಲ್ಲಿ ಇರ್ತಾರೆ. ಆದ್ರೆ ಪರಮಹಂಸ ನೆಲೆಯಲ್ಲಿ ಇರುವುದು ಅಂತಂದ್ರೆ ಏನು, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅಂತವರು ಆಧ್ಯಾತ್ಮಿಕ ಗುರು ಆಗ್ಲಿಕ್ಕೆ ಅವರಿಗೆ, ಅಂದ್ರೆ ಸ್ಪಿರಿಚುವಲ್ ಮಾಸ್ಟರ್, ನಮಗೆ ಗುರು ಆಗ್ಲಿಕ್ಕೆ ಅವರಿಗೆ ಅರ್ಹತೆ ಇರುತ್ತೆ. ಸೊ ಹಾಗಾಗಿ ಅವರ ಒಂದು ದರ್ಶನ ಮಾಡಿದ್ರೆ ಸಾಕು, ನಮಗೆ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಇದನ್ನ ನಾವು ಹೇಗೆ ತಿಳ್ಕೊಳ್ಳೋಣ ಅಂತಂದ್ರೆ, ಒಮ್ಮೆ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ಕೃಷ್ಣನ ನೆನಪು ಮಾಡ್ಕೋತಾ ಒಮ್ಮೆ ನದಿಗೆ ಧುಮುಕಿ ಬಿಡ್ತಾರೆ. ಆ ನದಿಗೆ ಒಳಗೆ ಧುಮುಕಿ ಬಿಟ್ಕೊಳ್ಳಿ ಅಲ್ಲಿ ಏನಾಗಿರುತ್ತೆ, ಒಂದು ನದಿಯಲ್ಲಿ ಮೀನು ಹಿಡಿಯುವ ಬೆಸ್ತರವನು ಇರ್ತಾನೆ ಮತ್ತು ಅವನ ಬಲೆಗೆ ಈ ಚೈತನ್ಯ ಮಹಾಪ್ರಭುಗಳು ಸಿಕ್ಕಾಕೊಳ್ತಾರೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳನ್ನ ಮುಟ್ಟುತ್ತಾರೆ. ಅವನು ಮುಟ್ಟಿ ಅವರು ಇದನ್ನ ಮಾಡಿ ಅವರನ್ನ ಮತ್ತೆ ದಡಕ್ಕೆ ತರ್ತಾರೆ. ಅವರನ್ನ ಮುಟ್ಟಿದ ಕೂಡಲೇ ಅವನಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಆ ಮೀನುಗಾರ ಬೆಸ್ತರವನು ಅವನು ಹೇಳ್ತಾನೆ. ಅಂದ್ರೆ ಸಂಕೀರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾನೆ. ಸೊ ಮೊದ್ಲು ಅವನಿಗೆ ಅನಿಸ್ತು, ಅಯ್ಯೋ ನನ್ನ ಮೈ ಮೇಲೆ ಏನಾದ್ರು ದೆವ್ವ ಬಂದ್ಬಿಟ್ಟಿದ್ಯಾ ಅಂತ ಹೆದರ್ಕೊಳ್ತಾನೆ. ಆದ್ರೆ ಆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಶ್ರೀಕೃಷ್ಣ. ಸೊ ಹಾಗಾಗಿ ಅಂತವರ ಭಗವಂತನ ಸಂಘದಿಂದ ಅವನಿಗೆ ತನ್ನಷ್ಟಕ್ಕೆ ತಾನೇ ಭಕ್ತಿ ಸಿಕ್ಕೋಯ್ತು. ಇಂಥದ್ದು ಇದೇ ಪರಮಹಂಸ ಸ್ಥಿತಿ ಅಂದ್ರೆ ಇದೆ ಪರಮಹಂಸ. ಯಾಕಂದ್ರೆ ಅವರು ಭಕ್ತರ ಭಾವದಲ್ಲಿ ಬಂದಿದ್ರು. ಸೊ ಹಾಗಾಗಿ ಇಲ್ಲಿ ಪರಮಹಂಸರ ಸ್ಥಿತಿ ಕೂಡ ಅದೇ ತರಹ. ಸೊ ಒಂದು ಅವರನ್ನು ನೋಡ್ತಿದಂಗೆ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಜನಸಾಮಾನ್ಯರಿಗೆ. ಈ ಕೃಷ್ಣ ಪ್ರಜ್ಞಾ ಆಂದೋಲನ ಅಂತ ಹೇಳ್ತಕ್ಕಂಥದ್ದು ಅದನ್ನ ಹರಡೋದು ತನ್ನ ಏಕಮಾತ್ರ ಕರ್ತವ್ಯ ಅಂತ ತಿಳ್ಕೊಳ್ತಾರೆ ಈ ಉತ್ತಮ ಅಧಿಕಾರಿ. ಶ್ರೀಲ ಪ್ರಭುಪಾದರಲ್ವಾ ಮಾತಾಜಿ? ಶ್ರೀಲ ಪ್ರಭುಪಾದರು ಕೂಡ. ಇಲ್ಲಿ ನಾನು ಹೇಳ್ತಾ ಇರೋದು ಉದಾಹರಣೆ ಚೈತನ್ಯ ಮಹಾಪ್ರಭುಗಳನ್ನ ಹೇಳ್ತಾ ಇದ್ದೆ. ಶ್ರೀಲ ಪ್ರಭುಪಾದರು ಕೂಡ ಬರ್ತಾರೆ. ಎಲ್ಲರೂ ಉತ್ತಮ ಭಕ್ತರು, ಅಂದ್ರೆ ಅವರು ಮಹಾಭಾಗವತರು ಅಂತ ಕರೀತಾರೆ ಅವರಿಗೆ. ಸೊ ಅಂತ ಉತ್ತಮ ಭಕ್ತರು. ಈಗ ಇದು ಉತ್ತಮ ಭಕ್ತರು ಯಾವ ತರ ನೆಲೆ ಒಳಗೆ ಇರ್ತಾರೆ ಅಂತಂದ್ರೆ, ಅವರಿಗೆ ನಾನೊಬ್ಬ ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಭಕ್ತರು, ನಾನೊಬ್ಬ ಮಾತ್ರ ಅಂದ್ರೆ ತುಂಬಾ ಅಂದ್ರೆ ಭಕ್ತಿ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಭಕ್ತರು ಅಂತ ಹೇಳ್ತಾರೆ. ಅವರಿಗೆ ಏನಾಗುತ್ತೆ ಕೇಳಿದ್ರೆ ಅವರಿಗೆ ಪ್ರೀಚಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಎಲ್ಲರೂ ಭಕ್ತರು ಅಂತ ಪರಿಗಣನೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಭಕ್ತಿಯನ್ನ ಪ್ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲೇ ಯಾವ ತರ ನೆಲೆ ಅಂತಂದ್ರೆ, ಎಲ್ಲರೂ ನಾನು ಭಕ್ತ ಅಲ್ಲ, ಎಲ್ಲರೂ ಭಕ್ತರು ಅಂತ ತಿಳ್ಕೊಳ್ತಾರೆ. ಮತ್ತೆ ಎಲ್ಲರನ್ನು ಅಂದ್ರೆ ಸಮದರ್ಶಿನಃ. ಸೊ ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣೇ ಗವ್ಯಸ್ತಿನಿ ಶುನೀಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಎಲ್ಲರನ್ನು ಸಮದರ್ಶಿಯಾಗಿ ನೋಡ್ಕೊಳ್ತಾರೆ. ಸೊ ಆಮೇಲೆ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ ಏನಂತ, ನನಗೆ ಕೃಷ್ಣನಲ್ಲಿ ಭಕ್ತಿ ಇಲ್ಲ, ನಮಗೆ ಹೇಗೆ ಗೊತ್ತು ನಮಗೆ ಕೃಷ್ಣನಲ್ಲಿ ಭಕ್ತಿ ಇಲ್ಲ? ಚೈತನ್ಯ ಮಹಾಪ್ರಭುಗಳು ಹೇಳ್ಕೊತಾರೆ. ಯಾಕಂದ್ರೆ ಅವರು ಭಕ್ತರ ರೂಪದಲ್ಲಿ ಬಂದಿದ್ದಾರೆ. ನಾವು ಈಗ ಈ ದೇಹ ನಮಗೊಂದು ಐಹಿಕ ಶರೀರ ಸಿಕ್ಕಿದೆ ಅಂತಂದ್ರೆ ನಾವು ಭಕ್ತಿಯಲ್ಲಿ ಇಲ್ಲ. ನಾವು ಭಕ್ತಿಯಲ್ಲಿ ಪೂರ್ಣವಾಗಿದ್ರೆ ನಾವು ಭಗವಂತನ ಲೋಕದಲ್ಲಿ ಇರ್ತಿದ್ವಿ, ಇಲ್ಲಿ ಇರ್ತಿರ್ಲಿಲ್ಲ ಅಲ್ವಾ? ಭಕ್ತಿಯಲ್ಲಿ ಪೂರ್ತಿ ಆಗಿದ್ದಿದ್ರೆ 100% ಆಗಿದ್ರೆ ನಾವ್ ಇಲ್ಲಿ ಇರ್ತೀವಾ? ಇಲ್ಲ ಮಾತಾಜಿ, ಇಲ್ಲ. ಹಾಗಾಗಿ ನಾವು ಇನ್ನೊಂದು ತಿಳ್ಕೊಳ್ಬೇಕು, ಇದು ಉತ್ತಮ ಭಕ್ತರ ನೆಲೆ. ಸೊ ಈಗ ಮಧ್ಯಮ ಅಧಿಕಾರಿ ಯಾವ ತರ ಇರ್ತಾರೆ ನೋಡಿ. ಮಧ್ಯಮ ಅಧಿಕಾರಿಗೆ ಅವರಿಗೆ ಶ್ರದ್ಧೆ ಕೂಡ ತುಂಬಾ ದೃಢವಾದ ಶ್ರದ್ಧೆ ಇರುತ್ತೆ. ಮತ್ತೆ ಆದರೆ
ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಅವರಿಗೆ ಹೆಚ್ಚು ಪರಿಣಿತಿ ಇರೋದಿಲ್ಲ. ವಾದ ಮಾಡಲಿಕ್ಕೆ ಅವರಿಗೆ ಅಷ್ಟೊಂದು ನಿಪುಣತೆ ಇರೋದಿಲ್ಲ ಉತ್ತಮ ಇದ್ದ ಹಾಗೆ. ಮತ್ತೆ ಇಲ್ಲೊಂದು ಶ್ಲೋಕ ಕೂಡ ಇದೆ ಈ ಮಧ್ಯಮಾಧಿಕಾರಿ ಬಗ್ಗೆ. ಅಂದರೆ ಈಶ್ವರೇಶು ತದ್ ಅನಿಶೇಷು ಬಾಲಿಶೇಷು ದ್ವಿಸತ್ಸು ಚ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ ಯಾಕರೋತಿ ಸಾ ಮಧ್ಯಮ. ಅಂದ್ರೆ ಈ ಮಧ್ಯಮ ಅಧಿಕಾರಿ ಅವರು ಎಲ್ಲರನ್ನೂ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಹಾಗೆ ನೋಡಿದರೆ ಮಾತ್ರ ಅವರಿಗೆ ಪ್ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಭಗವಂತನನ್ನು ನೋಡಿ ಅವರಿಗೆ ಗೊತ್ತು, ಭಗವಂತನಲ್ಲಿ ಪ್ರೇಮದಿಂದ ಭಗವಂತನನ್ನ ನೋಡ್ತಾರೆ ಮತ್ತು ಅವನಿಗೆ ಭಕ್ತಿ ಸೇವೆ ಸಲ್ಲಿಸ್ತಾರೆ. ಆಮೇಲೆ ಇವರಿಗೆ ಭಗವದ್ ಭಕ್ತರಿಗೆ ಅಲ್ಲಿ ಅವರು ಸ್ನೇಹವನ್ನು ಬೆಳೆಸ್ತಾರೆ. ಆಮೇಲೆ ಯಾರು ಬಾಲಿಶೇಷು ಅಂದ್ರೆ ಯಾರು ಅಜ್ಞರಿರ್ತಾರೆ, ಯಾರು ಅಜ್ಞಾನಿಗಳಿರ್ತಾರೆ, ಅವರಿಗೆ ಅವರು ಭಕ್ತಿಯನ್ನು ಕೊಡ್ತಾರೆ, ಪ್ರೀಚ್ ಮಾಡ್ತಾರೆ. ಆಮೇಲೆ ಯಾರು ದ್ವೇಷ ಮಾಡ್ತಾರೆ, ದ್ವಿಷತ್ಸು ಅಂದ್ರೆ ಒಂದು ಅಸೂಯೆ ಮಾಡ್ತಾರೆ, ಅವರು ಉಪೇಕ್ಷೆ ಮಾಡ್ತಾರೆ. ಯಾರು ಭಗವಂತನ ದ್ವೇಷಗಳಾಗಿರ್ತಾರೆ, ಅಸೂಯಾಪರರಾಗಿರ್ತಾರೆ, ಅವರು ಉಪೇಕ್ಷೆ, ಅವರ ಸುದ್ದಿಗೆ ಹೋಗುವುದಿಲ್ಲ. ಸೊ ಹಾಗಾಗಿ ಈ ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಈ ಕನಿಷ್ಠ ಅಧಿಕಾರಿ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಅವನು ತುಂಬಾ ಸೂಕ್ತ. ಯಾಕೆ ಈ ಕನಿಷ್ಠ ಅಧಿಕಾರಿಗೆ ಏನಿರುತ್ತೆ, ಶ್ರದ್ಧೆ ತುಂಬಾ ಕಡಿಮೆ ಇರುತ್ತೆ ಅಂತಂದ್ರೆ ಅಷ್ಟೇ ಕೋಮಲ ಶ್ರದ್ಧೆ ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಅವರನ್ನ ಸರಿಯಾಗಿ ಒಂದು ರೀತಿ ಅವರಿಗೆ ಏನಾದ್ರೂ ಮನವರಿಕೆ ಆಗ ಏನಾದ್ರೂ ಹೇಳ್ಬಿಟ್ರೆ ಅವರು ಭಕ್ತಿಯನ್ನು ಕೂಡ ಬಿಡಬಹುದು. ಸೊ ಆಮೇಲೆ ಅವರಿಗೆ ಗುರಿಯಲ್ಲಿ ಸಂಪೂರ್ಣ ಶ್ರದ್ಧೆ ಇರೋದಿಲ್ಲ. ಅಂದ್ರೆ ಕೋಮಲ ಶ್ರದ್ಧೆ, ದೃಢವಾದ ಶ್ರದ್ಧೆ ಇರೋದಿಲ್ಲ. ಧರ್ಮ ಗ್ರಂಥಗಳನ್ನ ಅವರು ಚೆನ್ನಾಗಿ ಅಭ್ಯಾಸ ಮಾಡಿರೋದಿಲ್ಲ. ಸೊ ಹಾಗಾಗಿ ವಾದಗಳನ್ನ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ, ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಇದು ಕನಿಷ್ಠ ಅಧಿಕಾರಿ. ಸೊ ಈಗ ಕನಿಷ್ಠ ಅಧಿಕಾರಿ ಆಗಿದ್ದವರು, ಕನಿಷ್ಠ ಅಧಿಕಾರಿ ಇವರು ಎಲ್ಲರೂ ಈ ತರ ಅಂದ್ರೆ ಹೊಸದಾಗಿ ಆರಂಭಿಕ ಭಕ್ತರು. ಸೊ ಹಾಗಾಗಿ ಪ್ರಾರಂಭಿಕ ಭಕ್ತರಿಗೆ ಇನ್ನೂ ಕೆಲವು ಸ್ಪಷ್ಟನೆಗಳನ್ನ ನಾವು ಇಲ್ಲಿ ನೋಡೋಣ. ಹರೇ ಕೃಷ್ಣ. ಯಾರಾದ್ರೂ ಓದ್ಬೋದು? ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ. ಪ್ರಾರಂಭಿಕ ಭಕ್ತನನ್ನು ಕುರಿತು ಇನ್ನೂ ಕೆಲವು ಸ್ಪಷ್ಟನೆಗಳು. ಭಕ್ತಿ ರಸಾಮೃತ ಸಿಂಧು 32-33. ಆರ್ತರು ಗಜೇಂದ್ರ, ಜಿಜ್ಞಾಸುಗಳು ನೈಮಿಷಾರಣ್ಯದ ಋಷಿಗಳು, ಧನಾಪೇಕ್ಷಿಗಳು ಮಹಾರಾಜ ಧ್ರುವ, ಜ್ಞಾನಿಗಳು 4 ಕುಮಾರರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹೀಗಾಗಿ ಪ್ರಾರಂಭಿಕ ಭಕ್ತರಲ್ಲಿ ಭಗವದ್ಗೀತೆಯ ಪ್ರಕಾರ ಪ್ರಾರಂಭಿಕ ಭಕ್ತರದ್ದು ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, 7.16 ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಚ ಭರತರ್ಷಭ. ಇಲ್ಲಿ 4 ರೀತಿಯ ಆರಂಭಿಕ ಭಕ್ತರು ಇರ್ತಾರೆ. ಆರ್ತರು, ಜಿಜ್ಞಾಸುಗಳು, ಧನಾಪೇಕ್ಷಿಗಳು ಮತ್ತು ಜ್ಞಾನಿಗಳು ಅಂತ. ಇಲ್ಲಿ ಉದಾಹರಣೆ ಸಹಿತ ನಾವು ನೋಡೋಣ. ಆರ್ತರು ಅಂತಂದ್ರೆ ದುಃಖದಲ್ಲಿರುವವರು, ಕಷ್ಟದಲ್ಲಿರುವವರು. ಈಗ ನಮಗೆ ಅವರು ಭಕ್ತರು ಅವರು ಭಗವಂತನ ಹತ್ರ ದುಃಖ ನಿವಾರಣೆಗಾಗಿ ಬರ್ತಾರೆ. ಉದಾಹರಣೆಗೆ ನಾವೀಗ ಗಜೇಂದ್ರನ ಕತೆ. ಸೊ ಇದು ಶ್ರೀಮದ್ ಭಾಗವತದಲ್ಲಿ ಗಜೇಂದ್ರನ ಕತೆ ಬರುತ್ತೆ. ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಅವನೇನಾಗಿದ್ದ, ಇಂದ್ರದ್ಯುಮ್ನ ಮಹಾರಾಜ ಆಗಿದ್ದ, ಭಕ್ತನಾಗಿದ್ದ ಅವನು. ಮತ್ತೆ ಭಕ್ತನಾಗಿದ್ದಾಗ ಅವನಿಗೇನಾಯ್ತು ಅಂತಂದ್ರೆ ಅವನು ರಾಜನೂ ಆಗಿದ್ದ. ಆಮೇಲೆ ವಾನಪ್ರಸ್ಥಕ್ಕೆ ಬಂದ ಅವನು. ತನ್ನ ಒಂದು ರಾಜ್ಯವನ್ನ ತನ್ನ ಮಕ್ಕಳಿಗೆ ಕೊಟ್ಟು ಬಂದ. ವಾನಪ್ರಸ್ಥಕ್ಕೆ ಬಂದಾಗ ಅವನಿಗೆ ಅಲ್ಲಿ ಒಬ್ಬ ಋಷಿ, ಆ ಋಷಿಯಿಂದ ಅವರಿಗೆ ಏನಾಯ್ತು, ಅವರು ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಋಷಿ ಬಂದಾಗ ಅವರನ್ನು ಸ್ವಾಗತಿಸ್ಲಿಲ್ಲ, ಅವ್ರನ್ನ ನೋಡ್ಲಿಲ್ಲ. ಸೊ ಅವರಿಂದ ಶಾಪ ಬಂತು. ಸೊ ಶಾಪ ಬಂದು ಅವನಿಗೆ ಏನಾಯ್ತು, ಈ ಒಂದು ಗಜೇಂದ್ರ ಅಂದ್ರೆ ಈ ಆನೆಯ ಶರೀರ ಬಂತು. ಸೊ ಆನೆ ಏನಾಯ್ತು, ಒಮ್ಮೆ ಸ್ನಾನಕ್ಕೆ ಕೊಳಕ್ಕೆ ಹೋದಾಗ ಅಲ್ಲಿ ಏನಾಯ್ತು, ಒಂದು ಮೊಸಳೆ ಅವರಿಗೆ ಕಾಲಿಡ್ಕೊಂಡ್ಬಿಡ್ತು. ಕಾಲಿಡ್ಕೊಂಡು ಆ ಮೊಸಳೆಯು ಕೂಡ ಅದು ಸಾಧಾರಣ ಮೊಸಳೆ ಅಲ್ಲ, ಅದು ಕೂಡ ಅದು ಗಂಧರ್ವ ರಾಜನಾಗಿದ್ದ, ಹುಹು ಅಂತ ರಾಜ ಆಗಿದ್ದ. ಅವನಿಗೂ ಶಾಪದಿಂದ ಮೊಸಳೆ ಶರೀರ ಸಿಕ್ಕಿತ್ತು. ಸೊ ಅಲ್ಲಿ ಈಗ ಆ ಮೊಸಳೆ ಆನೆಗೆ ಕಾಲು ಹಿಡ್ಕೊಂಡಾಗ ಆಗ ಬಹಳ ವರ್ಷಗಳ ಕಾಲ, ಅನೇಕ ವರ್ಷಗಳ ಕಾಲ ಅವರು ಹೋರಾಟ ಮಾಡಿದ್ರು, ಆದರೂ ಸಫಲ ಆಗಲಿಲ್ಲ.
ಯಾಕೆಂತಂದ್ರೆ ಆನೆ ಹೇಳುದು ಆ ಭೂಮಿಯ ಮೇಲೆ, ಅದು ನೆಲದಲ್ಲಿ ತುಂಬಾ ಸ್ಟ್ರಾಂಗ್, ತುಂಬಾ ಅದಕ್ಕೆ ಶಕ್ತಿ ಇರುತ್ತೆ ಆನೆಗೆ. ಆದ್ರೆ ನೀರಲ್ಲಿ ಅದಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ. ಮೊಸಳೆ ಅದು ನೀರಲ್ಲಿ ಅದಕ್ಕೆ ಶಕ್ತಿ ಹೆಚ್ಚು ಮೊಸಳೆಗೆ, ಆದ್ರೆ ಮೊಸಳೆ ಭೂಮಿ ಮೇಲೆ ಅಷ್ಟು ಶಕ್ತಿ ಇರೋದಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ, ಮೊಸಳೆ ಬಾಯಿ ಅಲ್ಲಿ ಕಚ್ಚಿಬಿಟ್ಟಿದೆ ಆನೆನ, ಆ ಗಜೇಂದ್ರನನ್ನ. ಸೊ ಇಂಥ ನೋವು ಅನುಭವಿಸ್ತಾ ಇದ್ದಾನೆ, ತುಂಬಾ ಸ್ಟ್ರಗಲ್ ಮಾಡ್ದ. ಆದ್ರೆ ಮೇಲ್ಗಡೆ ಅವನಿಗೆ ಎಲ್ಲ ಅವನ ಮನೆ ಮಂದಿ, ಅವನ ಹೆಂಡತಿ ಮಕ್ಕಳು ಎಲ್ಲ ಅಲ್ಲೇ ಇದ್ದಿದ್ರು. ಆದ್ರೆ ಅವರು ಕೂಡ ಏನು ಸಹಾಯ ಮಾಡಕ್ ಆಗ್ಲಿಲ್ಲ. ಇಂಥ ಆರ್ತ ಪರಿಸ್ಥಿತಿ, ವೇದನೆ, ತುಂಬಾ ವೇದನೆ ಒಳಗಿದ್ದ. ಸೊ ಆ ಆರ್ತ ಸ್ಥಿತಿಯಲ್ಲಿ, ತುಂಬಾ ಕಷ್ಟದ ಸ್ಥಿತಿ. ಆಗ ಅವನು ಭಗವಂತನನ್ನು ನೆನಪಿಸ್ಕೊಳ್ತಾನೆ. ಈ ಭಗವಂತ ಯಾಕೆ ನೆನಪಾಯ್ತು ಅಂದ್ರೆ, ಹಿಂದಿನ ಜನ್ಮದಲ್ಲಿ ಭಕ್ತನಾಗಿದ್ದರಿಂದ ಭಗವಂತ ಸ್ಮರಣೆಯನ್ನು ಕೊಟ್ಟ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಭಗವಂತ ಬಂದ್ಬಿಡ್ತಾರೆ, ಸೊ ಗರುಡನನ್ನು ಏರಿ ಸೀದಾ ಬರ್ತಾರೆ. ಸೊ ಆ ಭಗವಂತನಿಗೆ ಆ ವಿಷ್ಣು ಬರ್ತಾನೆ. ಸೊ ಅಲ್ಲಿ ಭಗವಂತನಿಗೆ ಅವ್ರು ಏನ್ ಮಾಡ್ತಾರೆ, ಅವರು ಎಲ್ಲಿ ತಾವರೆಯಲ್ಲಿ ಆ ಕೊಳದಲ್ಲಿದ್ದ ತಾವರೆ, ಆ ತಾವರೆಯನ್ನ ತೆಗೆದು ಅದಕ್ಕೆ ಭಗವಂತನಿಗೆ ಅರ್ಪಿಸ್ತಾರೆ. ಸೊ ಅದು ಆಮೇಲೆ ಭಗವಂತ ಏನ್ ಮಾಡ್ತಾರೆ, ಆ ಮೊಸಳೆಯನ್ನ ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿ, ಮೊಸಳೆ ಬಾಯನ್ನು ಕತ್ತರಿಸಿ ಇದಕ್ಕೆ ಒಂದು ಶಾಪಗ್ರಸ್ತನಾಗಿದ್ದ ಒಂದು ಗಜೇಂದ್ರನಿಗೆ ಮೋಕ್ಷ ಕೊಡ್ತಾರೆ. ಸೊ ಹಾಗೆ ಅವನು ಈ ರೀತಿ ಆಗ್ತಾರೆ. ಮತ್ತೆ ಅದೇ ತರ ಮೊಸಳೆಗೂ ಕೂಡ ಅಲ್ಲಿ ಬಿಡುಗಡೆ ಆಗತ್ತೆ. ಸೊ ಇದು ಆರ್ತ ಸ್ಥಿತಿಯಲ್ಲಿ ಬಂದಿರತಕ್ಕಂಥ ಭಕ್ತರ ಒಂದು ಉದಾಹರಣೆ. ಈಗ ಜಿಜ್ಞಾಸುಗಳ ಬಗ್ಗೆ ನೋಡೋಣ. ನೈಮಿಷಾರಣ್ಯದ ಋಷಿಗಳಿದ್ರು ತುಂಬಾ ಜನ. ಸೊ ಅವರು ನೈಮಿಷಾರಣ್ಯದ ಏನಾಗ್ತಿತ್ತು, ಶ್ರೀಮದ್ ಭಾಗವತ ಅದರದ ಪ್ರವಚನ ನಡೀತಾ ಇತ್ತು. ಮತ್ತೆ ಈ ಪ್ರವಚನಕಾರರು ಯಾರು, ಸೂತ ಗೋಸ್ವಾಮಿಗಳು ಇವರು ಪ್ರವಚನಕಾರರಾಗಿದ್ರು. ಸೊ ಈ ನೈಮಿಷಾರಣ್ಯದ ಋಷಿಗಳಿಗೆ ತುಂಬಾ ಜಿಜ್ಞಾಸೆ ಇತ್ತು. ಏನು, ಯಾವ ಕಾರ್ಯವನ್ನ ನಾವು ಮಾಡಬೇಕು, ಯಾವ ಕೆಲಸವನ್ನ ನಾವು ಮಾಡೋದ್ರಿಂದ ನಾವು ಭಗವಂತನ ಆ ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ, ಇದೆಲ್ಲ ಒಂದು ಜಿಜ್ಞಾಸೆ ಅವರಿಗೆ. ಸೊ ಆ ಜಿಜ್ಞಾಸೆಯನ್ನು ತೆಗೆದುಕೊಂಡು ಅವರು ಸೂತ ಗೋಸ್ವಾಮಿಗಳ ಮುಂದೆ ಇಟ್ರು. ಸೊ ಹಾಗಾಗಿ ಈ ನೈಮಿಷಾರಣ್ಯದ ಋಷಿಗಳು ಜಿಜ್ಞಾಸುವಿನಿಂದ ಭಗವಂತನಿಗೆ ಬರ್ಲಿಕ್ಕೆ ಒಂದು ಉದಾಹರಣೆ, ಜಿಜ್ಞಾಸುಗಳಿಗಾಗಿ. ಸೊ ನಾವು ಜಿಜ್ಞಾಸುವಾಗಿ ಭಗವಂತನ ತಿಳ್ಕೊಳ್ಬೇಕು, ಕುತೂಹಲ. ಸೊ ಅದಕ್ಕಾಗಿ ಅವರು ಅಲ್ಲಿ ಭಕ್ತಿಗೆ ಬಂದರು. ಆಮೇಲೆ ಧನಾಪೇಕ್ಷಿಗಳು ಅಂದ್ರೆ ಅರ್ಥಾರ್ಥಿ. ಈಗ ಧ್ರುವ ಮಹಾರಾಜ ತುಂಬಾ ಒಳ್ಳೆಯ ಉದಾಹರಣೆ. ಚಿಕ್ಕ ಬಾಲಕ ತನ್ನ ತಂದೆ ತೊಡೆ ಮೇಲೆ ಕೂತ್ಕೊಂಡಿದ್ದ, ಯಾಕೆಂದ್ರೆ ಕುತ್ಕೊಳ್ಳಿಕ್ಕೆ ಆಶೆ ಪಟ್ಟ, ಉತ್ತಾನಪಾದ ತಂದೆ. ಸೊ ಆದ್ರೆ ಅವನ ಮಲತಾಯಿ ಸುರುಚಿ ಅದು ಬಿಡ್ಲಿಲ್ಲ. ಸೊ ಹಾಗಾಗಿ ಧ್ರುವ ಮಹಾರಾಜನಿಗೆ ಸಿಟ್ಟು ಬಂತು. ಅದರಿಂದ ತಪಸ್ಸಿಗೆ ಹೊರಡ್ತಾನೆ. ತಾಯಿ ಅವನಿಗೆ, ಭಗವಂತ ನೀನು ಎಲ್ಲಿದ್ದಾನೆ, ನಿನ್ನ ಭಗವಂತ ಕೊಡ್ತಾನೆ, ಎಲ್ಲಿದ್ದಾನೆ ಭಗವಂತ, ಕಾಡಿನಲ್ಲಿ ಹೋಗು, ತಪಸ್ ಮಾಡಕ್ ಹೋಗ್ತಾನೆ. ತಾಯಿ ಹೇಳ್ತಾನೆ ಕಾಡಲ್ಲಿ ಇದ್ದಾನೆ. ಸೊ ಅಲ್ಲಿ ಉದ್ದೇಶ ಏನು, ಧ್ರುವ ಮಹಾರಾಜ ಬಂದಿರೋದು ಅದು ರಾಜ್ಯ ಸಂಪತ್ತು, ತಂದೆಗಿಂತ ಹೆಚ್ಚಿನ ನಿಂಗೆ ರಾಜ್ಯ ಸಂಪತ್ತು ಬೇಕು, ಈ ಉದ್ದೇಶದಿಂದ ಭಕ್ತಿಗೆ ಬಂದಿದ್ದಾನೆ. ಸೊ ಇದೆಲ್ಲ ನಮಗೆ ಕೇಳಿದ ಕಥೆಗಳು. ಈಗ ಜ್ಞಾನಿಗಳು ಉದಾಹರಣೆ 4 ಕುಮಾರರು ಅಂತಂದ್ರೆ ಸನಕ, ಸನಾತನ, ಸನಂದನ, ಸನತ್ ಕುಮಾರ. ಸೊ ಅವರೆಲ್ಲ ಬ್ರಹ್ಮದೇವನ ಮೊದಲ ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ಬ್ರಹ್ಮನ ಮಕ್ಕಳು. ಸೊ ಅವರೆಲ್ಲ ಜ್ಞಾನಿಗಳು. ಸೊ ಅವರು ಭಗವಂತನ ಬಗ್ಗೆ ಅವ್ರಿಗೆ ಗೊತ್ತಿದೆ. ಸೊ ಅಂತಹ ಜ್ಞಾನಿಗಳು ಅವರು, ಆಗಲೇ ಗೊತ್ತಿದೆ. ಸೊ ಅವರು ಭಗವಂತನ ಸಾಕ್ಷಾತ್ಕಾರವನ್ನ ಅವರು ಪಡ್ಕೊಳ್ತಾರೆ. ಸೊ 4 ಜನರು ಕೂಡ ಭಗವಂತನ ಹತ್ರ ಹೋಗ್ತಾರೆ. ಸೊ ಇದನ್ನ ಉದಾಹರಣೆಯನ್ನು ನಾವು ಮೂಲಕ ಪ್ರಾರಂಭಿಕ ಭಕ್ತನನ್ನ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ವಿ ಮಂಗಲ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಾರಂಭಿಕ ಭಕ್ತನನ್ನು ಕುರಿತು ಹಲ ಕೆಲವು ಸ್ಪಷ್ಟನೆಗಳು. ಭಕ್ತಿ ರಸಾಮೃತ ಸಿಂಧು 32.33. ಇಂಥ ಪ್ರಾರಂಭಿಕರು ಶುದ್ಧ ಭಕ್ತರ ಸಂಘ ಮಾಡಿದವರಾದರೆ ಅವರಿಗೆ ಎರಡನೆಯ ಇಲ್ಲವೇ ಮೊದಲ ಶ್ರೇಣಿಗೆ ಉನ್ನತಿ ಆಗಬಹುದು. ಇದು ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುವ ವಿಧಾನ. ವ್ಯಕ್ತಿಯು ಎಂಥದೇ ಸ್ಥಿತಿಯಲ್ಲಿರಲಿ, ಶುದ್ಧ ಭಕ್ತರ ಸಂಘ ಮಾಡುವಷ್ಟು ಸುದೈವಿ ಅವನಾಗಿದ್ದರೆ ಅವನು ಬಹುಬೇಗ ಎರಡನೆಯ ಅಥವಾ ಮೂರನೆಯ ಶ್ರೇಣಿಗೆ ಉನ್ನತಿ ಪಡೆಯುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಈಗ ನಮಗೆ ಗೊತ್ತಿದ್ದಾಗೆ ನಮ್ಗೆ ಉನ್ನತಿ ಶ್ರೇಣಿ. ಈಗ ಆರಂಭಿಕ ಭಕ್ತ ಆರಂಭಿಕನಾಗಿ ಉಳಿಬಾರ್ದು. ಆರಂಭಿಕ ಭಕ್ತ ಮಾಧ್ಯಮಕ್ಕೆ ಬರಬೇಕು, ಮಾಧ್ಯಮಿಕ ಭಕ್ತ ಮತ್ತೆ ಉತ್ತಮ ಭಕ್ತ ಆಗ್ಬೇಕು. ಇದೆಲ್ಲ ಹೇಗೆ ಸಾಧ್ಯ ಅಂದರೆ, ಇಂತಹ ಪ್ರಾರಂಭಿಕ ಭಕ್ತರು ಶುದ್ಧ ಭಕ್ತರ ಸಂಘ ಮಾಡಿದರೆ ಅವರಿಗೆ ಎರಡನೇ ಮೊದಲನೇ ಶ್ರೇಣಿ ಬರ್ಲಿಕ್ಕೆ
ಉನ್ನತಿ ಹೊಂದಬಹುದು. ಸೊ ಇದನ್ನ ನಾವು ಹೇಗೆ ತಿಳ್ಕೊಳ್ಳೋದು? ಸೊ ಇದು ಉದ್ಧಾರ, ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದು. ಆರಂಭಿಕ ಭಕ್ತರಾದವರು ಆರಂಭಿಕರಾಗಿ ಉಳ್ಕೋಬೇಕಾಗಿಲ್ಲ, ಅವರು ಉತ್ತಮ ಭಕ್ತರು ಕೂಡ ಆಗ್ಬಹುದು. ಹೇಗೆ ಅಂತಂದ್ರೆ, ಉದಾಹರಣೆ, ಈಗ ಶೌನಕ ಮುನಿಗಳು ಮತ್ತೆ ನೈಮಿಷಾರಣ್ಯದಲ್ಲಿ ಅನೇಕ ಋಷಿಗಳು ಕೂಡ ಇದ್ದಿದ್ರು. ಸೊ ಅವರಿಗೆ ಹೀಗಾಯ್ತು ಅಂದ್ರೆ, ಅವರು ಜಿಜ್ಞಾಸುಗಳಾಗಿದ್ದರು, ಕುತೂಹಲ ತುಂಬಿದವರಾಗಿ ಅವರು ಕೃಷ್ಣನನ್ನು ಕುರಿತು ಹೇಳಿ, ನೀವು ಸೂತ ಗೋಸ್ವಾಮಿಗಳೇ ನಮಗೆ ಕೃಷ್ಣನ ಬಗ್ಗೆ ನೀವು ತಿಳಿಸಿ. ಆಗ ಆತರ ಸೂತ ಗೋಸ್ವಾಮಿಗಳನ್ನ ಅವ್ರು ಸಹ ಕೇಳ್ತಾ ಇದ್ದಿದ್ದು, ಇಂತಹ ಕುತೂಹಲ. ಸೊ ಆಮೇಲೆ ಅವರಿಗೆ ಸೂತ ಗೋಸ್ವಾಮಿ ಶುದ್ಧ ಭಕ್ತ, ಸೊ ಅವರ ಸಂಪರ್ಕಕ್ಕೆ ಬಂದರು. ಹಾಗಾಗಿ ಅವರು ಅಲ್ಲಿ ಅವರು ತಾವು ಶುದ್ಧ ಭಕ್ತರಾದರು. ಸೊ ಹಾಗಾಗಿ ನಾವು ತಿಳ್ಕೋಬೇಕು, ಆರಂಭಿಕ ಭಕ್ತ ಶುದ್ಧ ಭಕ್ತ ಆಗೋದು ಅಂತಂದ್ರೆ ಹೇಗೆ ಸಾಧ್ಯ? ಅವನು ಶುದ್ಧ ಭಕ್ತರ ಸಂಘ ಮಾಡಿದಾಗ, ಮೊದಲ ಶ್ರೇಣಿಗೆ ಸಂಘ ಮಾಡಿ ಅದರಲ್ಲಿ ಅವರ ಜೊತೆ ಸಹವಾಸದಲ್ಲಿ ಇದ್ದಾಗ ನಮ್ಮ ಉನ್ನತ ಶ್ರೇಣಿಗೆ ಅಂದ್ರೆ ಆರಂಭಿಕ ಭಕ್ತನೂ ಉತ್ತಮ ಭಕ್ತನಾಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಹೇಳ್ತಾರೆ, ಭಕ್ತರ ಸಂಘವನ್ನು ಮಾಡುವಷ್ಟು ಸುದೈವಿ ಅವನಾಗಿದ್ದರೆ, ಅಂದ್ರೆ ಭಕ್ತರ ಸಂಘನ ಮಾಡೋದು ಸುದೈವಿ, ಒಂದು ಒಳ್ಳೆಯ ಅದೃಷ್ಟ ಇದ್ರೆ ಮಾತ್ರ ಅಂತಹ ಒಂದು ಅವಕಾಶ ಸಿಕ್ಕತ್ತೆ. ಹರೇ ಕೃಷ್ಣ. ಹನುಮಂತ ಲಕ್ಕುಂಡಿ, ಹರೇ ಕೃಷ್ಣ, ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನಲ್ಲಿ ಒಲುಮೆ ತಾಳುವ ಜ್ಞಾನಿಯು ಪ್ರಭುವಿನಿಂದ ತನ್ನ ಯಾತನೆಗೆ ಪರಿಹಾರವನ್ನಾಗಲಿ ಅಥವಾ ಧನವನ್ನಾಗಲಿ ಅಥವಾ ಇನ್ನೇನೇ ಆಗಲಿ ಬಯಸನು ಎಂದ ಮೇಲೆ ಅವನು ಕೃಷ್ಣನಲ್ಲಿ ಇರಿಸಿರುವ ಒಲವಿನ ಮೂಲ ತತ್ವವು ಹೆಚ್ಚು ಕಡಿಮೆ ಪ್ರೇಮ ಒಂದೇ. ಭಕ್ತರ ಸಂಗೀತ ಸಿಂಧು ಪುಟ 33-34. ಹರೇ ಕೃಷ್ಣ. ಸೊ ಇಲ್ಲಿ ಭಕ್ತನಾದವನು, ಈಗ ಭಕ್ತನಾದವನು ಭಗವಂತನನ್ನ ಯಾಕೆ ಸೇವೆ ಮಾಡ್ತಾನೆ, ಭಕ್ತಿ ಯಾಕೆ ಮಾಡ್ತಾನೆ? ಸೊ ಅವನಿಗೆ ಭಕ್ತನಾದವನು, ಅವನಿಗೆ ಭಗವಂತನಿಂದ ಯಾವುದೇ ಒಂದು ಭೌತಿಕವನ್ನ ಬಯಸೋದಿಲ್ಲ. ನೋಡಿ, ಇಲ್ಲಿ ನಾವು ಅರ್ಥಾರ್ಥಿ, ಜ್ಞಾನಿ, ಮತ್ತೆ ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, 4 ವಿಧ ಭಕ್ತರಲ್ಲಿ 3 ವಿಧ ಭಕ್ತರು ಅಂದ್ರೆ ಕಷ್ಟದಲ್ಲಿರುವರು ತನ್ನ ಕಷ್ಟ ಪರಿಹಾರ ಆಗಲಿ ಅಂತ ಹೇಳ್ತಾರೆ. ಆಮೇಲೆ ಅಂದ್ರೆ ಯಾರಿಗೆ ಹಣ ಬೇಕು ಅವರು ಸಂಪತ್ತು ಬರಲಿ ಅಂತ ಹೇಳ್ಕೊತಾರೆ. ಆದರೆ ಜಿಜ್ಞಾಸು ತನ್ನ ಕುತೂಹಲ ಪರಿಹಾರ ಆಗ್ಲಿ, ತಣಿಸಲಿ ಅಂತ ಬಯಸ್ತಾರೆ. ಆದರೆ ಭಕ್ತನಾದವನು ಭಕ್ತಿಯಲ್ಲಿ ಯಾವುದನ್ನು ಕೂಡ ಅವನು ಬಯಸೋದಿಲ್ಲ, ಭಗವಂತನಿಂದ ಏನನ್ನೂ ಬಯಸೋದಿಲ್ಲ. ಸೊ ನನ್ನ ಕಷ್ಟ ಪರಿಹಾರ ಆಗಲಿ ಅಥವಾ ನನ್ನ ನೋವು ಕಡಿಮೆ ಮಾಡು, ನನ್ನ ಯಾತನೆ ಕಡಿಮೆ ಮಾಡು, ಏನು ಕೇಳೋದಿಲ್ಲ. ಸೊ ಭಕ್ತ ಯಾಕೆ ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ತಾನೆ? ಕೇವಲ ಅವನಿಗೆ ಭಗವಂತನ ಮೇಲೆ ಏನಿದೆ, ಒಲುಮೆ ಅಂದ್ರೆ ಅವನ ಮೇಲೆ ಆಸಕ್ತಿ ಉಂಟು. ಕೃಷ್ಣನ ಮೇಲೆ ಇರಿಸಿದ ಆ ಪ್ರೇಮ ಕಾರಣ. ಸೊ ಅದಕ್ಕೆ ಅಹೈತುಕಿ ಅಂತ ಕೇಳ್ತಾರೆ. ಅಹೈತುಕಿ ಭಕ್ತಿ, ಯಾವ ಕಾರಣ ಇಲ್ಲ ಭಗವಂತನನ್ನ ಮಾಡ್ಲಿಕ್ಕೆ, ಭಗವಂತ ಅವನ ಮೇಲೆ ಒಲುಮೆ, ಆಸಕ್ತಿ. ಸೊ ಹಾಗಾಗಿ ಅವನು ಭಕ್ತಿಯನ್ನ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಳೋದು ಏನಂತಂದ್ರೆ, ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ. ಯಾರು ಓದ್ತೀರ ಕೈ ಮೇಲೆ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಓದಿದವರು ಓದೋದ್ ಬೇಡ. ಹರೇ ಕೃಷ್ಣ. ನೆಕ್ಸ್ಟ್ ಹರೇ ಕೃಷ್ಣ. ಯಾರು ಓದಿಲ್ಲ? ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಜ್ಞಾನಿಯ ಮಟ್ಟಕ್ಕೆ ಉನ್ನತಿ ಗಳಿಸಿದಲ್ಲದೆ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುವ ತತ್ವಕ್ಕೆ ಬದ್ಧನಾಗಿರಲಾರನು. ಆದ್ದರಿಂದ ತಾನು ದೇಹವೆಂಬ ಗ್ರಹಿಕೆಯಿಂದ ಮುಕ್ತನಾದ ವ್ಯಕ್ತಿಯು ಶುದ್ಧ ಭಕ್ತಿ ಸೇವೆಗೆ ಅತ್ಯಂತ ಸೂಕ್ತ ಅಭ್ಯರ್ಥಿಯಾಗುತ್ತಾನೆ ಎಂದು ನಾವು ನಿರ್ಣಯಿಸಿಕೊಳ್ಳಬಹುದು. ಭಕ್ತಿ ರಸಾಮೃತ ಸಿಂಧು ಪುಟ 34. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹೀಗಾಗಿ ಇಲ್ಲಿ ಜ್ಞಾನಿಯ ಹಂತಕ್ಕೆ ಬರಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ಭಗವಂತ 7ನೇ ಅಧ್ಯಾಯ 17ನೇ ಶ್ಲೋಕ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಜ್ಞಾನಿ ನನಗೆ ಬಹಳ ಪ್ರಿಯನಾದವನು. ಈಗ ಪ್ರಾರಂಭಿಕ ಭಕ್ತರಲ್ಲಿ ಅರ್ಥಾರ್ಥಿ ಮತ್ತೆ ಜಿಜ್ಞಾಸು
ಜ್ಞಾನಿ. 4 ವಿಧ ಭಕ್ತರಲ್ಲಿ ಜ್ಞಾನಿ ತುಂಬಾ ಇಷ್ಟ. ಯಾಕೆ ಜ್ಞಾನಿ ತುಂಬಾ ಇಷ್ಟ ಅಂತ ನಾವು ನೋಡೋಣ. ಸೊ ಜ್ಞಾನಿ ಅಂದ್ರೆ ಯಾರು? ಜ್ಞಾನಿ ಅಂದರೆ ತಾನು ದೇಹ ಅಲ್ಲ, ತಾನು ಆತ್ಮ, ಈ ಹಂತಕ್ಕೆ ಬಂದವರು ಜ್ಞಾನಿ. ಅವರಿಗೆ ಜ್ಞಾನ ಇರುತ್ತೆ. ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಮತ್ತೆ ಅವರು ಅವರು ಭಗವಂತನನ್ನ ಪ್ರಾರ್ಥನೆ ಮಾಡೋದು ಯಾಕೆ, ಭಕ್ತಿ ಸೇವೆ ಮಾಡೋದು ಯಾಕೆ? ಅವರು ಈ ಭಗವಂತನ ಮೇಲೆ ಆಸಕ್ತಿ ಇರೋದು, ಒಲುಮೆ ಇರೋದು, ಪ್ರೀತಿಯಿಂದ ಮಾಡ್ತಾರೆ. ಆದರೆ ಇಲ್ಲಿ ನಾವು ನೋಡಿದ ಹಾಗೆ ದುಃಖದಲ್ಲಿರುವವರು, ಆಮೇಲೆ ಜಿಜ್ಞಾಸುಗಳು, ಕುತೂಹಲಿಗಳು, ಹಣವನ್ನು ಬಯಸುವವರು ಅಥವಾ ಅರ್ಥಾರ್ಥಿ, ಇವರೆಲ್ಲ ಅಂದ್ರೆ ಅವರೆಲ್ಲರೂ ಕೂಡ ಇವನ್ ಈಗ ಜ್ಞಾನಿಯೂ ಕೂಡ ಅವರೆಲ್ಲರೂ ಕೂಡ ಆರಂಭಿಕ ಭಕ್ತರು. ಆದರೆ ಅವರಿಗೆ ಪೊಟೆನ್ಷಿಯಲ್ ಇದೆ ಶುದ್ಧ ಭಕ್ತ ಆಗ್ಲಿಕ್ಕೆ. ಸೊ ಆಕ್ಚುಲಿ ಅವರು ಆರಂಭಿಕ ಭಕ್ತರು, ಆದರೆ ಅವರಿಗೆ ಶುದ್ಧ ಭಕ್ತರಾಗ್ಲಿಕ್ಕೆ ಅವರಿಗೆ ಸಾಧ್ಯತೆ, ಪ್ರತಿಯೊಬ್ಬರಿಗೂ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ದುಃಖದಲ್ಲಿರುವವರು, ಕುತೂಹಲಿಗಳು, ಹಣವನ್ನು ಬಯಸುವವರು, ಇವರು ದುಃಖದಲ್ಲಿರುವವರು, ದುಃಖ ಹೋಯ್ತು, ತಮ್ಮ ಕಷ್ಟ ಪರಿಹಾರ ಆಯ್ತು ಅಂತಂದ್ರೆ ಒಮ್ಮೆ ಅವರು ಭಕ್ತಿಯನ್ನು ಬಿಟ್ಬಿಡ್ಬೋದು, ಭಗವಂತನ ಹತ್ರ ಬರೋದನ್ನ. ಆಮೇಲೆ ಹಣ ಬೇಕಾದವರು, ಅರ್ಥಾರ್ಥಿಗಳು, ಅವರು ತಮ್ಮ ಒಂದು ಬಯಕೆ ಪೂರ್ತಿ ಆಯಿತು ಅಂತಂದ್ರೆ, ಅವರು ಅವರ ಸವಲತ್ತೆಲ್ಲ ಪಡ್ಕೊಂಡ್ರು ಅಂತಂದ್ರೆ ಅವರು ಭಗವಂತನ ಭಕ್ತಿಯನ್ನು ಬಿಡ್ಲಿಕ್ಕೆ ಚಾನ್ಸ್ ಉಂಟು. ಆಮೇಲೆ ಜಿಜ್ಞಾಸುಗಳು, ತಮ್ಮ ಕುತೂಹಲ ಮುಗಿತು, ತಣಿತು, ಅವರು ಕೂಡ ಭಕ್ತಿಯನ್ನು ಮುಂದುವರಿಸದೇ ಇರಬಹುದು. ಸೊ ಹಾಗಾಗಿ ಈ ರೀತಿಯ 3 ವರ್ಗದ ಜನ ಭಕ್ತಿಯಲ್ಲಿ ಬರೆಸದೇ ಇರತಕ್ಕಂತಹ ಸಂದರ್ಭಗಳು ಬರಬಹುದು. ಆದರೆ ಭಕ್ತ ಹಾಗಲ್ಲ. ಭಕ್ತನಿಗೆ ಕೃಷ್ಣನಲ್ಲಿ ಆಸಕ್ತಿ, ಅವನಿಗೆ ಯಾವುದೇ ಬೇಡಿಕೆ ಇಲ್ಲ. ಸೊ ಅವನಿಗೆ ಯಾವುದೇ ಲಾಭದ ಅಪೇಕ್ಷೆ ಇಲ್ಲ. ಸೊ ಹಾಗಾಗಿ ಅವನು ಭಕ್ತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವನು ಇರ್ತಾನೆ. ಮತ್ತೆ ಅವನಿಗೆ ಜ್ಞಾನ ಇರುತ್ತೆ. ಭಗವಂತ ಅಂದ್ರೆ ಯಾರು ಗೊತ್ತಿರುತ್ತೆ, ತಾನು ಅಂದ್ರೆ ಯಾರು, ತಾನು ದೇಹ ಅಲ್ಲ, ತಾನು ಆತ್ಮ, ಈ ವಿಚಾರಗಳು ಗೊತ್ತಿರೋದ್ರಿಂದ ಅವನು ಭಕ್ತಿಯನ್ನ ಮುಂದುವರಿಸ್ತಾನೆ. ಸೊ ಹಾಗಾಗಿ ಅವನು ಶುದ್ಧ ಭಕ್ತಿಗೆ ಬರ್ಲಿಕ್ಕೆ ಅವನಿಗೆ ಹೆಚ್ಚಿನ ಸಾಧ್ಯತೆ ಇರ್ತದೆ. ಸೊ ಈ ಆದ್ದರಿಂದ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನಿಯ ಮಟ್ಟಕ್ಕೆ ಉನ್ನತಿ ಹೊಂದಿಲ್ಲ ಅಂದ್ರೆ ವ್ಯಕ್ತಿ ದೇವೋತ್ತಮ ಪರಮ ಪುರುಷನು ಪೂಜಿಸುವ ತತ್ವಕ್ಕೆ ಬದ್ಧನಾಗಿರಲಾರನು. ಅಂದ್ರೆ ಜ್ಞಾನಿ ಮಟ್ಟಕ್ಕೆ ಬಂದಾಗ ಅಂದ್ರೆ ಅವನು ಭಕ್ತಿ ಸೇವೆಯಲ್ಲಿ ಉಳ್ಕೋತಾನೆ, ಭಕ್ತಿ ಸೇವೆಯಲ್ಲಿ ಅವನು ಉಳ್ಕೊಳ್ತಾನೆ. ಸೊ ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ಪ್ರೀತಿಯಿಂದ ನಾನು ಬಂದಿರೋದು ಭಗವಂತನ ಬಳಿ ಸೇವೆ ಮಾಡ್ಲಿಕ್ಕೆ, ಅವನು ಉಳ್ಕೊಳ್ತಾನೆ, ಬದ್ಧನಾಗಿರ್ತಾನೆ. ಬೇರೆಯವರು ಅಷ್ಟು ಅವರು ಬಿಟ್ಟು ಬಿಡಬಹುದು ಅವರಿಗೆ ಬೇಕಾಗಿದ್ದು ಸಿಕ್ಕಿದಾಗ. ಸೊ ಆದ್ದರಿಂದ ಕೃಷ್ಣ ಅವರ ಮೇಲೆ ಅವರಿಗೆ ಕೃಷ್ಣನಿಗೆ ಜ್ಞಾನಿಗಳ ಕಂಡ್ರೆ ಹಂಗೆ ಇಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಾವು ಭಕ್ತಿಯಲ್ಲಿ ಉಳಿಬೇಕು ಅಂತಂದ್ರೆ ನಮಗೆ ನಾನು ದೇಹ ಅಲ್ಲ, ಈ ಭಾವನೆಯಿಂದ ನಾವು ಬಿಡುಗಡೆ ಹೊಂದಿ ನಾನು ದೇಹ ಅಲ್ಲ, ನಾನು ಆತ್ಮ, ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ನಮಗೆ ಶುದ್ಧ ಭಕ್ತಿ ಸೇವೆ ಮಾಡಲಿಕ್ಕೆ ನಮಗೆ ಸೂಕ್ತ ಅಭ್ಯರ್ಥಿ ಜ್ಞಾನಿ. ಸೊ ಇದನ್ನ ಕೂಡ ನಾವು ಅರ್ಥೈಸಿಕೊಳ್ಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಲಕ್ಷ್ಮೀ ಬಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ಭುಕ್ತಿ ಮುಕ್ತಿ ಇಬ್ಬರು ಮಾಟಗಾತಿಯರು. ಭುಕ್ತಿ ಮುಕ್ತಿ ಸ್ಪೃಹ ಯಾವತ್ ಪಿಶಾಚಿ ಹೃದಯ ವರ್ತತೆ. ಆದುದರಿಂದಲೇ ಭುಕ್ತಿ ಐಹಿಕ ಮತ್ತು ಮುಕ್ತಿ ಮೋಕ್ಷಗಳ ಅಪೇಕ್ಷೆಯನ್ನಿರಿಸಿಕೊಂಡವನನ್ನು ಮಾಟಗಾತಿಯೊಬ್ಬಳ ಮೋಡಿ ವಿದ್ಯೆಯ ಪ್ರಭಾವಕ್ಕೆ ಒಳಗಾದವನಿಗೆ ಶ್ರೀಲ ರೂಪ ಗೋಸ್ವಾಮಿಯವರು ಹೋಲಿಸಿದ್ದಾರೆ. ಮೇಲಿನ 2 ಸಂದರ್ಭಗಳಲ್ಲೂ ವ್ಯಕ್ತಿಗೆ ಕಷ್ಟ ಇದ್ದದ್ದೇ. ನೆಕ್ಟರ್ ಆಫ್ ಡಿವೋಷನ್, ಪೇಜ್ 33. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಕೂಡ ನೀವು ಓದಿದ ಮೇಲೆ ನಿಮ್ಮ ಹ್ಯಾಂಡ್ ಅನ್ನ ಡೌನ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ನನಗೆ ಮತ್ತೆ ಮಾಡ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಭುಕ್ತಿ ಮತ್ತು ಮುಕ್ತಿ ಇವು 2 ಜನ ಮಾಟಗಾತಿಗರು ಅಂತ ಹೇಳ್ತಾರೆ ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು. ಇಲ್ಲಿ ಏನು ಅಂತ ತಿಳ್ಕೊಳ್ಳೋಣ. ಭುಕ್ತಿ ಅಂತಂದ್ರೆ ಇಂದ್ರಿಯ ಭೋಗ ಭುಕ್ತಿ. ಆಮೇಲೆ ಮುಕ್ತಿ ಅಂತಂದ್ರೆ ಸಾಯುಜ್ಯ ಮುಕ್ತಿ, ಅಂದ್ರೆ ಬ್ರಹ್ಮಜ್ಯೋತಿಯ ಆ ಕೃಷ್ಣನ ಪ್ರಭೆಯಲ್ಲಿ ಲೀನವಾಗುವ ಬಯಕೆ. ಸೊ ಇದನ್ನ ಈ 2 ಸಂದರ್ಭ ಅಂದ್ರೆ ಯಾರಿಗೆ ಇಂದ್ರಿಯ ಭೋಗ ಬೇಕು ಅಂದ್ರೆ ಇಂದ್ರಿಯ ಭೋಗ ಬೇಕು, ಯಾರಿಗೆ ಮುಕ್ತಿ ಬೇಕು ಅಂದ್ರೆ ಅವೆರಡೂ ಕೂಡ ಐಹಿಕ. ಸೊ ಇವೆರಡಕ್ಕೂ ಕೂಡ ಯಾರು ಈ 2 ಉಳ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಭಕ್ತಿಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ.
ಯಾಕೆ ಅಂತಂದ್ರೆ ಆ ಭಕ್ತಿಗೆ ಬರ್ಲಿಕ್ಕೆ ಇವೆರಡು ಅಡ್ಡಿ, ಇಂದ್ರಿಯ ಭೋಗ ಮತ್ತು ಆ ಮುಕ್ತಿ, ಇವೆರಡು ಕೂಡ ಅಡ್ಡಿ ಆಗತ್ತೆ. ಸೊ ಆ ಭಕ್ತನಾಗಿ ಪ್ರಗತಿ ಸಾಧಿಸ್ಲಿಕ್ಕೆ ಅದು ತುಂಬಾ ಕಷ್ಟ. ಸೊ ಹಾಗಾಗಿ ನಮ್ಮ ಈ ಭುಕ್ತಿ ಮತ್ತು ಮುಕ್ತಿ ಎರಡನ್ನು ಮಾಟಗಾತಿ ಅಂತ ಹೇಳ್ತಾರೆ. ಈಗ ಮಾಟಗಾತಿಯರು ಏನ್ ಮಾಡ್ತಾರೆ, ಮೋಡಿ ಮಾಡಿಬಿಡ್ತಾರೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಮುಕ್ತಿ ಇಂದ್ರಿಯ ಭೋಗ ಮನುಷ್ಯನ ಆಕರ್ಷಣೆ ಮಾಡಿಬಿಡುತ್ತೆ. ಮುಕ್ತಿ, ಓಹೋ ನಾನಿಲ್ಲಿ ಯಾಕೆ ಈ ಪ್ರಪಂಚದಲ್ಲಿ ಕಷ್ಟಪಡಬೇಕು, ನಾನು ದೇವರಾಗ್ಬಿಡ್ಬೇಕು, ನನಗೆ ಸುಖ ಸಿಗ್ಬೇಕು, ಈ ಕಷ್ಟಗಳೇ ಬೇಡ, ನಾನು ಕೂಡ ಭಗವಂತನೇ ಆಗ್ಬಿಡ್ತೇನೆ, ದೇವರಲ್ಲಿ ಒಂದಾಗ್ಬಿಡ್ತೇನೆ. ಸೊ ಈ ಭಾವನೆಗಳು ಇದ್ರೆ ನಮ್ಮ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದರಿಂದ ಈ ತರ ಮಾಡಿದ್ರೆ ಅದು ಶುದ್ಧ ಭಕ್ತಿಗೆ ಬರ್ಲಿಕ್ಕೆ, ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಕೂಡ ಆಗೋದಿಲ್ಲ. ಅಲ್ಲಿ ಯಾರು ಇರುತ್ತೆ, ನಮ್ಮ ಸ್ವಾರ್ಥ ಇರುತ್ತೆ. ಇಂದ್ರಿಯ ಭೋಗ ಮಾಡೋದು ನಮ್ಮ ಸ್ವಾರ್ಥ. ಆಮೇಲೆ ದೇವರ ಪ್ರಭೆಯಲ್ಲಿ, ಭಗವಂತನ ಪ್ರಭೆಯಲ್ಲಿ ಲೀನವಾಗುವುದು ಬ್ರಹ್ಮಜ್ಯೋತಿಯಲ್ಲಿ, ಅದು ಕೂಡ ಸ್ವಾರ್ಥ. ಅದು ಸ್ವಾರ್ಥದ ಅತ್ಯಂತ ಮುಂದುವರೆದ ಸ್ಥಿತಿ ಅದು. ಸೊ ಹಾಗಾಗಿ ಯಾರಿಗೆ ಇವೆರಡು ಇಟ್ಕೊಂಡಿರ್ತಾರೆ ಸ್ವಾರ್ಥತೆಯನ್ನ, ಅವರಿಗೆ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಭಗವದ್ಧಾಮದಲ್ಲಿ ಸೇವೆ ಮಾಡಬೇಕು. ಸೇವೆ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಬೇಕು ಹೊರತು ಅಲ್ಲಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅಲ್ಲಿ ನನಗೆ ಇಲ್ಲಿ ಕಷ್ಟ, ಭೌತಿಕ ಪ್ರಪಂಚ, ಇಲ್ಲಿ ದುಃಖಗಳು, ಅದಕ್ಕೆ ಭಗವಂತ ಹತ್ರ ಹೋಗ್ತೇನೆ, ಅದಲ್ಲ. ಆ ಕಷ್ಟಗಳನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಭಗವಂತನ ಲೋಕಕ್ಕೆ ಹೋಗೋದಕ್ಕಲ್ಲ. ಭಗವಂತನ ಲೋಕಕ್ಕೆ ಯಾಕೆ ಹೋಗುವುದು ಹಾಗಾದ್ರೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಭಗವಂತನ ಲೋಕಕ್ಕೆ ಭಕ್ತಿಯನ್ನು ಮುಂದುವರಿಸಲು ಮಾತಾಜಿ, ಭಗವಂತನ ಸೇವೆ ಮಾಡ್ಲಿಕ್ಕೆ, ಶಾಶ್ವತವಾಗಿ ಸೇವೆ, ಭಗವಂತನ ಮೇಲೆ ಪ್ರೀತಿಯಿಂದ ಸೇವೆ ಮಾಡ್ಲಿಕ್ಕೆ. ಭಗವಂತನ ಕಂಡ್ರೆ ಪ್ರೀತಿ, ಅವ್ನ ಸೇವೆ ಮಾಡ್ಲಿಕ್ಕೆ ಹೋಗೋದು. ಇಲ್ಲಿ ಕಷ್ಟ ಇದೆ, ಐಕ ಪ್ರಪಂಚ ನನಗ್ ಬೇಡ, ನಾನು ಭಗವಂತನ ಲೋಕಕ್ಕೆ ಹೋದ್ರೆ ಅಲ್ಲಿ ಏನು ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಅಲ್ಲಿ ತ್ರಿವಿಧ ತಾಪತ್ರಯಗಳಿಲ್ಲ, ಅದಕ್ಕೆ ನಾನು ಹೋಗ್ಬೇಕು ಅಲ್ಲ. ನನಗೆ ಭಗವಂತನನ್ನು ಕಂಡ್ರೆ ಪ್ರೀತಿ, ಅವನಿಗೆ ಸೇವೆ ಮಾಡ್ಬೇಕು. ಈ ಇಚ್ಛೆಯಿಂದ ಹೋದ್ರೆ ಅದೇನಾಗುತ್ತೆ, ಇದಾಗುತ್ತೆ. ಆದ್ದರಿಂದ ಇಲ್ಲಿ ಮುಕ್ತಿ ಅಂದ್ರೆ ಇಂದ್ರಿಯ ಭೋಗ, ಮುಕ್ತಿ ಸಾಯುಜ್ಯ ಮುಕ್ತಿ, ಆ ದೇವರ ಪ್ರಭೆಯಲ್ಲಿ, ಭಗವಂತನ ಪ್ರಭೆಯಲ್ಲಿ, ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗೋದು, ಅವೆರಡು ಮಾಟಗಾತಿಯರು ನಮ್ಮನ್ನ ಆಕರ್ಷಣೆ ಮಾಡ್ಬಿಡ್ತಾರೆ ಅಂತ ಇದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಹೋಗಕ್ಕಾಗಲ್ಲ. ನಮ್ಗೆ ಭಗವಂತನ ಲೋಕಕ್ಕೆ ಹೋಗಿ ಅಲ್ಲಿ ದಿವ್ಯ ಸಂಬಂಧದಲ್ಲಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭುಕ್ತಿ ಮುಕ್ತಿ ಇಬ್ಬರು ಮಾಟಗಾತಿಯರು. ಭುಕ್ತಿ ಮುಕ್ತಿ ಸ್ಪೃಹ ಯಾವತ್ ಪಿಶಾಚಿ ಹೃದಯ ವರ್ತತೆ. ಐಕ ದೃಷ್ಟಿಯಿಂದಾಗಲಿ ಇಲ್ಲವೇ ಆಧ್ಯಾತ್ಮಿಕ ದೃಷ್ಟಿಯಿಂದಾಗಲಿ ಹೆಚ್ಚು 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 ಗಣ್ಯನೆನಿಸಿಕೊಂಡು ತನ್ನ ಇಂದ್ರಿಯಗಳಿಗೆ ತೃಪ್ತಿ ನೀಡುವ ಅಪೇಕ್ಷೆ ಅಥವಾ ಆಸೆ ಯಾರಲ್ಲಾದರೂ ಇದ್ದರೆ ಅಂತಹವರು ನಿಶ್ಚಯವಾಗಿಯೂ ಭಕ್ತಿ ಸೇವೆಯ ಸವಿಯನ್ನು ಅನುಭವಿಸಲಾರನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಆದ್ದರಿಂದ ಐಕ ದೃಷ್ಟಿಯಿಂದ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಗಣ್ಯನೆನಿಸಿಕೊಂಡವನು ತನ್ನ ಇಂದ್ರಿಯ ತೃಪ್ತಿಗಳಿಗೆ ತೃಪ್ತಿ ನೀಡುವ ಅಪೇಕ್ಷೆ ಇಟ್ಕೊಂಡ್ರೆ, ಈಗ ಯಾರು ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಅಪೇಕ್ಷೆ ಇಟ್ಕೋತಾರೆ, ಯಾರು ಮೋಕ್ಷ ಪಡಿಲಿಕ್ಕೆ ಇಷ್ಟಪಡ್ತಾರೆ, ಅವರಿಗೆ ಆ ಭಕ್ತಿ ಸೇವೆಯಲ್ಲಿ ಅಮೃತ, ಭಕ್ತಿ ಸೇವೆಯ ಭಕ್ತಿ ರಸಾಮೃತ ಸಿಂಧು, ಈ ಶಬ್ದದ ಅರ್ಥ ವಿವರಣೆಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಭಕ್ತಿ ರಸ ಹೇಳೋದು ಅದು ಸಮುದ್ರದ ಹಾಗೆ, ಆ ಸಮುದ್ರದಲ್ಲಿ ಆನಂದದ ತುಂಬಿಕೊಂಡಿದೆ, ಆನಂದದ ಕಡಲು, ಅದು ಆನಂದ ಅಂಬುದಿ ವರ್ಧನಂ. ಅಂತಹ ಆ ಸೇವೆ, ಆ ಭಕ್ತಿ ಸೇವೆ ಆನಂದ, ಸೇವಾನಂದ, ಆ ಆನಂದದ ರಸವನ್ನು ಸವಿಲಿಕ್ಕೆ ಈ ಯಾರಿಗೆ ಮುಕ್ತಿ ಇಂದ್ರಿಯ ಭೋಗದಲ್ಲಿ ಇರ್ತಾರೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಯಾರು ಮುಕ್ತಿ ದೇವರಲ್ಲಿ ಒಂದಾಗ್ಲಿಕ್ಕೆ ಬಯಸ್ತಾನೆ ಅವರಿಗೂ ಸಾಧ್ಯ ಆಗೋದಿಲ್ಲ. ಆ ಆನಂದ, ಆ ಭಕ್ತಿಯ ಆನಂದದ ಕಡಲಿನಲ್ಲಿ ಆ ಸವಿಲಿಕ್ಕೆ, ಅಮೃತವನ್ನ ಸವಿಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಅವರನ್ನ ಮಾಟಗಾತಿ ಅಂತ ಹೇಳ್ತಾರೆ ಶ್ರೀಲ ರೂಪ ಗೋಸ್ವಾಮಿ ಅವರು. ಹರೇ ಕೃಷ್ಣ. ಆಮೇಲೆ ಇಲ್ಲಿ ನಾವಿನ್ನೊಂದು ವಿಚಾರ ಇಲ್ಲಿ ತಿಳ್ಕೊಳ್ಬೇಕು. ಅಂದ್ರೆ ಇಲ್ಲಿ ಮುಕ್ತಿಯ ಬಗ್ಗೆ, ಮುಕ್ತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮುಕ್ತಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ, ಇಲ್ಲಿ 5 ಬಗೆಯ ಮುಕ್ತಿಗಳಿವೆ ಅಂತ. ಸೊ ಅಂದ್ರೆ ಇಲ್ಲಿ ಸಾಯುಜ್ಯ ಮುಕ್ತಿ. ಸಾಯುಜ್ಯ ಮುಕ್ತಿ ಅಂತಂದ್ರೆ
ಅದು ಈಗ ನಿರಾಕಾರವಾದಿಗಳು, ಮಾಯಾವಾದಿಗಳು ಬಯಸ್ತಕ್ಕಂಥ ಮುಕ್ತಿ ಅಂದರೆ ಬ್ರಹ್ಮಜ್ಯೋತಿಯಲ್ಲಿ ಕಿರಣಗಳಲ್ಲಿ ಒಂದಾಗುವುದು. ಅವರು ಶಕ್ತಿ ಅಂತ ಹೇಳ್ತಾರೆ, ದೇವರನ್ನ ನಿರಾಕಾರ ಅಂತ ತಿಳ್ಕೊಳ್ತಾರೆ, ಅದರಲ್ಲಿ ಒಂದಾಗುವುದು. ನಾವು ಐಹಿಕ ಪ್ರಪಂಚಕ್ಕೆ ಬಂದಿದ್ದೇವೆ, 3 ಗುಣಗಳಿಂದ ಬಿಡುಗಡೆ ಆದ್ಮೇಲೆ ನಾವು ಭಗವಂತನಲ್ಲಿ ಒಂದಾಗುವುದು. ಇದು ಅವರದ್ದು ಇದು ಸಾಯುಜ್ಯ ಮುಕ್ತಿ. ಸೊ ಈ ಸಾಯುಜ್ಯ ಮುಕ್ತಿ ಇದನ್ನ ಯಾವ ಭಕ್ತನು ಕೂಡ ಅಪೇಕ್ಷೆ ಪಡೋದಿಲ್ಲ. ಯಾಕೆ ಸಾಯುಜ್ಯ ಮುಕ್ತಿ ಅಪೇಕ್ಷೆ ಪಡೋದಿಲ್ಲ ಅಂದ್ರೆ ಅಲ್ಲಿ ಬರೀ ನಿರಾಕಾರ ಭಗವಂತನದು, ಅಲ್ಲಿ ಭಕ್ತಿ ಸೇವೆ ಇಲ್ಲ, ಅಲ್ಲಿ ಯಾವ ಚಟುವಟಿಕೆಗಳು ಇಲ್ಲ. ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ಯಾಕೆ ಈ ಸಾಯುಜ್ಯ ಮುಕ್ತಿ ಪಡಲಿಕ್ಕೆ ಇಷ್ಟಪಡ್ತಾರೆ ಅಲ್ಲಿ ಅವರು ಒಂದಾಗಿ ತಾವು ದೇವರಾಗ್ಲಿಕ್ಕೆ. ಭಕ್ತನಿಗೆ ಇದು ಇಚ್ಛೆ ಇಲ್ಲ. ಸೊ ಭಕ್ತನಿಗೆ ಭಗವಂತನ ಸೇವೆ, ಅವನಿಗೆ ಎಲ್ಲಿ ಬೇಕಾದ್ರೂ ಇರಲಿ, ನಂಗೆ ಭಗವಂತನ ಸೇವೆ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರಿಗೆ ಸಾಯುಜ್ಯ ಮುಕ್ತಿಯನ್ನ ಭಕ್ತ ಯಾವತ್ತೂ ಕೂಡ ಅದನ್ನ ಎಣಿಸುವುದಿಲ್ಲ. ಆಮೇಲೆ ಸಾಲೋಕ್ಯ ಅಂದ್ರೆ ಭಗವಂತನು ವಾಸ ಮಾಡುವ ಧಾಮ, ಅಲ್ಲಿ ಹೋಗುದು ಸಾಲೋಕ್ಯ. ಆಮೇಲೆ ಸಾರೂಪ್ಯ ಅಂದ್ರೆ ಭಗವಂತನದೇ ಆದ ಲಕ್ಷಣ, ಆ ರೂಪ. ಈಗ ನೋಡಿ, ವೈಕುಂಠ ಲೋಕದಲ್ಲಿ ನಾರಾಯಣನಿಗೆ ಚತುರ್ಭುಜ ನಾರಾಯಣ, ಆಮೇಲೆ ಅವನಿಗೆ ಶಂಖ ಚಕ್ರ ಗದಾ ಪದ್ಮ, ಆ ವೈಕುಂಠಕ್ಕೆ ಯಾರು ಹೋಗ್ತಾರೆ ಅವರಿಗೆಲ್ಲೂ ಅದೇ ರೂಪ ಬರ್ತದೆ. ಅದಕ್ಕೆ ಸಾರೂಪ್ಯ ಅಂತ ಹೇಳ್ತಾರೆ. ಆಮೇಲೆ ಸಾರ್ಷ್ಟಿ, ಭಗವಂತನಿಗೆ ಎಷ್ಟು ಆ ಒಂದು ಎಲ್ಲ ಸಂಪತ್ತಿದೆ, ಅಷ್ಟೇ ಆ ಪ್ರಭುವಿನಷ್ಟೇ ಸಂಪತ್ತು. ಯಾಕೆಂದ್ರೆ ವೈಕುಂಠ ಲೋಕಕ್ಕೆ ಹೋದಾಗ ಎಷ್ಟು ಸಂಪತ್ತು ಇರುತ್ತೆ, ಅದೆಲ್ಲವೂ ಅಲ್ಲಿದ್ದವರಿಗೆ ಅನುಭವಿಸ್ಲಿಕ್ಕೆ ಸಿಕ್ಕುತ್ತೆ. ಸೊ ಅದಕ್ಕೆ ಸಾಷ್ಟಿ ಮುಕ್ತಿ. ಆಮೇಲೆ ಸಾಮೀಪ್ಯ, ಭಗವಂತನ ಸಂಪರ್ಕದಲ್ಲಿ ಇರ್ತಕ್ಕಂಥ ಮುಕ್ತಿ, ಸದಾ ಸಂಪರ್ಕ. ಆ ಭಕ್ತನಿಗೆ ಇದು ಯಾವುದೂ ಬೇಕಾಗಿಲ್ಲ, ಭಕ್ತನಿಗೆ ಬೇಕಾಗಿರೋದು ಭಗವಂತನ ಸೇವೆ ಮಾತ್ರ. ಇದನ್ನ ಹೇಳ್ತಾರೆ. ಅದು ಸಾಯುಜ್ಯ ಮುಕ್ತಿ ಅಂತೂ ಅವರಿಗೆ ಬೇಡವೇ ಬೇಡ. ಆದರೆ ಈ 4 ಮೋಕ್ಷಗಳು, ಉಳಿದ 4 ಮೋಕ್ಷ, ಸಾಲೋಕ್ಯ, ಸಾರೂಪ್ಯ, ಸಾಷ್ಟಿ ಮತ್ತೆ ಸಾಮೀಪ್ಯ, ಇವು ಭಕ್ತಿಗೆ ಹೊರತಾದದ್ದಲ್ಲ. ಯಾಕೆಂದ್ರೆ ಇವೆಲ್ಲ ಇರೋದು ವೈಕುಂಠ ಲೋಕದಲ್ಲಿ. ಸಾಯುಜ್ಯ ಮುಕ್ತಿ ಇರೋದು ಅದು ಬ್ರಹ್ಮ ಜ್ಯೋತಿಯ ಕಿರಣಗಳಲ್ಲಿ. ಸೊ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ, ಹರೇ ಕೃಷ್ಣ ಓದಿ. ಹರೇ ಕೃಷ್ಣ ಮಾತಾಜಿ. ವೈಕುಂಠದಿಂದ ಕೃಷ್ಣ ಲೋಕ. ಈ 4 ಬಗೆಯ ಮುಕ್ತಿ ಘಟ್ಟಗಳನ್ನು ಸಾಧಿಸಿಕೊಂಡಿರುವ ಮುಕ್ತ ಆತ್ಮರೂ ಕೂಡ ಕೃಷ್ಣನಲ್ಲಿ ಪ್ರೇಮ ಭಾವವನ್ನು ಗಳಿಸಿಕೊಳ್ಳಬಹುದಾಗಿದೆ. ತನ್ಮೂಲಕ ಆಧ್ಯಾತ್ಮಿಕ ವ್ಯೂಮದ ಗೋಲೋಕಕ್ಕೆ ಉನ್ನತಿ ಪಡೆಯಬಹುದಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ವೈಕುಂಠ ಗ್ರಹಲೋಕಗಳಿಗೆ ಈಗಾಗಲೇ ಉನ್ನತಿ ಪಡೆದಿದ್ದು, ಮೇಲೆ ಹೇಳಲಾದ 4 ಮುಕ್ತಿ ಘಟಕಗಳನ್ನು ಸಾಧಿಸಿರುವ ಜನರು ಕೂಡ ಕೃಷ್ಣ ಪ್ರೇಮವನ್ನು ಗಳಿಸಿಕೊಂಡು ಕೃಷ್ಣ. ಹರೇ ಕೃಷ್ಣ. ಸೊ ಈಗ ನಾವು ತಿಳ್ಕೊಳ್ಳೋಣ ವೈಕುಂಠ ಲೋಕ ಮತ್ತೆ ಗೋಲೋಕ ವೃಂದಾವನ. ಸೊ ವೈಕುಂಠ ಲೋಕಗಳು ಮತ್ತೆ ಅವು ಭಗವಂತನ ಧಾಮಗಳು. ಆದರೆ ವೈಕುಂಠ ಲೋಕಗಳೆಲ್ಲ ಅತಿ ಉನ್ನತವಾದ ಲೋಕ ಗೋಲೋಕ. ಸೊ ಈ ಗೋಲೋಕ ಅಥವಾ ಕೃಷ್ಣನ ಲೋಕ ಈಗ ನಮಗೆ ತಿಳ್ಕೊಳ್ಬೇಕು. ಅಂದ್ರೆ ವೈಕುಂಠದಲ್ಲಿ ಈ ರೀತಿಯಾದ 4 ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾರ್ಷ್ಟಿ. ಸೊ ಇವು. ಆದರೆ ಈ ವೈಕುಂಠಕ್ಕೂ ಹಾಗಾದ್ರೆ ಗೋಲೋಕಕ್ಕೂ ಏನ್ ವ್ಯತ್ಯಾಸ? ಗೋಲೋಕಕ್ಕೆ ವ್ಯತ್ಯಾಸ ಏನು ಅಂತ ಅಂದ್ರೆ, ಕೃಷ್ಣ ಲೋಕಕ್ಕೂ ವೈಕುಂಠ ಲೋಕಕ್ಕೂ ಇರುವ ವ್ಯತ್ಯಾಸವೇನು? ಈ ಕೃಷ್ಣ ಲೋಕ ಅಥವಾ ಗೋಲೋಕದಲ್ಲಿ ಏನಿರುತ್ತೆ, ಅಲ್ಲಿ ಐಶ್ವರ್ಯ ಭಾವ ಇಲ್ಲ. ವೈಕುಂಠದಲ್ಲಿ ಐಶ್ವರ್ಯ ಭಾವ ಉಂಟು. ಸೊ ಆದರೆ ಕೃಷ್ಣ ಲೋಕದಲ್ಲಿ ಏನಾಗುತ್ತೆ, ಅಲ್ಲಿ ಗೋಪ ಬಾಲಕರ ಜೊತೆ ಕೃಷ್ಣ ಹೆಗಲ ಮೇಲೆ ಕೈ ಇಟ್ಕೊಂಡು ಆಟ ಆಡ್ಕೋತಾ ಹೋಗ್ತಾ ಇರ್ತಾರೆ. ಆಮೇಲೆ ಆ ಒಂದು ಗೋಪಿಕೆಯರ ಜೊತೆ ಒಂದು ರಾಸಲೀಲೆ ಮಾಡ್ತಾನೆ ಭಗವಂತ. ಆಮೇಲೆ ಯಶೋಧ ಮಾತಾ ಮತ್ತೆ ನಂದ ಮಹಾರಾಜ ಇವ್ರ ಜೊತೆ ವಾತ್ಸಲ್ಯ ಭಾವದ ಮಗುವಿನ ತರ ಇರ್ತಾನೆ. ಸೊ ಹೀಗೆ ಈ ರೀತಿಯಾದ ರಸ ಅದು ಭಗವಂತನ ಲೋಕ, ಅದು ಕೃಷ್ಣ ಲೋಕದಲ್ಲಿದೆ. ಈ ರೀತಿಯ 5 ರಸಗಳು. ಮತ್ತೆ ಎಲ್ಲ ರೀತಿಯ ರಸ ಆಸ್ವಾದನೆ ಒಳಗೆ ಅವನು ಭಕ್ತರ ಜೊತೆ ವಿನಿಮಯ ಮಾಡ್ಕೊಳ್ತಾನೆ. ಆದರೆ ಈ ವೈಕುಂಠ ಲೋಕದಲ್ಲಿ ಬೇರೆ ಉಳಿದ ಇರ್ತಕ್ಕಂಥ ವೈಕುಂಠ ಲೋಕಗಳಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ಅಲ್ಲಿ ಐಶ್ವರ್ಯ ಭಾವ ಇರುತ್ತೆ. ಅಲ್ಲಿ ಐಶ್ವರ್ಯ ಭಾವ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಅದಕ್ಕೆ ಅವರಿಗೆ ಆ ರೀತಿಯ ತುಂಬಾ ಸಮೀಪದ ಕ್ಲೋಸ್ನೆಸ್ ಇಲ್ಲಿ ಇರೋದಿಲ್ಲ. ಅಲ್ಲಿರೋದು ಐ ಅಂಡ್ ರೆವರೆನ್ಸ್. ಅಂದ್ರೆ ಗೌರವ ಭಾವನೆ ಮತ್ತೆ ಅವರಿಗೆ ಇರ್ತಕ್ಕಂಥ ಒಂದು ಆಶ್ಚರ್ಯ, ಖುಷಿ ತರ ತುಂಬಾ ಆಶ್ಚರ್ಯದಿಂದ ನೋಡೋದು, ಗೌರವದಿಂದ ನೋಡೋದು. ಇದು ವೈಕುಂಠ ಲೋಕಗಳಿರುತ್ತೆ. ಅಂದ್ರೆ ವೈಕುಂಠ ಲೋಕಗಳಲ್ಲಿ ನಾರಾಯಣ. ಸೊ ಗೋಲೋಕದಲ್ಲಿ ಕೃಷ್ಣ, ವೈಕುಂಠದಲ್ಲಿ ನಾರಾಯಣ, ಹಾಗೆ ಐಹಿಕ ಪ್ರಪಂಚದಲ್ಲಿ ವಿಷ್ಣು. ಸೊ ಅಂತ ಶ್ರೀಲ ಪ್ರಭುಪಾದ ನಮಗೆ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ವೈಕುಂಠ ಲೋಕದಲ್ಲಿ ನಾರಾಯಣ. ಸೊ ನಾರಾಯಣ ಹೇಗಿರ್ತಾರೆ, ರಾಜರ ತರ ಇರ್ತಾನೆ. ಅಂದ್ರೆ ಬೇರೆ ಎಲ್ಲರೂ ಅವನ ಸೇವಕರು.
ಆ ಥರ ಅಂದ್ರೆ ಐಶ್ವರ್ಯ ಭಾವ ಇರೋದ್ರಿಂದ ಎಲ್ಲರೂ ಕೂಡ ಭಗವಂತನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಆದರೆ ಗೋಲೋಕದಲ್ಲಿ ಆ ಥರ ಇರುತ್ತೆ ಅಂದ್ರೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಆ ಥರ ಮತ್ತೆ ಮಾಧುರ್ಯ, ಈ ತರ ಭಾವನೆ ಒಳಗೆ ಏನ್ ಮಾಡ್ತಾರೆ ಅವರು ರಸವಿನಿಮಯವನ್ನ ಮಾಡ್ಕೊಳ್ತಾರೆ. ಸೊ ಇದು ಕೃಷ್ಣ ಲೋಕಕ್ಕೂ ವೈಕುಂಠ ಲೋಕಕ್ಕೂ ವ್ಯತ್ಯಾಸ. ಸೊ ಈಗ ಇಲ್ಲಿ ಶೀಲ ಪ್ರಭುಪಾದ ನಮಗೆ ಏನ್ ಹೇಳ್ತಾರೆ, 4 ಬಗೆಯ ಮುಕ್ತಿ, ಈ ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ ಮತ್ತೆ ಸಾರೂಪ್ಯ, ಇದು ವೈಕುಂಠ ಲೋಕಗಳಲ್ಲಿ. ಅಲ್ಲಿದ್ದವರು ಕೃಷ್ಣ ಲೋಕಕ್ಕೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಮುಕ್ತಾತ್ಮರು. ಈಗ ವೈಕುಂಠ ಲೋಕಕ್ಕೆ ಹೋದವರು ಮುಕ್ತಾತ್ಮರು, ಅವರು ಕೂಡ ಹಿಂದಿ ತಿರುಗಿ ಬರೋದಿಲ್ಲ, ಅವೆಲ್ಲ ಭಗವಂತನ ಧಾಮಗಳೇ. ಆದ್ರೆ ಅಲ್ಲಿಂದ ವೈಕುಂಠ ಲೋಕಕ್ಕಿಂತಲೂ ಉನ್ನತವಾದ ಲೋಕ ಕೃಷ್ಣ ಲೋಕ. ಸೊ ಆ ಕೃಷ್ಣ ಲೋಕಕ್ಕೆ ಹೋಗೋದು ಹೇಗೆ ಅಂದ್ರೆ ಹೇಳ್ತಾರೆ, ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ವೈಕುಂಠ ಲೋಕದಲ್ಲಿ ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ಗೋಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಳ್ಳೋದು ಅಂತ ಅದು ಬಹಳ ಮುಖ್ಯವಾದದ್ದು. ಸೊ ವೈಕುಂಠದಿಂದ ಕೃಷ್ಣ ಪ್ರೇಮವನ್ನು ಬೆಳೆಸಿದ್ರೆ ಗೋಲೋಕಕ್ಕೆ ಹೋಗ್ಬೋದು. ಅಂದ್ರೆ ಗೋಲೋಕಕ್ಕೆ ಹೋಗ್ಲಿಕ್ಕೆ ಕೃಷ್ಣ ಪ್ರೇಮವೇ ಅತ್ಯಂತ ಮುಖ್ಯವಾದ ವಿಚಾರ. ಅಲ್ಲಿ ವೃಂದಾವನ ಆ ಕೃಷ್ಣ, ಕೊಳಲು ಕೃಷ್ಣ, ಆ ಮೂಲ ರೂಪ, ಅದರಲ್ಲಿ ಆಸಕ್ತಿ, ಆಕರ್ಷಣೆ ಹೊಂದಿ ಅಲ್ಲಿ ಯಾರು ಭಕ್ತರು ಆ ಒಂದು ರೀತಿ ಆ ಮೂಲ ರೂಪ ಕೃಷ್ಣನ ಆ ಒಂದು ಕೊಳಲು ಕೃಷ್ಣನ ರೂಪ, ಅದು ಆ ರೂಪ ಅದು ತುಂಬಾ ಅತ್ಯಂತ ಶ್ರೇಷ್ಠವಾದ ರೂಪ, ಯಾಕಂದ್ರೆ ಅದು ಮೂಲ ರೂಪ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರಿಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೈಕುಂಠದಿಂದ ಕೃಷ್ಣಲೋಕ. ದೇವೋತ್ತಮ ಪರಮಪುರುಷನ ವಿವಿಧ ಬಗೆಯ ಭಕ್ತರಲ್ಲಿ ಕೃಷ್ಣನ ವೃಂದಾವನದ ಮೂಲ ರೂಪದಲ್ಲಿ ಮಾತಾಜಿ ನಿಮ್ದು ಇದು ಸರಿ ಇಲ್ಲ, ಕಟ್ ಆಗ್ತಾ ಇದೆ. ಭಕ್ತನು ಮಾತಾಜಿ ನಿಮ್ಮದು ಈಗ ಓದ್ತೀನಿ ನೋಡಿ ಮಾತಾಜಿ. ವೈಕುಂಠದಿಂದ ಕೃಷ್ಣಲೋಕ. ದೇವೋತ್ತಮ ಪರಮಪುರುಷನ ವಿವಿಧ ಬಗೆಯ ಭಕ್ತರಲ್ಲಿ ಕೃಷ್ಣನ ವೃಂದಾವನ ಮೂಲ ರೂಪದಲ್ಲಿ ಆಕರ್ಷಣೆಯುಳ್ಳ ಭಕ್ತನನ್ನು ಮುಂಚೂಣಿಯಲ್ಲಿರುವವ ಅಥವಾ ಪ್ರಥಮ ವರ್ಗದವನೆಂದು ಪರಿಗಣಿಸಲಾಗಿದೆ. ಇಂತಹ ಭಕ್ತನು ವೈಕುಂಠದ ಸಿರಿ ಸಂಪತ್ತಿನಿಂದಾಗಲಿ ಕೃಷ್ಣನು ಆಳಿದ ದ್ವಾರಕಾಪಟ್ಟಣದ ಸಂಪತ್ತಿನಿಂದಾಗಲಿ ಆಕರ್ಷಿತನಾಗುವುದಿಲ್ಲ. ಗೋಕುಲ ಅಥವಾ ವೃಂದಾವನದಲ್ಲಿ ಪ್ರಭು ತೋರಿದ ಲೀಲೆಗಳಿಂದ ಆಕರ್ಷಿತರಾಗುವ ಭಕ್ತರು ಪ್ರಥಮ ವರ್ಗದವರೆಂಬುದು ಅಷ್ಟೇ ಇದೆ ಅಲ್ಲ ಮಾತಾಜಿ? ವರ್ಗದವರೆಂಬುದು ಪ್ರಥಮ ವರ್ಗದವರು ಅಂತ ಹೇಳ್ತಾರೆ ರೂಪ ಗೋಸ್ವಾಮಿಯವರು. ವರ್ಗದೆಂಬುದು ಅಷ್ಟೇ. ಹರೇ ಕೃಷ್ಣ. ಈಗ ನಮ್ಗೆ ಅರ್ಥ ಆಯ್ತು. ವೈಕುಂಠ ಲೋಕ ಅಂದ್ರೆ ಅಲ್ಲಿ ವೈಕುಂಠ ಲೋಕಕ್ಕಿಂತ ಉನ್ನತವಾದದ್ದು ಕೃಷ್ಣ ಲೋಕ. ಯಾಕಂತಂದ್ರೆ ಅಲ್ಲಿ ಕೃಷ್ಣನ ಅದು ಮೂಲ ರೂಪ ಇದೆ, ಮತ್ತೆ ಆ ಮೂಲ ರೂಪದಲ್ಲಿ ಭಕ್ತರ ಜೊತೆ ಅವನು ರಸವಿನಿಮಯವನ್ನು ಮಾಡ್ಕೊಳ್ತಾನೆ. ಸೊ ಆ ಕೃಷ್ಣ ಲೋಕ, ಆ ಗೋಲೋಕ, ಅದರಲ್ಲಿ ಕೂಡ ವೃಂದಾವನ, ಅಲ್ಲಿ ಅವನು ಲೀಲೆಗಳು ತೋರಿದ್ದು, ಅದು ಯಾರು ಆಕರ್ಷಿತ ಆಗ್ತಾರೆ ಈ ಮೂಲ ರೂಪಕ್ಕೆ, ಆ ವೃಂದಾವನ ಕೃಷ್ಣನ ರೂಪಕ್ಕೆ, ಆ ಕೊಳಲು ಕೃಷ್ಣನ ರೂಪಕ್ಕೆ, ಅವರು ಅದು ತುಂಬಾ ಪ್ರಥಮ ವರ್ಗದವ ಭಕ್ತರು ಅಂತ ಹೇಳ್ತಾರೆ ರೂಪ ಗೋಸ್ವಾಮಿಯವರು. ಮತ್ತೆ ವೃಂದಾವನದ ಮೂಲ ಕೃಷ್ಣನ ಬಗ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಶ್ರೀಕೃಷ್ಣ ಬ್ರಹ್ಮ ಹೇಳ್ತಾನೆ ತನ್ನ ಪ್ರಾರ್ಥನೆಯಲ್ಲಿ, ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತ. ಸೊ ಭಗವಂತ ಗೋಲೋಕದಲ್ಲಿ ಇರ್ತಾನೆ. ಅವನು ಗೋಲೋಕದಲ್ಲಿ ಇದ್ರೂ ಕೂಡ ಅವನು ತನ್ನ ಶಕ್ತಿಯ ಒಂದು ರೂಪದಲ್ಲಿ ಎಲ್ಲಾ ಕಡೆಯೂ ಇರ್ತಾನೆ. ಸೊ ಎಲ್ಲರಿಗೂ ಕೂಡ ನಮಗೆ ಗೊತ್ತಿದೆ. ಸೊ ಭಗವಂತನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಸೊ ಈ ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಎಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಇದೆ. ಜೀವಿಗಳ ರೂಪದಲ್ಲಿ ತಟಸ್ಥ ಶಕ್ತಿ ಮತ್ತೆ ಬಹಿರಂಗ ಶಕ್ತಿ ಇರತಕ್ಕಂಥದ್ದು ಆ ಒಂದು ಭಗವಂತನ ಒಂದು ಡಿಟ್ಯಾಚ್ ಆಗಿರ್ತಕ್ಕಂಥ ಶಕ್ತಿ, ಅದು ಬಹಿರಂಗ ಶಕ್ತಿ. ಅಂತಂದ್ರೆ ಈ ಎಲ್ಲ ಭೂಮಿರ ಅಪವನಲೋ ವಾಯು ಖಮ್ಮನೋ ಬುದ್ಧಿ ರೇವಚ, ಇವೆಲ್ಲ 8 ಬಹಿರಂಗ ಶಕ್ತಿ. ಆದರೆ ಈ ಜೀವಿಗಳು ತಟಸ್ಥ ಶಕ್ತಿ. ಸೊ ಜೀವಿಗಳು ತಟಶಕ್ತಿ ರೂಪದಲ್ಲಿ ಮತ್ತೆ ಎಲ್ಲ ರೂಪದಲ್ಲಿ ಈ ಶಕ್ತಿಗಳ ರೂಪದಲ್ಲಿ ಅವನು ಎಲ್ಲ ಕಡೆ ಇರ್ತಾನೆ. ಆದರೆ ಗೋಲೋಕ ವೃಂದಾವನದಲ್ಲಿ ತನ್ನ ಮೂಲ ರೂಪದಲ್ಲಿ ಇರ್ತಾನೆ. ಸೊ ಅದಕ್ಕೆ ಹೇಳ್ತಾರಲ್ವಾ ಆ ಒಂದು ಬ್ರಹ್ಮ ಸಂಹಿತೆಯಲ್ಲಿ, ಗೋಲೋಕಂಧಾಮ್ಲಿ ನಿಜಧಾಮ್ಲಿ ತಲೆ ಚ ತಸ್ಯ ದೇವಿ ಮಹೇಶ ಹರಿಧಾಮ ಸುತೇಶು ತೇಷು.
ಅಂದ್ರೆ ಈ ಗೋಲೋಕ ಧಾಮ ಹೇಳ್ತಕ್ಕಂಥದ್ದು ವೈಕುಂಠ ಧಾಮದಲ್ಲಿ ಅತ್ಯಂತ ಎತ್ತರವಾದದ್ದು. ಸೊ ಆಮೇಲೆ ಆ ಗೋಲೋಕ ಧಾಮದ ಕೆಳಗೆ ಬರ್ತಕ್ಕಂಥದ್ದು ವೈಕುಂಠ ಲೋಕ. ಆ ವೈಕುಂಠ ಲೋಕದ ಅದ ನಂತರ ಬರ್ತಕ್ಕಂಥದ್ದು ಮಹೇಶ ಧಾಮ. ಆಮೇಲೆ ಮಹೇಶ ಧಾಮದ ಕೆಳಗೆ ಬರ್ತಕ್ಕಂಥದ್ದು ದೇವಿ ಧಾಮ. ಈಗ ನಾವೆಲ್ಲ ಇರ್ತಕ್ಕಂಥದ್ದು ದೇವಿ ಧಾಮ. ಸೊ ದೇವಿ ಧಾಮ, ದೇವಿ ಮಹೇಶ ತಲೇಶು ಚ ಹರಿಧಾಮಸು ತೇಷು ತೇಷು ಅಂತ ಹೇಳ್ತಾನೆ ಸೊ ಬ್ರಹ್ಮ ಸಂಹಿತೆಯಲ್ಲಿ. ಸೊ ಹರಿಧಾಮ ಅಂತಂದ್ರೆ ವೈಕುಂಠ ಲೋಕ. ಸೊ ಹಾಗಾಗಿ ಎಲ್ಲ ಲೋಕಗಳ ಮೇಲೆ ಉನ್ನತವಾದ ಲೋಕ ಗೋಲೋಕ. ಸೊ ಅಲ್ಲಿ ಯಾರು ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಂಡಿದ್ದಾರೆ ಸೊ ಅವರು ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಕ್ಕಿಂತ ಆ ಶ್ರೇಷ್ಠವಾದ ಲೋಕವೂ ಕೂಡ ಆ ಗೋಲೋಕ ವೃಂದಾವನ. ಸೊ ಹಾಗಾಗಿ ನಾವು ಕೃಷ್ಣ ಪ್ರೇಮವನ್ನು ಪಡ್ಕೋಬೇಕು ಅಂದ್ರೆ ಎಷ್ಟು ಹಂತಗಳನ್ನು ಮಾಡಬೇಕು? 9 ಹಂತಗಳ ಭಕ್ತಿಯಲ್ಲಿ ನಾವು ಮುಂದುವರಿಬೇಕು. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಈ ಎಲ್ಲ ಹಂತಗಳನ್ನು ದಾಟದ ಅನಂತರ ಬರ್ತಕ್ಕಂಥದ್ದು ಕೃಷ್ಣ ಪ್ರೇಮ. ಆದರೆ ಈ ಕೃಷ್ಣ ಪ್ರೇಮ ಅಂತದ್ದು ಸ್ವಂತದ ಶಕ್ತಿಯಿಂದ ಬರ್ತಕ್ಕಂಥದ್ದಲ್ಲ. ನಾವು ಸ್ವಂತ ಪ್ರಯತ್ನದಿಂದ ಭಾವ ಹಂತದವರೆಗೆ ತಲುಪಬಹುದು. ಭಾವ ಹಂತದ ಮುಂದೆ ಕೃಷ್ಣನ ಅವ್ಯಾಜ ಕರುಣೆ, ಅಲ್ಲಿಂದ ಮಾತ್ರ ಭಗವಂತ ಆ ಕೃಷ್ಣ ಪ್ರೇಮವನ್ನು ಭಗವಂತನೇ ಕೊಡ್ತಕ್ಕಂಥದ್ದು. ಅದು ನಮ್ಮ ಪ್ರಯತ್ನದಿಂದ ಆಗುವಂಥದ್ದಲ್ಲ. ಸೊ ಹಾಗಾಗಿ ಕೃಷ್ಣ ಪ್ರೇಮಕ್ಕೆ ಬರಬೇಕಾದ್ರೆ ನಾವು ಈ ಎಲ್ಲ ಹಂತಗಳನ್ನು ಪಾರಾದ ಮೇಲೆ ಭಗವಂತ ಕರುಣೆ ತೋರಿ ನಮಗೆ ಕೊಡ್ತಾನೆ. ಸೊ ಅದರಿಂದ ಯಾರು ವೈಕುಂಠ ಲೋಕಕ್ಕೆ ಹೋಗಿದ್ದಾರೆ ಅವರು ಕೂಡ ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಂಡ ಮೇಲೆ ಕೃಷ್ಣ ಲೋಕಕ್ಕೆ ಹೋಗಬಹುದು. ಅಥವಾ ಈಗ ಭೌತಿಕ ಪ್ರಪಂಚದಲ್ಲಿ ಇರೋರು ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ಅವರು ನೇರವಾಗಿ ಭಗವಂತನ ಆ ಗೋಲೋಕಕ್ಕೆ ಹೋಗ್ಬೋದು. ಸೊ ಹಾಗಾಗಿ ಅಲ್ಲಿ ಹೋಗೋದು ಅದು ಭಗವಂತನ ಇಚ್ಛೆ. ಯಾರಿಗೆ ಕೃಷ್ಣ ಪ್ರೇಮವನ್ನು ಕೊಡಬೇಕು ಅದು ಅವನೇ ಅದನ್ನ ಕರುಣಿಸ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪಿ ಮಂಗಲ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಸೇವೆಯ ಪವಿತ್ರತೆ. ಶೀಲ ರೂಪ ಗೋಸ್ವಾಮಿ ಅವರು ಈ ಮೊದಲು ನೀಡಿರುವ ಉಪದೇಶಗಳನ್ನು ಈ ಮಾತುಗಳಲ್ಲಿ ಕ್ರೋಢೀಕರಿಸಬಹುದು. ವ್ಯಕ್ತಿ ಲೌಕಿಕ ಒಲವುಗಳನ್ನು ಹೊಂದಿರುವ ತನಕ ಅಥವಾ ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆಯನ್ನು ಹೊಂದಿರುವ ತನಕ ಅಥವಾ ಶುದ್ಧ ಭಕ್ತಿ ಸೇವೆಯ ನೆಲೆಯನ್ನು ಪ್ರವೇಶಿಸಲಾರನು. ಭಕ್ತಿ ಸೇವೆಯು ಎಲ್ಲಾ ಐಹಿಕ ಪರಿಗಣನೆಗಳನ್ನು ಮೀರಿದ್ದಲ್ಲದೆ ಅದು ಮೇಲ್ ಮಾಡ್ಬೇಕು ಅಷ್ಟೇ ಇರು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭಕ್ತಿ ಸೇವೆ ಹೇಳೋದು ಎಷ್ಟು ಪವಿತ್ರವಾದದ್ದು ಅಂತ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಭಕ್ತಿ ಸೇವೆಯ ಪವಿತ್ರತೆ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಎಲ್ಲಿವರೆಗೆ ನಮಗೆ ಭೌತಿಕ ಭೋಗದ ಅಪೇಕ್ಷೆ ಇದೆ, ಎಲ್ಲಿವರೆಗೆ ನಮಗೆ ಮುಕ್ತಿಯ ಆಸೆ ಇದೆ, ಅಲ್ಲಿವರೆಗೆ ನಮಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಭಕ್ತಿ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವು ಈ 4ನೇ ಅಧ್ಯಾಯ ಸಂಪೂರ್ಣವಾಗಿ 4ನೇ ಅಧ್ಯಾಯ ಆ ಭಕ್ತಿ ಹೇಳೋದು ಮುಕ್ತಿಗಿಂತ ಯಾಕೆ ಶ್ರೇಷ್ಠ ಅಂತ ರೂಪ ಗೋಸ್ವಾಮಿ ನಮಗೆ ತಿಳಿಸ್ಕೊಡ್ತಾರೆ. ಯಾಕೆಂದ್ರೆ ಶುದ್ಧ ಭಕ್ತಿ ಭಕ್ತರು ಯಾರು ಕೂಡ ಅವರು ಮುಕ್ತಿಯನ್ನ ಲಕ್ಷಿಸೋದಿಲ್ಲ. ಮುಕ್ತಿ ಅವರಿಗೆ ಬೇಡ. ಒಮ್ಮೆ ಮುಕ್ತಿಯನ್ನೇ ಯಾರಾದ್ರೂ ಬಯಸಿದ್ರು ಭಕ್ತಿಯಲ್ಲಿದ್ದವರು ಅದು ಭಗವಂತನ ಸೇವೆ ಮಾಡ್ಲಿಕ್ಕೆ ಮಾತ್ರ. ಈಗ ಮುಕ್ತಿ ಬಯಸೋದು ಯಪ್ಪ ಈ ಭೌತಿಕ ಪ್ರಪಂಚ ತುಂಬಾ ಕಷ್ಟ, ಇದು ಬೇಡ, ನಾ ಭಗವಂತನ ಆ ಒಂದು ಮೋಕ್ಷ ಪಡ್ಕೊಂಡ್ಬಿಟ್ರೆ ನಮಗೆ ಈ ಕಷ್ಟ ಇರೋದಿಲ್ಲ, ಈ ತರ ಭಾವನೆ ಇರಬಾರ್ದು. ಹಾಗಿದ್ರೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ ಇಚ್ಛೆ ಇರಬೇಕು? ಮೂಲ ತತ್ವ ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು. ಭಗವಂತ ಅಂದ್ರೆ ನಂಗೆ ತುಂಬಾ ಆಸಕ್ತಿ, ಇಷ್ಟ. ಸೊ ಹಾಗಿದ್ದಾಗ ಮಾತ್ರ ಅದು ಬರ್ತದೆ ನಮ್ಗೆ, ಏನು ಆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕಾಗತ್ತೆ. ಈಗ ನಾವು ನೋಡ್ತೇವೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಟಾಷ್ಟಕದಲ್ಲಿ ಹೇಳಿದ್ದಾರೆ, ನದನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನಿ ಈಶ್ವರಿ ಭವತಾದ್ ಭಕ್ತಿರ್ ಅಹೈತುಕೀ ತ್ವಯಿ. ಅಲ್ಲಿ ಅವರು ಮಮ ಜನ್ಮನಿ ಜನ್ಮನಿ ಈಶ್ವರಿ ಅಂತ ಹೇಳ್ತಾರೆ. ಅಂದ್ರೆ ಜನ್ಮ ಜನ್ಮದಲ್ಲಿಯೂ ನನಗೆ ನಿನ್ನ ಭಕ್ತಿಯನ್ನು ಕೊಡು. ಅವ್ರು ನನ್ನ ಮುಕ್ತಿ ಕೊಡು ಕೇಳುವುದಿಲ್ಲ. ನಂಗೆ ಮತ್ತೆ ಮತ್ತೆ ಜನ್ಮ ಬಂದರೂ ಅಡ್ಡಿಲ್ಲ, ನನಗೆ ಮುಕ್ತಿ ಪ್ರಶ್ನೆ ಇಲ್ಲ, ನನಗೆ ನೀನು ಭಕ್ತಿಯನ್ನು ಕೊಡು ಅಂತ ಕೇಳ್ತಾರೆ. ಸೊ ಹಾಗಾಗಿ ಭಕ್ತರು ಅಂದ್ರೆ ಭಕ್ತರ ರೂಪದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ಸೊ ಅದರಿಂದ
ಅವರು ಮುಕ್ತಿಯನ್ನು ಕೊಡು ಅಂತ ಕೇಳೋದಿಲ್ಲ, ಭಕ್ತಿಯನ್ನು ಕೊಡು. ಸೊ ಹಾಗೆ ಭಗವಂತನ ಭಕ್ತಿಯನ್ನು ಬಯಸುವುದು ಭಕ್ತನಾದವನು, ಅವನು ಮುಕ್ತಿಯನ್ನು ಎಂದೂ ಬಯಸುವುದಿಲ್ಲ. ಯಾಕಂದ್ರೆ ಅಲ್ಲಿ ಸಾಯುಜ್ಯ ಮುಕ್ತಿಯಲ್ಲಿ ತಕೊಂಡ್ರೆ ಅಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಅಲ್ಲಿರೋದು ಬರೇ ಆ ಒಂದು ಚಿತ್ಕಣವಾಗಿ ಉಳಿತಾರೆ ಆ ಒಂದು ಬ್ರಹ್ಮಜ್ಯೋತಿಯ ಕಿರಣದಲ್ಲಿ. ಈಗ ಬಿಲ್ವಮಂಗರ ತಾಕೂರ್ ಏನ್ ಹೇಳ್ತಾರೆ ನೋಡೋಣ. ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಅಸ್ಮ ಧರ್ಮಾರ್ಥ ಕಾಮ ಮತ್ತೆ ಧರ್ಮಾರ್ಥ ಕಾಮ ಗತಯ ಸಮಯ ಪ್ರತೀಕ್ಷಾ. ಅಂದ್ರೆ ಈ ಮುಕ್ತಿ ಹೇಳೋದು ಏನ್ ಮಾಡ್ತದೆಯಂತೆ, ಆ ಭಕ್ತಿಯನ್ನು ಯಾರು ಮಾಡ್ತಾರೆ ಅವರ ಮನೆ ಮುಂದೆ ನಿಂತ್ಕೊಬಿಡ್ತದೆಯಂತೆ. ಮುಕ್ತಿ ತಾನಾಗೆ ಬಾಗಿಲ ಬಳಿ ಕೈ ಮುಗಿದು ನೀನ್ ಒಳಗ್ ತಕೋ, ನಾ ಬರ್ತೇನೆ, ನಾನು ಸೇವೆ ಮಾಡ್ತೇನೆ ನಿನಗೆ ಅಂತ ಬರ್ತಾರೆ. ಆದ್ರೆ ಭಕ್ತರಿಗೆ ಅದು ಬೇಕಾಗ್ಲಿಲ್ಲ. ಭಕ್ತರು ಅದನ್ನ ಎಣಿಸುವುದು ಕೂಡ ಇಲ್ಲ, ಅದನ್ನ ಅವರು ಗಣನೆಗೂ ಕೂಡ ತೆಗೆದುಕೊಳ್ಳೋದಿಲ್ಲ. ಯಾಕೆ? ಭಕ್ತರಿಗೆ ಅಲ್ಲಿ ಆ ಮುಕ್ತಿಯಿಂದ ಆಗಬೇಕಾಗಿದ್ದು ಏನೂ ಇಲ್ಲ. ಭಕ್ತರಿಗೆ ಬೇಕಾಗಿದ್ದು ಭಕ್ತಿ ಸೇವೆ. ಸೊ ಆ ಭಕ್ತಿ ಸೇವೆ ಅಲ್ಲಿ ಇಲ್ಲ ಅಂದ್ರೆ ಅವ್ರಿಗೆ ಆ ಮುಕ್ತಿ ಬೇಕಾಗ್ಲಿಲ್ಲ. ಸೊ ಭಕ್ತಿ ಸೇವೆ ಎಲ್ಲಿ ಮುಕ್ತಿ ಇಲ್ಲ, ಎಲ್ಲಿ ಭಕ್ತಿ ಸೇವೆ ಇಲ್ಲ, ಅಂತಹ ಮುಕ್ತಿ ಬೇಕಾಗ್ಲಿಲ್ಲ. ಈಗ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪೃಥು ಮಹಾರಾಜರ ಪ್ರಾರ್ಥನೆ. ಆ ಪೃಥು ಮಹಾರಾಜರ ಪ್ರಾರ್ಥನೆಯಲ್ಲಿ ಅವ್ರು ಹೇಳ್ತಾರೆ, ನಿಂಗೆ ಆ ಮುಕ್ತಿ ಗಳಿಸಿದ ನಂತರ ನನಗೆ ನಿನ್ನ ಮಹಿಮೆಗಳನ್ನು ಕುರಿತು ಶ್ರವಣ ಮಾಡ್ಲಿಕ್ಕೆ ಅವಕಾಶ ಇಲ್ಲದಿದ್ದರೆ, ಆಮೇಲೆ ನಿನ್ನ ಆ ಒಂದು ಆನಂದ, ಭಕ್ತಿಯ ಆನಂದ, ಪರಮಾನಂದ, ಆ ಸೇವಾನಂದ ಇಲ್ಲದೆ ಹೋದ್ರೆ, ನನಗೆ ಆ ಸೇವಾನಂದ ಮಾಡುವ ಆ ಸೌಭಾಗ್ಯ ನನಗೆ ಇಲ್ಲದೆ ಹೋದರೆ ಅಂತ ಮೋಕ್ಷ ಯಾಕೆ ಬೇಕು ನನಗೆ ಬೇಡ. ಶ್ರೀ ಪೃಥು ಮಹಾರಾಜ ಪ್ರಾರ್ಥನೆ ಮಾಡ್ತಾರೆ, ನನಗೆ ನಿನ್ನ ಲೋಕೋತ್ತರ ಮಹಿಮೆಯನ್ನ ಕೇಳಲಿಕ್ಕೆ ನನಗೆ ಕೋಟ್ಯಾಂತರ ಕಿವಿಗಳು ಕೊಟ್ಟುಬಿಡು ನೀನು. ನನಗೆ ನಿನ್ನ ಲೋಕೋತ್ತರ ಮಹಿಮೆಯನ್ನ ಸಾರಲಿಕ್ಕೆ ನನಗೆ ಕೋಟ್ಯಾಂತರ ನಾಲ್ಗೆಗಳನ್ನು ಕೊಟ್ಟುಬಿಡು ಅಂತ. ಸೊ ಪೃಥು ಮಹಾರಾಜರು ಹೇಳ್ತಾರೆ. ಅಂದ್ರೆ ಇಲ್ಲಿ ಮೋಕ್ಷಕ್ಕೆ ಏನು ಭಕ್ತರಿಗೆ ಹಾಗೆ ಏನು ಕೂಡ ಅದರ ಬೆಲೆ ಇಲ್ಲ. ಆಮೇಲೆ ಆ ಒಂದು ಪೃಥು ಮಹಾರಾಜ ಅವರು ಶಕ್ತ್ಯಾವೇಶ ಅವತಾರ, ಭಗವಂತನ ಅವತಾರವೇ. ಸೊ ಈಗ ವೃತ್ರಾಸುರನ ನೋಡಿದರೆ, ವೃತ್ರಾಸುರ ಅವನು ಚಿತ್ರಕೇತು ಮಹಾರಾಜನ ಹಿಂದಿನ ಜನ್ಮದಲ್ಲಿ. ಸೊ ಈ ವೃತ್ರಾಸುರ ಏನ್ ಹೇಳ್ತಾನೆ, ನಿನ್ನ ಭಗವಂತನ ಪ್ರೇಯರಲ್ಲಿ ಏನ್ ಹೇಳ್ತಾನೆ, ನಿನ್ನ ಸೇವೆ ಬಿಟ್ಟು ನನಗೆ ಧ್ರುವಲೋಕ ಕೊಡ್ತೀಯಾ? ಬೇಡ, ನನಗೆ ಆಧ್ಯಾತ್ಮಿಕ ವಿಮೋಚನೆ ಕೊಡ್ತೀಯಾ, ಮುಕ್ತಿ ಕೊಡ್ತೀಯಾ? ನನಗೆ ಬೇಡ. ಅದು ನನಗೆ ನಿನ್ನ ಸಾನ್ನಿಧ್ಯ ಮತ್ತು ನಿನ್ನ ಶಾಶ್ವತವಾದ ಸೇವೆ ಇಷ್ಟೇ ಸಾಕು ನನಗೆ. ಅಂದ್ರೆ ಭಕ್ತರು ಏನ್ ಬಯಸುತ್ತಾರೆ? ಭಗವಂತನ ಶಾಶ್ವತ ಸೇವೆಯನ್ನು ಬಯಸ್ತಾರೆ. ಭಗವಂತನನ್ನ ಅವನನ್ನ ಪ್ರತ್ಯಕ್ಷ ಅವನ ಸೇವೆ ಮಾಡ್ಲಿಕ್ಕೆ ಬಯಸ್ತಾರೆ. ಇನ್ನು ಪ್ರಹ್ಲಾದ ಮಹಾರಾಜ ಅವನ ತನ್ನ ಹಸುರ ಗೆಳೆಯರಿಗೆ ಪ್ರೇಯರ್ ಮಾಡ್ತಾನೆ. ಏನಂತ ಪ್ರೇಯರ್ ಮಾಡ್ತಾನೆ? ಹೇಳ್ತಾನೆ, ಐಹಿಕ ಮುಕ್ತಿ ಏನ್ ಪ್ರಯೋಜನ? ಆ ಹಸುರ ಮಕ್ಕಳಿಗೆ ಅವನು ಪಾಠ ಮಾಡ್ತಾನೆ. ಆಕ್ಚುಲಿ ಅವರು ಷಂಡಮುಂಡ ಅಂತ ಅವರು ಏನಿರ್ತಾರೆ, ಅವರ ಒಂದು ಇದರಲ್ಲಿ ಶಾಲೆಯಲ್ಲಿ ಪಾಠಶಾಲೆಯಲ್ಲಿ ಇರ್ತಾರೆ. ಆದರೆ ಬಿಡುವು ಕೊಟ್ಟಾಗ ಇವರು ಪ್ರಹ್ಲಾದ್ ಮಹಾರಾಜರು ಆ ಮಕ್ಕಳಿಗೆ ತಾವೇ ಭಕ್ತಿಯನ್ನ ಹೇಳ್ಕೊಡ್ತಾ ಇರ್ತಾರೆ. ಹಸುರ ಮಕ್ಕಳಿಗೆ, ಹಸುರ ಫ್ರೆಂಡ್ಸ್, ಅವನ ಫ್ರೆಂಡ್ಸ್ ಎಲ್ಲ ಹಸುರರಾಗಿರ್ತಾರೆ. ಯಾಕಂದ್ರೆ ಅಲ್ಲಿ ಏನ್ ಹೇಳ್ತಾನೆ ಹಸುರ ಮಕ್ಕಳಿಗೆ, ಅವನು ತನ್ನ ಫ್ರೆಂಡ್ಸಿಗೆ ಹೇಳ್ತಾನೆ, ಗೆಳೆಯರಿಗೆ, ಈಗ ಐಕ ಮುಕ್ತಿ ಪಡ್ಕೊಂಡು ಈ ಪ್ರಯೋಜನ ಇದೆ. ಅದೇ ಸದಾ ಆ ಭಗವಂತನ ಆ ಮಹಿಮೆಗಳನ್ನ ಕೇಳ್ತಾ ಕೇಳ್ತಾ ಸಂಕೀರ್ತನೆ ಮಾಡ್ತಾ ಅದರಲ್ಲಿಯೇ ಮಗ್ನರಾಗಿದ್ದರೆ, ನಿರಂತರವಾಗಿ ಭಗವಂತನ ಪಾದ ಪದ್ಮಗಳನ್ನು ಸೇವೆ ಮಾಡ್ತಾ ಇದ್ರೆ, ಅದರಲ್ಲಿರ್ತಕ್ಕಂಥ ಆನಂದ ಅದನ್ನು ಸವಿತಾ ಇದ್ರೆ ಈ ಮುಕ್ತಿ ಇಲ್ಲ, ಏನ್ ಪ್ರಯೋಜನ, ಅದರ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಪ್ರಹ್ಲಾದ ಮಹಾರಾಜ ಮಹಾಭಾಗವತ, 12 ಮಹಾಜನರಲ್ಲಿ ಒಬ್ಬನು. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು. ಸೊ ಆ ಭಕ್ತರು ಯಾವಾಗಲೂ ಮುಕ್ತಿಯನ್ನ ಬಯಸೋದಿಲ್ಲ. ಇನ್ನು ಕೂಡ ನಾವು ನೋಡ್ತೇವೆ, ಆ ಇಂದ್ರ ನರಸಿಂಹ ದೇವರ ಪ್ರತ್ಯಕ್ಷ ಆದಾಗ, ಅಂದ್ರೆ ನರಸಿಂಹ ಅವತಾರದಲ್ಲಿ ಇಂದ್ರ, ಎಲ್ಲ ದೇವತೆಗಳೆಲ್ಲ ಇದ್ದಿದ್ರು ಅಲ್ಲಿ. ಸೊ ಇಂದ್ರ ಪ್ರಾರ್ಥನೆ ಮಾಡ್ತಾನೆ, ಸ್ವರ್ಗಾಧಿಪತಿ ಇಂದ್ರ, ಅವರಿಗೆಲ್ಲರಿಗೂ ತುಂಬಾ ತೊಂದರೆ ಬಂದಿರುತ್ತೆ ಹಿರಣ್ಯಕಶಿಪುವಿನಿಂದ. ಆಗ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಭಕ್ತರು ಮೋಕ್ಷವನ್ನ ಯಾವಾಗಲೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಂದ್ಮೇಲೆ ನಮ್ಗೆ ಐಕ ಏನ್ ಬಂತು, ಮೋಕ್ಷವೇ ಬೇಡ ನಮಗೆ, ಹೀಗೆ ಹೇಳ್ತಾನೆ. ಸೊ ಇದನ್ನು ಕೂಡ ನಾವು ಎಲ್ಲವನ್ನೂ ಕೂಡ ನಾವು ಇದೆಲ್ಲ 4ನೇ ಅಧ್ಯಾಯದಲ್ಲಿ ಬರುತ್ತೆ, ಡೀಟೇಲ್ ಆಗಿ ಓದ್ಕೋಬಹುದು, ತುಂಬಾ ಚೆನ್ನಾಗಿದೆ. ಮತ್ತೆ ವೇದಗಳ ಒಂದು ಪ್ರಾರ್ಥನೆ ಇರ್ತದೆ. ಸೊ ವೇದಗಳು ಏನ್ ಹೇಳ್ತವೆ, ವೇದ ಸ್ತುತಿ ಅಲ್ಲಿ ಜನ ಅಂದ್ರೆ ಇಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ಭಕ್ತ ಏನ್ ಮಾಡ್ತಾನೆ, ತನ್ನ ಗ್ರಹ, ತನ್ನ ಮನೆ, ತನ್ನ ಹೆಂಡತಿ ಅಥವಾ ತನ್ನ ಒಂದು ಗೃಹ ಸೌಖ್ಯ, ಆ ಮನೆಯ ಸುಖ ಅದನ್ನು ತೊರೆದು ಬಂದಿರ್ತಾನೆ. ಸೊ ಅದರಿಂದ ಅವರಿಗೆ ಈ ಭೌತಿಕವಾದ ಸುಖದಲ್ಲಿ ಇಚ್ಛೆ ಇಲ್ಲ.
ಅಂದಮೇಲೆ ಇನ್ನು ಮುಕ್ತಿಯನ್ನು ಕೂಡ ಅವರು ಬಯಸುವುದೇ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಮುಕ್ತಿಗಿಂತ ಭಗವಂತನ ಭಕ್ತಿ ಹೆಚ್ಚು ಪ್ರಾಧಾನ್ಯವಾಗಿದ್ದು ಅಂತ ಬೇರೆ ಬೇರೆ ಶಾಸ್ತ್ರಗಳು, ಬೇರೆ ಬೇರೆ ಇದೆಲ್ಲ ಪುರಾವೆಗಳು ಇವೆಲ್ಲವೂ ಕೂಡ 4ನೇ ಅಧ್ಯಾಯದಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ನಮಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಯಾಕೆ ಹಾಗಾದ್ರೆ ಭಕ್ತರಿಗೆ ಆ ಭಕ್ತಿ ಸೇವೆ ಮುಖ್ಯವಾಗುತ್ತೆ, ಬೇರೆ ಯಾವುದು ಇಚ್ಛೆ ಆಗುವುದಿಲ್ಲ ಅಂದ್ರೆ ಭಕ್ತರು, ಶುದ್ಧ ಭಕ್ತರು ಆತ್ಮಾರಾಮರಾಗಿರ್ತಾರೆ. ಸೊ ಆತ್ಮಾರಾಮ ಅಂದ್ರೆ ಏನು? ಆತ್ಮಾರಾಮ ಅಂದ್ರೆ ತಮ್ಮ ಆತ್ಮದಲ್ಲಿಯೇ ಅವರಿಗೆ ಆನಂದ, ಅವರಿಗೆ ಬೇರೆ ಏನು ಬೇಕಾಗುವುದಿಲ್ಲ, ಈ ಭೌತಿಕವಾದದ್ದು ಏನು ಬೇಕಾಗುವುದಿಲ್ಲ. ಸೊ ಅವರು ಮುಕ್ತಿಯನ್ನು ಕೂಡ ಅವರು ಬಯಸೋದಿಲ್ಲ. ಮುಕ್ತಿಯು ಕೂಡ ಭೌತಿಕ, ಯಾಕೆಂದ್ರೆ ಈ ಮುಕ್ತಿ ಸಾಯುಜ್ಯ ಮುಕ್ತಿ ಅದು ಭೌತಿಕ. ಆಮೇಲೆ ಎಲ್ಲಾ ರೀತಿಯ ಮುಕ್ತಿಯನ್ನು ಭೌತಿಕವೇ ಅಂತ ಅವರು ಬಯಸ್ತಾರೆ. ಯಾಕೆಂದ್ರೆ ಅವರಿಗೆ ಭಗವಂತನ ನಾಮ, ರೂಪ, ಗುಣ, ಲೀಲೆ ಇವುಗಳೇ ಅವರಿಗೆ ಭಕ್ತರಿಗೆ ಆಕರ್ಷಣೆ. ಸೊ ಅದಕ್ಕೆ ಯಾಕೆಂದರೆ ಭಗವಂತನ ನಾಮ ಸಂಕೀರ್ತನೆ ಮಾಡೋದು, ಜಪ ಮಾಡೋದು, ಆಮೇಲೆ ಭಗವಂತನ ಲೀಲಾ ಶ್ರವಣ, ಭಗವದ್ಗೀತೆ ಭಾಗವತವನ್ನ ಶ್ರವಣ ಮಾಡೋದು, ವಾಚನ ಮಾಡೋದು ಅವರಿಗೆ ತುಂಬಾ ಇಷ್ಟ. ಸೊ ಇದು ಆತ್ಮಾರಾಮ ಭಕ್ತರ, ಶುದ್ಧ ಭಕ್ತರ ಸ್ಥಿತಿ. ಇದಕ್ಕೊಂದು ಉದಾಹರಣೆ, ಉತ್ತಮ ಉದಾಹರಣೆ ಅಂತಂದ್ರೆ ಈ ಶುಕಮುನಿಗಳು ಏನಾಗಿದ್ರು ಮೊದಲು, ಅವರು ಮೊದಲು ಅಂದ್ರೆ ಜ್ಞಾನಿಗಳು, ಮತ್ತೆ ಅವರು ಇದಾಗಿದ್ರು ನಿರಾಕಾರವಾದಿಗಳಾಗಿದ್ರು. ಆ ನಿರಾಕಾರವಾದಿಗಳಾಗಿದ್ದಾಗ ಅವರಿಗೆ ಏನಾಯ್ತು, ತಂದೆ ವ್ಯಾಸದೇವರು ಅವರಿಂದ ಶ್ರೀಮದ್ ಭಾಗವತವನ್ನು ಕೇಳಿಕೊಂಡು ಹುಟ್ಟಿನಿಂದಲೇ ಅವರು ಹುಟ್ಟಿನಿಂದ ಮುಕ್ತಾತ್ಮರಾದರೆ ಅವರಿಗೆ ಈ ಐಕದಲ್ಲಿ ಯಾವ ಆಸಕ್ತಿ ಇಲ್ಲ. ಆದರೂ ತಂದೆ ವ್ಯಾಸದೇವರು ಅವರಿಗೆ ಯಾವಾಗ ಭಾಗವತವನ್ನು ಹೇಳ್ತಾರೆ ಅವಾಗ ಅದರಿಂದ ಆಕರ್ಷಣೆ ಹೊಂದುತ್ತಾರೆ. ಅವರು ಆಕರ್ಷಣೆ ಹೊಂದಿ ಆಮೇಲೆ ಭಾಗವತದಲ್ಲಿ ಆಕರ್ಷಣೆ ಅಂತಂದ್ರೆ ಅದು ಅಲ್ಲಿ ಇರ್ತಕ್ಕಂಥದ್ದು ಭಗವಂತನ ಮಹಿಮೆ. ಸೊ ಅಲ್ಲಿ ಹೇಗೆ ಅವ್ರು ಯಾವ ತರ ಆಕರ್ಷಿತರಾದ್ರು ಅಂದ್ರೆ ಆ ಒಂದು ಪೂತನಿ, ಅವ್ರು ಹೇಳ್ತಾರೆ, ಈ ಪೂತನಿ ಕಾಲ ಇದು ತನ್ನ ಒಂದು ಇದಕ್ಕೆ ಎದೆಗೆ ವಿಷವನ್ನು ಹಚ್ಚಿಕೊಂಡು ಆ ಕೃಷ್ಣನನ್ನು ಕೊಲ್ಲಲಿಕ್ಕೆ ಬಂದರೂ ಕೂಡ ಆ ಭಗವಂತ ಅವಳನ್ನು ತಾಯಿ ಅಂತ ಸ್ವೀಕಾರ ಮಾಡ್ತಾನೆ. ಅವಳನ್ನು ಸಂಹಾರ ಮಾಡಿದ್ರು ಕೂಡ ಅವಳು ತಾಯಿ ಅಂತ ಸ್ವೀಕಾರ ಮಾಡಿ ಅವಳಿಗೆ ತನ್ನ ಲೋಕದಲ್ಲಿ ಸ್ಥಾನ ಕೊಡ್ತಾನೆ. ಇದನ್ನು ಕೇಳಿದ ಕೂಡಲೇ ಆ ಮುಕ್ತಾತ್ಮರಾಗಿದ್ದ ಶುಕಮುನಿಗಳು ಕೂಡಲೇ ಭಕ್ತಿಗೆ ಬರ್ತಾರೆ. ಸೊ ಅದರಿಂದ ಅವರಿಗೆ ಆಸಕ್ತಿ ಉಂಟಾಗುತ್ತೆ. ಹಾಗಾಗಿ ಮುಕ್ತಾತ್ಮರಿಗೂ ಕೂಡ ಈ ಒಂದು ಭಕ್ತಿ ಸೇವೆ ಹೇಳೋದು ಕೂಡ ಆಕರ್ಷಕ ಅಂತ ಹೇಳಿ, ಭಕ್ತಿ ಅಷ್ಟು ಪವಿತ್ರವಾದದ್ದು. ಸೊ ಹಾಗಾಗಿ ಈಗ ನಿಮ್ಗೊಂದು ಚಿಕ್ಕದು ಯಾರಾದ್ರೂ ಕೂಡ ಹೇಳ್ಬೋದು, ಭಕ್ತಿ ರಸಾಮೃತ ಸಿಂಧುವಿನ ಪುಟಗಳು 51, 52 ಈಗಾಗಲೇ ನೀವು ಅಭ್ಯಾಸ ಮಾಡಿದ್ದೀರಾ. ಯಾರಾದ್ರೂ ಕೂಡ ಹೇಳ್ಬೋದು, ನಿಮಗೆ ಅವಕಾಶ ಉಂಟು. 2 ಅಥವಾ 3 ಜನರಿಗಂತೂ ಅವಕಾಶ ಉಂಟು. ಭಕ್ತಿ ಸೇವೆಯನ್ನು ಯಾರು ಅಭ್ಯಾಸ ಮಾಡಬಹುದು ಎಂಬುದರ ಕುರಿತು ಶ್ರೀಲ ರೂಪ ಗೋಸ್ವಾಮಿಯರ ತತ್ವಗಳು ಯಾವುವು, ಈ ತತ್ವಗಳನ್ನು ಬೆಂಬಲಿಸಲಿಕ್ಕೆ ಯಾವ ಪುರಾವೆ ಇದೆ, ಮತ್ತು ಕೃಷ್ಣ ಪ್ರಜ್ಞಾ ಆಂದೋಲನದ ಬೆಳವಣಿಗೆಗೆ ಈ ತತ್ವವು ಹೇಗೆ ಪ್ರಸ್ತುತವಾಗಿದೆ? ಹರೇ ಕೃಷ್ಣ. ಭಕ್ತಿ ರಸಾಮೃತದ ಸಿಂಧುವಿನಲ್ಲಿ ಕೊಟ್ಟಿರುವ ಮೂಲ ತತ್ವ ಅಂತಂದ್ರೆ ಕೃಷ್ಣನನ್ನು ಯಾವಾಗಲೂ ಸ್ಮರಿಸಬೇಕು ಮತ್ತೆ ಮರೆಯಬಾರದು. ಇದು ಮೂಲ ತತ್ವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬೇರೆಯವರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರತಿಯೊಬ್ಬರಿಗೂ ಭಕ್ತಿ ಸೇವೆ ಸಲ್ಲಿಸೋ ಅಧಿಕಾರ ಇದೆ. ಅವರು ಕೃಷ್ಣ ಪ್ರಜ್ಞರಾಗಿರೋದು ಅವ್ರಿಗೆ ಜನ್ಮಸಿದ್ಧ ಹಕ್ಕು ಅವ್ರಿಗೆ. ಅವರು ಮತ್ತೆ ಯಾವಾಗ್ಲೂ ಅವ್ರು ಪ್ರತಿಯೊಬ್ರು ಭಕ್ತರಾಗ್ಬೋದು, ಯಾವುದೇ ತಾರತಮ್ಯ ಇಲ್ಲ. ಮತ್ತೆ ಯಾವುದೇ ಒಂದ್ 4 ವರ್ಣಾಶ್ರಮದಲ್ಲಿ ಯಾವುದೂ ಇಲ್ಲ. ಅವರು ಹರಿದಾಸ ಭಕ್ತರು, ಅವರು 3 ಲಕ್ಷ ಜಪ ಮಾಡಿ ಶುದ್ಧ ಭಕ್ತರಾದ್ರು. ಮತ್ತೆ ವಾಲ್ಮೀಕಿನೂ ಭಕ್ತ ಸೇವೆ ಮಾಡಿ ಮುಂದುವರೆದ್ರು ಮಾತಾಜಿ. ಶೀಲ ಭಕ್ತಿಪುರ ವಿದೇಶಕ್ಕೆ ಹೋಗಿ ಅವ್ರು ಎಂಥ ಕೀಳ ಜಾತಿಯಲ್ಲಿ ಹುಟ್ಟಿದ್ರು ಅವ್ರಿಗೆ ಕೃಷ್ಣ ಪ್ರಚಾರ ಮಾಡಿ ಅವ್ರನ್ನ ಭಕ್ತರನ್ನಾಗಿ ಮಾಡಿದ್ರು. ಈ ವೈಷ್ಣವ ದೀಕ್ಷೆ ಪಡೆದವರು ಬ್ರಾಹ್ಮಣರಾಗಿರ್ಬಹುದು, ಅವರು ಭಕ್ತಿ ಸೇವೆಗೆ ಬರಬಹುದು. ಮತ್ತೆ ಹರಿಭಕ್ತ ವಿಲಾಸದಲ್ಲಿ ಹೇಳಿದರೆ ಅದು ಕಂಚಿನ ಲೋಹಕ್ಕೆ ಬಂಗಾರದ ಮೆರುಗು ಕೊಟ್ಟು ಅದು ಹೇಗೆ ಅದು ಮಿಂಚುತ್ತೆ, ಆ ತರ ದೀಕ್ಷೆ ಪಡೆದವರು ಬ್ರಾಹ್ಮಣರಾಗ್ತಾರೆ. ಮತ್ತೆ ಒಳ್ಳೆ ಸದ್ಗುಣಗಳು ಹೊಂದಿರೋ ವೈಷ್ಣವರು ಅವರು ಒಳ್ಳೆ ಸಂಪ್ರದಾಯಕ್ಕೆ ಸೇರ್ತಾರೆ. ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ. ಅಷ್ಟು ಗೊತ್ತಾಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳಲಿಕ್ಕೆ ಉಂಟಾ? ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ.
ಮಾತಾಜಿ ಅವ್ರು ವೈಷ್ಣವರು ಕೂಡ ಆಗ್ತಾರೆ ಮಾತಾಜಿ. ಯಾರು ಭಕ್ತಿಲಿ ಇಲ್ದೇ ಇರೋ ಇದಕ್ ಬಂದ್ರೆ ಭಕ್ತಿಗೆ ವೈಷ್ಣವರಾಗೋ ಇದು ಚಾನ್ಸಸ್ ಇದೆ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿ ಸೇವೆ ಮಾಡುವಾಗ ಬರೀ ವೈಷ್ಣವರೇ ಅಂತಲ್ಲ, ಬೇರೆ ಜನದವರು ಕೂಡ, ಬೇರೆ ಜಾತಿಯವರು ಕೃಷ್ಣನಲ್ಲಿ ಭಕ್ತಿಯಲ್ಲಿ ಮುನ್ನುಗ್ಗಿದಾಗ ಅವರು ವೈಷ್ಣವರೇ ಆಗ್ತಾರೆ. ಅವ್ರನ್ನು ಕೂಡ ಅದಕ್ಕೋಸ್ಕರ ಅವರು ನೇಮಿಸ್ಕೊಳ್ತಾರೆ ಅವರು ಅಂತ ಹೇಳ್ತೀನಿ. ಹರೇ ಕೃಷ್ಣ. ಸೊ ಹೀಗಾಗಿ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಯಾರಿಗೆ ಅರ್ಹತೆ, ಯಾರಿಗೆ ಸಾಧ್ಯ ಆಗತ್ತೆ ಅಂತ ಪ್ರಶ್ನೆ, ಒಂದನೇ ಪ್ರಶ್ನೆ. ಸೊ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಅಂದ್ರೆ ಭಕ್ತರ ಸಂಘ ಬೇಕು. ಭಕ್ತಿ ಸೇವೆ ಬರ್ಲಿಕ್ಕೆ ಅತಿಯಾದ ಆಸಕ್ತಿ ಭೌತಿಕದಲ್ಲಿ ಇರಬಾರ್ದು. ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆ ಇರಬಾರ್ದು. ಇದಿಷ್ಟು ಭಕ್ತಿ ಸೇವೆಗೆ ಬರ್ಲಿಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ? ಇಂಥವರಿಗೆ ಸಾಧ್ಯ ಆಗುತ್ತೆ. ಆಮೇಲೆ ಶ್ರೀಲ ರೂಪ ಗೋಸ್ವಾಮಿಯವರ ತತ್ವ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಸೊ ಭಕ್ತರ ಸಂಘದಲ್ಲಿ ಇರಬೇಕು. ಲೌಕಿಕವಾಗಿ ಅತಿಯಾದ ವ್ಯಾಮೋಹ ಇರಬಾರ್ದು, ಮತ್ತೆ ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆ ಇರಬಾರ್ದು. ಆಮೇಲೆ ಹರೇ ಕೃಷ್ಣ. ಸೊ ಈಗ ಶ್ರೀಲ ರೂಪ ಗೋಸ್ವಾಮಿಯರ ತತ್ವಗಳೇನು ಅಂತ ನೋಡೋಣ ಈ ಒಂದು ಪಾಠದಲ್ಲಿ. ಭಕ್ತಿ ಸೇವೆ ಹೇಳುದು ಯಾವ ಐಹಿಕ ಪರಿಗಣನೆಗೂ ಕೂಡ ಅದನ್ನ ಮೀರಿದ್ದು. ಲಲಿತಾ ಮಾತಾಜಿ ಏನು ಹೇಳ್ಬೇಕು ಅಂತಿದ್ದೀರಾ? ಹರೇ ಕೃಷ್ಣ. ಏನು ಇಲ್ಲ ಮಾತಾಜಿ. ಹರೇ ಕೃಷ್ಣ. ಓದ್ಲಿಕ್ಕಾಗಿ ಕೈ ಎತ್ತಿದ್ದ? ಹೌದು ಮಾತಾಜಿ. ಆಮೇಲೆ ಸಮಯ ಕೊಡ್ತೇನೆ ಅದಕ್ಕೆ. ಈಗ ಡಿಸ್ಕಷನ್ ನಡೀತಾ ಇದೆ ಇದು. ಸೊ ಹಾಗಾಗಿ ಇಲ್ಲಿ ರೂಪ ಗೋಸ್ವಾಮಿ ತತ್ವ ಏನು ಅಂತಂದ್ರೆ, ಈ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಎಲ್ಲ ಐಹಿಕ ಪರಿಗಣನೆ ಅದು ಮೀರಿದ್ದು. ಅಂದ್ರೆ ಭಕ್ತಿ ಸೇವೆ ಹೇಳೋದು ಯಾವ ದೇಶ, ಯಾವ ವರ್ಗ, ಯಾವ ಸಮಾಜ, ಯಾವ ಸಂದರ್ಭಕ್ಕೆ ಕೂಡ ಅದು ಸೀಮಿತ ಅಲ್ಲ. ಅದು ಎಲ್ಲರಿಗೂ ಈ ಭಕ್ತಿ ಸೇವೆ ಹೇಳೋದು ಈಗಪ್ಪ ಯಾವ್ದಾದ್ರು ಒಂದು ವರ್ಗ, ಕೇವಲ ಬ್ರಾಹ್ಮಣ ವರ್ಗ ಮಾಡಬೇಕು ಹುಟ್ಟಿನಿಂದ ಅಲ್ಲ, ಕೇವಲ ಈ ಭಾರತದವರು ಮಾಡಬೇಕು ಅಲ್ಲ, ಅಥವಾ ಕೇವಲ ಪುರುಷರೇ ಮಾಡಬೇಕು ಅಲ್ಲ. ಸೊ ಈ ಸ್ತ್ರೀ ಪುರುಷ ದೇಶ ಅಥವಾ ಯಾವುದೇ ಜಾತಿ ಯಾವುದನ್ನೂ ಇದು ಮೀರಿದ್ದು, ಇದು ಯಾವುದೂ ಅದಕ್ಕೆ ಸಂಬಂಧ ಇಲ್ಲ. ಅಂದ್ರೆ ಈ ಭಕ್ತಿ ಸೇವೆ ಎಲ್ಲರಿಗೂ ಕೂಡ, ಇದನ್ನ ಶ್ರೀ ರೂಪ ಗೋಸ್ವಾಮಿಯರು ಹೇಳ್ತಾರೆ. ಮತ್ತೆ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಕ್ತಿ ಸೇವೆ ಸಲ್ಲಿಸ್ತಕ್ಕಂಥದ್ದು ಅದು, ಮತ್ತೆ ಕೃಷ್ಣ ಪ್ರಜ್ಞಾವಂತರ ಆಗುವುದು ಅದು ಅವರ ಜನ್ಮಸಿದ್ಧ ಹಕ್ಕು. ಎಲ್ಲರಿಗೂ ಕೂಡ ಅದು ಆ ಒಂದು ಹಕ್ಕಿದೆ ಅಂತ ಶ್ರೀಲ ರೂಪ ಗೋಸ್ವಾಮಿಯರು ಹೇಳ್ತಾರೆ. ಯಾರು ಭಕ್ತಿ ಸೇವೆಯನ್ನ ಕೈಗೊಳ್ತಾರೆ ಅವರು ಉತ್ತಮ ಬ್ರಾಹ್ಮಣ ಅಂದ್ರೆ ವೈಷ್ಣವರಾಗಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಭಕ್ತಿ ಸೇವೆ ಹೇಳತಕ್ಕಂಥದ್ದು ಎಲ್ಲರಿಗೂ ಕೂಡ ಅದು ಇದೆ. ಆಮೇಲೆ ಇಲ್ಲಿ ಮುಖ್ಯವಾಗಿ 3 ಪುರಾವೆಗಳನ್ನು, ಈ ತತ್ವಗಳನ್ನು ಬೆಂಬಲಿಸಲಿಕ್ಕೆ ಯಾವ ಪುರಾವೆ ಉಂಟು ಅದಕ್ಕೆ ಅವರು 3 ಪುರಾವೆಗಳನ್ನ ಹೇಳ್ತಾ ಇದ್ದಾರೆ. ಪದ್ಮ ಪುರಾಣ, ಸ್ಕಂದ ಪುರಾಣ ಮತ್ತೆ ಹರಿಭಕ್ತಿ ವಿಲಾಸ ಹೇಳ್ತಾ ಇದ್ದಾರೆ. ಅಂದ್ರೆ ಪದ್ಮ ಪುರಾಣದಲ್ಲಿ ಏನಿದೆ ಅಲ್ಲಿ ಹೇಳ್ತಾ ಇದೆ ಭಕ್ತಿ ಸೇವೆ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹೇಗೆ ಅವ್ರು ಹೇಳ್ತಾರೆ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡುವ ಹಕ್ಕು ಎಲ್ಲರಿಗೂ ಇದೆ ಅಲ್ವಾ? ಹರೇ ಕೃಷ್ಣ. ಅದನ್ನೇ ಕೊಟ್ಟಿದ್ದಾರೆ. ಮಾಘ ಮಾಸದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡುವ ಹಕ್ಕು ಎಲ್ಲರಿಗೂ ಇದೆ, ಹಾಗೆ ಭಕ್ತಿ ಮಾಡುವ ಹಕ್ಕು ಎಲ್ಲರಿಗೂ ಇದೆ ಅಂತ ವಸಿಷ್ಠ ಮುನಿಗಳು ದಿಲೀಪ ರಾಜನಿಗೆ ಹೇಳಿದ್ದು. ಇದು ಪದ್ಮ ಪುರಾಣದಲ್ಲಿದೆ. ಮತ್ತೆ ಸ್ಕಂದ ಪುರಾಣದಲ್ಲಿ ಏನ್ ಹೇಳುತ್ತೆ, ಅಲ್ಲಿ ಮಯೂರ ಧ್ವಜ ಅಂತ ಒಂದು ದೇಶ, ಅಲ್ಲಿ ಶೂದ್ರರಿಗೂ ಕೂಡ ಕೆಳಜಾತಿಯ ಜನರಿಗೆ ವೈಷ್ಣವ ಪಂಥದ ಪ್ರಕಾರ ಭಕ್ತಿಗೆ ಬರ್ಲಿಕ್ಕೆ ದೀಕ್ಷೆ ನೀಡ್ತಾ ಇದ್ರು. ಸೊ ದೀಕ್ಷೆ ನೀಡ್ತಾ ಶೂದ್ರರಿಗೂ ಕೂಡ ದೀಕ್ಷೆ ಕೊಡ್ತಾ ಇದ್ರು. ಸೊ ಹಾಗಾಗಿ ಈ ಕೃಷ್ಣ ಪ್ರಜ್ಞೆ ಹೇಳುದು ಯಾವ ಜಾತಿ, ಯಾವ ದೇಶ, ಯಾವ ಸಮಾಜ ಇದಕ್ಕೆ ಅದು ಸಂಬಂಧಪಟ್ಟಿಲ್ಲ, ಅದು ಎಲ್ಲದಕ್ಕಿಂತನೂ ಮೀರಿದ್ದು, ಎಲ್ಲರಿಗೂ ಅದರಲ್ಲಿ ಹಕ್ಕಿದೆ. ಸೊ ಭಕ್ತಿಗೆ ಬರ್ಲಿಕ್ಕೆ, ಕೃಷ್ಣ ಪ್ರಜ್ಞಾವಂತರಾಗ್ಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಇಲ್ಲಿ ಹರಿಭಕ್ತಿ ವಿಲಾಸದಲ್ಲಿ ತುಂಬಾ ಉತ್ತಮ ಉದಾಹರಣೆ ಕೊಡ್ತಾರೆ. ನಮ್ಮ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ಹರಿಭಕ್ತಿ ವಿಲಾಸ ಬರೆದಿದ್ದಾರೆ ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿಯವರ ಅಣ್ಣನವರು. ಸೊ ಅವರು ಕೂಡ ಸಂಪ್ರದಾಯದಲ್ಲಿ ಆಚಾರ್ಯರು. ಅವ್ರು ಏನ್ ಹೇಳ್ತಾರೆ, ಕಂಚಿಗೆ ಪಾದರಸವನ್ನ ಸೇರಿಸಿದರೆ, ಈಗ ಕಂಚು ಹೇಳೋದು ಒಂದು ಲೋಹ,
ಈ ಕಂಚು ಹಿಂದೆಲ್ಲ ಕಂಚಿನ ಪಾತ್ರೆಗಳಿರ್ತಿತ್ತು. ಈ ಕಂಚು ಹೇಳೋದು ಇದನ್ನ ಅದಕ್ಕೆ ಏನಂತಂದ್ರೆ ಆ ಕಂಚಿಗೆ ಪಾದರಸ ಬೆರೆಸಿದ್ರೆ ಅದು ಬಂಗಾರ ಆಗ್ಬಿಡುತ್ತೆ. ಸೊ ಅದೇ ತರಹ ಆ ವೈಷ್ಣವ ದೀಕ್ಷೆಯನ್ನು ಪಡೆದರೆ ಯಾರು ಕೂಡ ಬ್ರಾಹ್ಮಣರಾಗ್ಬೋದು. ಅಂದ್ರೆ ಇಲ್ಲಿ ಬ್ರಾಹ್ಮಣರಾಗುವುದು ಅಂದ್ರೆ ಕ್ವಾಲಿಫಿಕೇಶನ್ ಇಂದ, ಹುಟ್ಟಿನಿಂದ ಅಲ್ಲ. ಅದಕ್ಕೆ ಹೇಳ್ತಾರೆ ನಿತ್ಯ ಸಿದ್ಧ ಕೃಷ್ಣ ಭಕ್ತ ಸಾಧ್ಯ ಕಬುನಯ ಶ್ರವಣಾದಿ ಶುದ್ಧ ಚಿತ್ತೆ ಕರೆಯ ಉದಯ. ಆ ಭಗವಂತನ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಅದು ನಮ್ಮೊಳಗೆ ಇದೆ. ನಾವು ಹಿಂದಿನ ತರಗತಿಯಲ್ಲಿ ಕೂಡ ನೋಡಿದ್ದೇವೆ ಕಳೆದ ವಾರ. ಅದು ಹೊರಗೆಯಿಂದ ಬಂದಿದ್ದಲ್ಲ. ಈ ಭಕ್ತಿ ಸೇವೆ ಹೇಳೋದು ನಮ್ಮೊಳಗೆ ಇದೆ, ಆದರೆ ಅದು ಸುಪ್ತ ಸ್ಥಿತಿಯಲ್ಲಿ ಇದೆ. ಆ ಸುಪ್ತ ಸ್ಥಿತಿಯಲ್ಲಿ ಇದ್ದಿದ್ದನ್ನ ನಾವು ಅದನ್ನ ಜಾಗೃತಗೊಳಿಸ್ಬೇಕು. ಅದು ಹೇಗೆ ಜಾಗೃತವಾಗುತ್ತೆ? ನಿತ್ಯ ಸಿದ್ಧ ಕೃಷ್ಣ ಭಕ್ತಿ ಸಾಧ್ಯ ಕಬೂನಯ. ಅದು ಹೇಗ? ಶ್ರವಣಾದಿ ಶುದ್ಧ ಚಿತ್ತೆ ಕರೆಯ ಉದಯ. ಅಂದ್ರೆ ಶ್ರವಣ ಮಾಡೋದ್ರಿಂದ, ಭಗವಂತನ ಬಗ್ಗೆ ಕೇಳೋದ್ರಿಂದ ನಮಗೆ ಅದು ಆರಂಭವಾಗುತ್ತದೆ. ಸೊ ಶ್ರವಣ ಕೀರ್ತನ ಸ್ಮರಣ. ಸೊ ಆಮೇಲೆ ಶ್ರವಣ ಕೀರ್ತನ ಸ್ಮರಣ ಮತ್ತೆ ಪಾದ ಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ ಇನ್ನೊಬ್ಬ ವಿಧ ಭಕ್ತಿ. ಸೊ ಅದು ಪ್ರಾರಂಭವಾಗುವುದು ಯಾವಾಗ? ಶ್ರವಣದಿಂದ. ಸೊ ಭಗವಂತನ ಶ್ರವಣದಿಂದ ಪ್ರಾರಂಭ ಆಗ್ತದೆ. ಸೊ ಅದರಿಂದ ಈ ಕೃಷ್ಣ ಭಕ್ತಿ ಹೇಳೋದು ಎಲ್ಲರಲ್ಲೂ ಇದೆ, ಅದನ್ನ ಜಾಗೃತಗೊಳಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ನೋಡೋಣ. ಹರೇ ಕೃಷ್ಣ. ಲಕ್ಷ್ಮೀ ಬಿಬಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಥಾ ಕಾಂಚನತಾಂ ಯಾತಿ ಕಾಮಂ ಸ್ಯಮಂ ರಸ ವಿಧಾನತಃ ತದಾ ದೀಕ್ಷ ವಿಧಾನೇನ ದ್ವಿಜತ್ವಂ ಜಾಯತೆ ನೃಣಾಂ. ಹರಿಭಕ್ತಿ ವಿಲಾಸ 2.12. ಕಂಚು ಎಂಬ ಲೋಹಕ್ಕೆ ಪಾದರಸವನ್ನು ಸೇರಿಸಿದರೆ ಅದು ಹೇಗೆ ಬಂಗಾರವಾಗುತ್ತದೋ ಹಾಗೆ ಸೂಕ್ತ ರೀತಿಯಲ್ಲಿ ವೈಷ್ಣವ ಪಂಥದ ದೀಕ್ಷೆ ಪಡೆದ ಯಾವನೇ ವ್ಯಕ್ತಿಯು ನಿಶ್ಚಯವಾಗಿಯೂ ಬ್ರಾಹ್ಮಣನಾಗುತ್ತಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಥಾ ಕಾಂಚನತಾಂ ಯಾತಿ ಕಾಮಂ ಸ್ಯಮಂ ರಸವಿಧಾನತಃ ತಥಾ ದೀಕ್ಷಾ ವಿಧಾನೇನ ದ್ವಿಜತ್ವಂ ಜಾಯತೆ ನೃಣಾಂ. ಸೊ ಹರಿಭಕ್ತಿ ವಿಲಾಸ ಶ್ರೀ ಸನಾತನ ಗೋಸ್ವಾಮಿಗಳು ಬರೆದಿರ್ತಕ್ಕಂಥದ್ದು ಹರಿಭಕ್ತಿ ವಿಲಾಸ. ಸೊ ಹಾಗಾಗಿ ಇಲ್ಲಿ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ ಕಂಚಿಗೆ ಪಾದರಸ, ಇದರ ಕೆಮಿಸ್ಟ್ರಿ. ಕಂಚಿಗೆ ರಸಾಯನ ಶಾಸ್ತ್ರ. ಕಂಚಿಗೆ ಪಾದರಸವನ್ನ ಸೇರಿಸಿದ್ರೆ ಅದು ಚಿನ್ನವಾಗಿ ಬಿಡುತ್ತೆ. ಅಂದ್ರೆ ಇದು ಆಧುನಿಕ ವಿಜ್ಞಾನಿಗಳಿಗೆ ಇದು ರಸಶಾಸ್ತ್ರ ಗೊತ್ತಿಲ್ಲ. ಇದನ್ನ ಹೇಗೆ ಮಾಡೋದು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋದು ಇದನ್ನ ರೂಪ ಗೋಸ್ವಾಮಿ ನಮ್ಗೆ ಹೇಳ್ತಾರೆ. ಯಾರಿಗೆ ಭಗವಂತನ ಭಕ್ತಿ ಬಗ್ಗೆ ಗೊತ್ತಿಲ್ಲ ಅವರನ್ನ ಕಂಚಿಗೆ ಹೋಲಿಸಿದ್ದಾರೆ. ಭಕ್ತಿ ಯಾರಿಗೆ ಗೊತ್ತಿಲ್ಲ ಅವರು ಕಂಚು. ಸೊ ಕಂಚಿಗೆ ಏನಿರುತ್ತೆ ವಿಶೇಷತೆ? ಕಂಚಿಗೆ ಹೊಳಪು ಇರೋದಿಲ್ಲ. ಅದಕ್ಕೆ ಅದಕ್ಕೆ ಶೈನಿಂಗ್ ಇಲ್ಲ. ಆ ಹೊಳಪು ಅದು ನಾವೊಮ್ಮೆ ತುಂಬಾ ತಿಕ್ಕಿ ಮಾಡಿದ್ರು ಕೂಡ ಸ್ವಲ್ಪ ಹೊಳಪು ಬಂದ್ರು ಸ್ವಲ್ಪ ಸಮಯದಲ್ಲಿ ಅದು ಏನಾಗ್ಬಿಡುತ್ತೆ? ಕಪ್ಪಾಗ್ಬಿಡುತ್ತೆ. ಸೊ ಹೊಳಪನ್ನ ಅದು ಕಳೆದುಕೊಳ್ಬಿಡುತ್ತೆ. ಆದರೆ ಗುರುವು ಆ ಭಕ್ತಿ ಇಲ್ಲದ ಆ ಭಕ್ತಗೆ ಏನು ಬಂದಿರೋದಿಲ್ಲ, ಅವನಿಗೆ ದೀಕ್ಷೆ ಕೊಟ್ರೆ ಅವನು ಆ ದೀಕ್ಷೆ ತೆಗೆದುಕೊಂಡ ಮೇಲೆ ಅವನು ಏನಂತಾರೆ? ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಸಿಕ್ಬಿಡುತ್ತೆ. ಸೊ ಅದನ್ನ ಈ ಅರ್ಹತೆಯನ್ನ ಪಡೆಯುತ್ತಾರೆ. ಸೊ ದೀಕ್ಷೆ ತೆಗೆದುಕೊಂಡ ನಂತರ ಇರ್ತಕ್ಕಂಥ ಸ್ಥಿತಿಯನ್ನು ಬಂಗಾರಕ್ಕೆ ಹೋಲಿಸಲಾಗಿದೆ. ಸೊ ಹಾಗಾಗಿ ಇಲ್ಲಿ ದೀಕ್ಷಾ ವಿಧಾನವನ್ನು ಪಾದರಸಕ್ಕೆ ಹೋಲಿಸಲಾಗಿದೆ. ಸೊ ಕಂಚಿಗೆ ಅಂದರೆ ಭಕ್ತಿಗೆ ಬರದೇ ಇರತಕ್ಕಂಥವರಿಗೆ ಆ ಪಾದರಸ ದೀಕ್ಷೆ ಅದನ್ನ ಕೊಟ್ರೆ ಅದು ಬಂಗಾರ ಹೊಳಪು. ಅಂದ್ರೆ ಭಕ್ತಿ ಪ್ರಕ್ರಿಯೆ ಮಾಡ್ಲಿಕ್ಕೆ, ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಅರ್ಹತೆ ಸಿಗತ್ತೆ. ಸೊ ಹಾಗಾಗಿ ಇದು ಅಂದ್ರೆ ಆತನಲ್ಲಿ ಅಂದ್ರೆ ಯಾರು ಒಮ್ಮೆ ಭಕ್ತಿಗೆ ಬರ್ತಾರೆ ಅವ್ರು ಯಾವತ್ತೂ ಕೂಡ ಪತನ ಹೊಂದೋದಿಲ್ಲ. ಅಂದ್ರೆ ಪತನ ಹೊಂದುದು ಅಂತಂದ್ರೆ ಆ ಭಕ್ತಿ ನಾಶವಾಗೋದಿಲ್ಲ ಅಂತ ಹೇಳ್ತಾರೆ. ಈಗ ಮುಂದಿನ ಇದರಲ್ಲಿದೆ. ಹರೇ ಕೃಷ್ಣ. ಸೊ ಇದನ್ನ ಇನ್ನೊಮ್ಮೆ ನಾವು ಅರ್ಥ ಮಾಡ್ಕೊಳ್ಳೋಣ. ಶುದ್ಧೀಕರಿಸಿದ ವೈಷ್ಣವ ಇದನ್ನ. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೈತನ್ಯ ಮಹಾಪ್ರಭುಗಳು ಪೃಥ್ವಿತೆ ಜಗತ್ತಿನಾದ್ಯಂತ ಎಷ್ಟು ಗ್ರಾಮಗಳು ಮತ್ತು ಪಟ್ಟಣಗಳು ಇವೆಯೋ ಅಲ್ಲಿ ನನ್ನ ನಾಮವು ಸ್ಥಾಪಿಸಲ್ಪಡುವುದು ಎಂದು ಆಜ್ಞಾಪಿಸಿದರು. ಆದ್ದರಿಂದ ನಾವು ಅದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಆದ್ದರಿಂದ ಅವರ ಹೆಸರನ್ನು ಸ್ಥಾಪಿಸಬೇಕು ಎಂದರೆ
ಅವರು ಯವನರು ಅಥವಾ ಮ್ಲೇಚ್ಛರುಗಳಾಗಿ ಉಳಿಯಬೇಕು ಎಂದಲ್ಲ. ಅವರು ಚೈತನ್ಯ ಮಹಾಪ್ರಭುಗಳನ್ನು ತಿಳಿದುಕೊಳ್ಳಬೇಕು. ಇಲ್ಲ, ವಾಸ್ತವಿಕವಾಗಿ ಎಲ್ಲರೂ ಪರಿಶುದ್ಧ ವೈಷ್ಣವರ ಸ್ಥಾನಕ್ಕೆ ಏರಬೇಕು ಎಂಬುದು ಸತ್ಯ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶುದ್ಧೀಕರಿಸಿದ ವೈಷ್ಣವ ಅಂದ್ರೆ ವೈಷ್ಣವ ಅಂದ್ರೆ ಶುದ್ಧೀಕರಾಗಿ ಹೊಂದಿರ್ತಾನೆ. ಈಗ ಯವನರು ಮತ್ತು ಮ್ಲೇಚ್ಛರು, ಆ ಯವನರು ಮ್ಲೇಚ್ಛರು ತುಂಬಾ ಅಂದ್ರೆ ಅವರಿಗೆ ತುಂಬಾ ಕೆಳಗಿನವರು ಅವರು. ಸೊ ಅಂಥವರನ್ನು ಕೂಡ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ದೀಕ್ಷೆ ಕೊಟ್ಟು ಅವರನ್ನ ಭಕ್ತರನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ಹೇಗೆ ಅಂತಂದ್ರೆ ಆ ದೀಕ್ಷೆ ತೆಗೆದುಕೊಂಡಾಗ ಅವರು ಯವನರಾಗಿ ಅಥವಾ ಮ್ಲೇಚ್ಛರಾಗಿಯೇ ಉಳಿಯೋದಿಲ್ಲ. ಅವರು ಭಗವಂತನ ಭಕ್ತಿಗೆ ಬರ್ತಾರೆ, ಭಕ್ತರಾಗ್ಲಿಕ್ಕೆ ಅರ್ಹರಾಗ್ತಾರೆ. ಶ್ರೀಲ ಪ್ರಭುಪಾದರು ಅದಕ್ಕೆ ಯಾವ ತರ ಅಂದ್ರೆ ತಕೊಂಡಿದ್ದಾರೆ ಅಂದ್ರೆ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಪೃಥ್ವೀಚೆ ಆಚೆ ನಗರಾದಿಗ್ರಾಮ ಸರ್ವತ್ರ ಹೊಯ್ಲ ಮೋರ ಪ್ರಸಾರ. ಸೊ ಆ ಭಗವಂತನ ನಾಮ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಪಟ್ಟಣಗಳಲ್ಲಿ ಆ ಭಗವಂತನ ನಾಮ ಎಲ್ಲ ಕಡೆ ಹರಡಬೇಕು. ಇದು ಚೈತನ್ಯ ಮಹಾಪ್ರಭುಗಳ ಇಚ್ಛೆ. ಸೊ ಇದನ್ನ ಪೂರೈಸಿದವರು ಶ್ರೀಲ ಪ್ರಭುಪಾದರು. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಎಂಪವರ್ಡ್ ಡಿವೋಟಿ ಆಫ್ ಚೈತನ್ಯ ಮಹಾಪ್ರಭು. ಆ ಚೈತನ್ಯ ಮಹಾಪ್ರಭುಗಳಿಂದ ಅವರು ಶಕ್ತಿ ಅಂತವರು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಈ ರೀತಿ ಶುದ್ಧೀಕರಿಸಿದ ವೈಷ್ಣವರು ಹೇಗೆ ಶುದ್ಧೀಕರಣ ಮಾಡಿದ್ದಾರೆ, ದೀಕ್ಷಾ ಪದ್ಧತಿಯಿಂದ ಆ ದೀಕ್ಷೆಯ ಮೂಲಕ ಶುದ್ಧೀಕರಣ ಹೊಂದಿದ್ದಾರೆ. ಸೊ ಅಂತವರು ಅಂದರೆ ಅವರ ಜೀವನ ಬಂಗಾರವಾಯಿತು ಅಂತ. ಸೊ ಬಂಗಾರವಾಯಿತು ಅಂತಂದ್ರೆ ಅಲ್ಲಿ ಏನಾಗತ್ತೆ, ಅವರು ಭಕ್ತಿ ಮಾಡ್ಲಿಕ್ಕೆ ಅರ್ಹತೆ ಉಂಟಾಗತ್ತೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಆ ಭಕ್ತಿಗೆ ಬಂದ ಅಂತಂದ್ರೆ ಅವನು ಭಕ್ತಿ ನಾಶವಾಗೋದಿಲ್ಲ. ಸೊ ಅದು ನಮ್ಗೆ ಗೊತ್ತಿದೆ. ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವೂ ಕೂಡ ಭಕ್ತಿ ಇದೆ, ಅದು ನಾಶವಾಗೋದಿಲ್ಲ. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ, ನೀನು ಘೋಷಣೆ ಮಾಡು, ನನ್ನ ಭಕ್ತರು ಯಾವಾಗಲೂ ನಾಶವಾಗುವುದಿಲ್ಲ ಅಂತ ಹೇಳ್ತಾನೆ. ಯಾಕೆ? ಭಕ್ತರನ್ನು ಕಾಪಾಡ್ತಾನೆ ಭಗವಂತ. ಸೊ ಯೋಗಕ್ಷೇಮಂ ವಹಾಮ್ಯಹಂ. ಮತ್ತು ಅವರ ಭಕ್ತಿಯನ್ನ ನಾಶ ಮಾಡ್ಲಿಕ್ಕೆ ಕೊಡೋದಿಲ್ಲ, ಅವರ ಭಕ್ತಿ ಮತ್ತೆ ಮುಂದುವರಿಲಿಕ್ಕೆ ಕೊಡ್ತಾನೆ ಮುಂದಿನ ಜನ್ಮದಲ್ಲಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಶ್ರೀಲ ಪ್ರಭುಪಾದರು ದೀಕ್ಷೆಯನ್ನ ಯಾರು ಬೇಕಾದ್ರೂ ತಗೊಳ್ಬಹುದು. ಅವರು ಭಾರತೀಯರೇ ಇರಲಿ, ಅವರು ವಿದೇಶಿಯರೇ ಇರಲಿ, ಅವರು ಸ್ತ್ರೀಯರೇ ಇರಲಿ, ಅವರು ಪುರುಷರೇ ಇರಲಿ, ಅವರು ಯಾವ ಜಾತಿನಲ್ಲಿ ಕೂಡ ಜನ್ಮ ತೆಗೆದುಕೊಳ್ಳಲಿ, ಅದಕ್ಕೆ ಸಂಬಂಧ ಇಲ್ಲ. ಸೊ ಅಲ್ಲಿ ಈ ಒಂದು ಕಂಚಿಗೆ ಪಾದರಸವನ್ನು ಸೇರಿಸಿದರೆ ಬಂಗಾರ ಆಗ್ತದೆ. ಇದು ಹರಿಭಕ್ತಿ ವಿಲಾಸದ. ಇದನ್ನು ತೆಗೆದುಕೊಂಡು ಶ್ರೀಲ ಪ್ರಭುಪಾದರು ಭಕ್ತಿಯನ್ನ ಮತ್ತೆ ಎಲ್ಲ ಪ್ರಪಂಚದಾದ್ಯಂತ ಅಂತ ಹರಡಿದ್ರು. ಮತ್ತು ಅನೇಕ ಜನರಿಗೆ ಅವರು ದೀಕ್ಷೆಯನ್ನು ಸ್ವತಃ ಅವರು ಕೊಟ್ಟರು. ಸೊ ಈ ರೀತಿ ಮಾಡಿರೋದ್ರಿಂದ ಆ ಒಂದು ಅವಕಾಶ ಸೊ ಎಲ್ಲರಿಗೂ ಕೂಡ ತಮ್ಮ ಒಂದು ಜಾತಿ ಹಿಡಿದು ದೇಶ ಹಿಡಿದು ಅವರಿಗೆ ಅಡ್ಡಿ ಬರೋದಿಲ್ಲ. ಸೊ ಅವರಿಗೆ ಎಲ್ಲರಿಗೂ ಕೂಡ ಅವಕಾಶಗಳು ಸಿಕ್ಕತ್ತೆ. ಸೊ ಹಾಗಾಗಿ ಇವರು ವಿದೇಶಿಯರು, ಇವರು ಸ್ತ್ರೀಯರು, ಇವರು ಶೂದ್ರರು, ಅಥವಾ ಇವರು ಮ್ಲೇಚ್ಛರು, ಇವರು ಯವನರು, ಇಂತಹ ಭೇದ ಇಸ್ಕಾನ್ ಸಂಸ್ಥೆಯಲ್ಲಿ ಇಲ್ಲ. ಸೊ ಎಲ್ಲರಿಗೂ ಕೂಡ ಭಗವಂತನ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಉಂಟು ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಸಂದರ್ಭವಶಾತ್ ಒಂದೊಮ್ಮೆ ಜಾರಿದರೂ ವೈಷ್ಣವನು ಪ್ರಾಯಶ್ಚಿತ್ತ ವಿಧಿಯನ್ನು, ಶುದ್ಧೀಕರಣ ಕ್ರಿಯೆಯನ್ನು ಆಚರಿಸಬೇಕಾದ್ದಿಲ್ಲ. ಭಕ್ತಿ ಮಾರ್ಗವನ್ನು ಅಥವಾ ಪ್ರಭುವಿನ ಭಕ್ತಿ ಸೇವೆಯನ್ನು ಕೈಗೊಂಡವನು ಕರ್ಮ ಹಾಗೂ ಜ್ಞಾನ ಮಾರ್ಗಗಳ ಗೊಡವೆಗೆ ಹೋಗಬೇಕಾದ್ದಿಲ್ಲ. ರಸಾಮೃತ ಸಿಂಧು ಪುಟ 53. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಒಬ್ಬನು ಅಂದ್ರೆ ಭಕ್ತಿಯಲ್ಲಿ ಜಾರ್ತಾನೆ. ಸೊ ಜಾರೋದು ಅಂತಂದ್ರೆ ಏನು ಅಂತ ಅಂದ್ರೆ ಭಕ್ತಿ ಮಾಡ್ತಾ ಇದ್ದ ಅವನಿಗೆ ಫಾಲೋ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಮ್ಮೆ 4 ನಿಯಂತ್ರಕ ತತ್ವಗಳನ್ನ ಪಾಲಿಸಬೇಕು, ಅದನ್ನ ಪಾಲಿಸ್ಲಿಕ್ಕೆ ಆಗ್ಲಿಲ್ಲ, ಅಥವಾ ಜಪವನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವನು ಒಮ್ಮೆ ಪತನೆ ಹೊಂದಿದ. ಆದ್ರೆ ಆ ಪ್ರಾಯಶ್ಚಿತ್ತ ಏನು ಅವನು ಪ್ರತ್ಯೇಕವಾಗಿ ಮಾಡ್ಬೇಕಾಗಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ಉನ್ನತ ಸ್ಥಾನದಿಂದ ಒಬ್ಬನು ಇದ್ರೆ ಅವನು ಪರಿಶುದ್ಧಿ ಮಾಡ್ಲಿಕ್ಕೆ ಕೆಲವು ಪ್ರಾಯಶ್ಚಿತ್ತ ವಿಧಿಗಳನ್ನು ಅನುಸರಿಸಬೇಕು. ಆದರೆ ಭಕ್ತಿಗೆ ಬಂದವರು, ಭಕ್ತಿಯಲ್ಲಿದ್ದವರು, ಅವರಿಗೆ ಪ್ರತ್ಯೇಕವಾದ ಪ್ರಾಯಶ್ಚಿತ್ತ ಇಲ್ಲ. ಸೊ ಭಗವದ್ಗೀತೆಯಲ್ಲಿ ಹೇಳಿದೆ, 9ನೇ ಅಧ್ಯಾಯ 31ನೇ ಶ್ಲೋಕದಲ್ಲಿ ಹೇಳಿದೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅಲ್ಲಿ ಅರ್ಜುನನಿಗೆ ಹೇಳ್ತಾನೆ,
ಅಂದ್ರೆ ಶೀಘ್ರವಾಗಿ ಅವನು ಪತನ ಹೊಂದಿದ್ರು ಕೂಡ ಅವನು ಧರ್ಮಾತ್ಮನಾಗ್ತಾನೆ, ಶಾಶ್ವತ ಶಾಂತಿಯನ್ನು ಪಡಿತಾನೆ. ಹೇಗೆ ಹೇಗೆ ಅಂತ ಹೇಳಿದರೆ, ಒಮ್ಮೆ ಆ ಭಕ್ತ ತನಗೆ ಅರಿವಿಲ್ಲದೆ ಅವನು ಏನಾದ್ರೂ ಒಂದು ಪತನ ಹೊಂದಿದ ಅಂತಂದ್ರೆ ಅವನಿಗೆ ಆ ಭಗವಂತ ಅವನನ್ನ ಅದನ್ನ ನಾಶವಾಗ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಅವನನ್ನು ಹೇಗ್ ಮಾಡ್ತಾನೆ ಅಂತ ನೋಡೋಣ. ಇಲ್ಲಿ ಒಂದು ಭಗವಂತ ಅಲ್ಲಿ ಹೃದಯದಲ್ಲಿ ಪರಮಾತ್ಮನಾಗಿರ್ತಾನೆ. ಪರಮಾತ್ಮನಾಗಿದ್ದು ಅವನು ಹೃದಯವನ್ನ ಪರಿಶುದ್ಧ ಮಾಡ್ತಾನೆ. ಸೊ ಅಲ್ಲಿ ಶುದ್ಧಿ ಮಾಡ್ಲಿಕ್ಕೆ ಪ್ರತ್ಯೇಕವಾದ ಪ್ರಾಯಶ್ಚಿತ್ತ ಮಾಡ್ಬೇಕಾಗಿಲ್ಲ. ಅಲ್ಲಿ ಏನು ನಿಯಮ ಏನೂ ಇಲ್ಲ. ಏನಂತಂದ್ರೆ ಭಕ್ತಿಯಲ್ಲಿ ಇದ್ದಾನೆ, ಸೊ ಹಾಗಾದ್ರೆ ಪತನ ಹೊಂದಿದ್ದಾನೆ. ಆದ್ರೆ ಅವನು ಏನ್ ಮಾಡ್ಬೇಕು? ಅವನು ಮತ್ತೆ ಮತ್ತೆ ಆ ಜಪವನ್ನ ಇನ್ನೂ ಹೆಚ್ಚು ಮಾಡಬೇಕು. ಮತ್ತೆ ಅವನು ಭಾಗವತ ಶ್ರವಣ, ಭಗವದ್ಗೀತೆ ಇದನ್ನ ಮತ್ತೆ ಹೆಚ್ಚು ಹೆಚ್ಚು ಮಾಡ್ತಾ ಬರಬೇಕು. ಸೊ ಹಾಗಾಗಿ ಸದಾ ಅಲ್ಲಿ ಭಗವಂತನ ದೇವೋತ್ತಮ ಪರಮ ಪುರುಷ ಅವನು ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಸೊ ಹಾಗಾಗಿ ಅವನು ಈಗ ಆಲ್ರೆಡಿ ಅವನು ಭಕ್ತಿಗೆ ಬಂದಿದ್ದಾನೆ. ಹಾಗಾಗಿ ಅವನಿಗೆ ಭಗವಂತ ಕ್ಷಮೆ ಕೊಡ್ತಾನೆ ಮತ್ತು ಅವನನ್ನ ಪರಿಶುದ್ಧಿ ಮಾಡ್ತಾನೆ. ಆದರೆ ಅದೇ ಹರೇ ಕೃಷ್ಣ ಮಹಾಮಂತ್ರವನ್ನ ಅದನ್ನು ಜಪವನ್ನ ತಪ್ಪದೆ ಮಾಡಬೇಕು. ಇದನ್ನು ಆಕಸ್ಮಿಕ ಪತನದಿಂದ ರಕ್ಷಿಸುತ್ತದೆ. ಆದರೆ ಇದನ್ನೇ ನಾವು ಇಟ್ಕೊಂಡು ನಾ ಪತನ ಹೊಂದುತ್ತೇನೆ, ತಪ್ಪು ಮಾಡ್ತೇನೆ, ಮತ್ತೆ ಪಾಪಗಳನ್ನ ಮಾಡ್ತೇನೆ, ಮತ್ತೆ ಜಪ ಮಾಡ್ತೇನೆ, ಅದನ್ನು ಮಾಡಿದ್ರೆ ನಾಮ ಅಪರಾಧ ಆಗುತ್ತೆ. ಸೊ ಹಾಗಾಗಿ ಪ್ರತ್ಯೇಕವಾಗಿ ನಾವು ಇದನ್ನ ಶುದ್ಧೀಕರಣ ಮಾಡಬೇಕಾಗ್ಲಿಲ್ಲ. ಅದನ್ನ ಜಪವನ್ನು ಮುಂದುವರಿಸುವುದು, ಹೆಚ್ಚು ಹೆಚ್ಚು ಮಾಡುವುದು, ಮತ್ತೆ ಭಾಗವತ ಶ್ರವಣ, ಇದರಿಂದ ಹೃದಯ ಕಲ್ಮಶ ಭಗವಂತ ಮಾಡ್ತಾನೆ. ಆದ್ರೆ ಅದನ್ನೇ ನಾವು ಆಕಸ್ಮಿಕ ಪತನಕ್ಕೆ ಹೇಳಿದ್ದಾರೆ. ಇದನ್ನ ಸಂದರ್ಭವಶಾತ್ ಅಂತ ಹೇಳಿದ್ದಾರೆ. ಅದನ್ನ ಉದ್ದೇಶಪೂರ್ವಕವಾಗಿ ಮಾಡಿದರೆ ಏನಾಗುತ್ತೆ? ಅದು ಅಪರಾಧ ಆಗುತ್ತೆ. 7ನೇ ಅಪರಾಧ ನಾಮ್ನೋ ಬಲಾತ್. ಅಂದ್ರೆ 7ನೇ ಅಪರಾಧ ಏನಂದ್ರೆ ಆ ಹರಿನಾಮ ಕೀರ್ತನೆ, ಆ ಜಪದ ಬಲದಿಂದ ಪಾಪವನ್ನು ಮಾಡುದು, ಅದು ಅಪರಾಧ ಆಗುತ್ತೆ. ಸೊ ಅದಕ್ಕಾಗಿ ಆಕಸ್ಮಿಕವಾಗಿ ಜಾರಿದರೆ, ಪತನ ಹೊಂದಿದರೆ ಆ ಭಕ್ತರನ್ನು ಭಗವಂತ ಕಾಪಾಡ್ತಾನೆ. ಹೃದಯದಲ್ಲಿ ಪರಮಾತ್ಮನಾಗಿದ್ದು ಅವನು ಅವರನ್ನ ತಿದ್ದುತ್ತಾನೆ, ಅವರ ಹೃದಯವನ್ನ ಕಲ್ಮಶವನ್ನ ಅವನು ನಾಶ ಮಾಡ್ತಾನೆ. ಸೊ ಹಾಗಾಗಿ ನಾವೇನ್ ತಿಳ್ಕೊಳ್ಬೇಕು? ಅದನ್ನ ನಾವು ಅಕಸ್ಮಾತ್ ಆಗಿ ಭಕ್ತ ಪತನ ಹೊಂದಿದ್ರು ಕೂಡ ಅವನು ಶುದ್ಧೀಕರಣ ಮಾಡಬೇಕಾಗಿಲ್ಲ. ಪ್ರತ್ಯೇಕವಾದದ್ದು ಅವನು ಭಕ್ತಿ ಮಾರ್ಗವನ್ನ ಮುಂದುವರಿಸಬೇಕು, ಭಗವಂತನ ಭಕ್ತಿ ಸೇವೆಯನ್ನು ಮುಂದುವರಿಸಬೇಕು. ಸೊ ಅದರಿಂದನೇ ಅವನಿಗೆ ಎಲ್ಲ ಆಗತ್ತೆ. ಸೊ ಹಾಗಾಗಿ ಇದು ಭಕ್ತಿ ಸೇವೆಯ ಪವಿತ್ರತೆ ಅಂತ ಹೇಳ್ತಾರೆ. ಸೊ ಭಕ್ತಿ ಸೇವೆ ಅಷ್ಟು ಪವಿತ್ರವಾದದ್ದು. ಆದ್ರಿಂದ ಭಕ್ತಿ ಸೇವೆ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಸೊ ಹಾಗಾಗಿ ಈ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಅದು ಸ್ವತಂತ್ರ, ಅದಕ್ಕೆ ಸ್ವತಂತ್ರ ಸ್ವರೂಪವಾಗಿದ್ದು. ಇದನ್ನ ಮೊದಲೇ ಈ ಒಂದು ಪ್ರಾರಂಭದಲ್ಲಿ ಇದರ ಬಗ್ಗೆ ನಾವು ವಿಚಾರ ಮಾಡಿದ್ದೇವೆ ಇವತ್ತಿನ ದಿನದ ತರಗತಿಯಲ್ಲಿ. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಯಾವುದೇ ವಿಧಿ ನಿಯಮಗಳು ಇಲ್ಲ. ಸೊ ಅದರಿಂದ ಇದನ್ನೇ ಮುಂದುವರಿಸ್ಕೊಂಡು ಅವನು ಮಾಡಬೇಕು. ಸೊ ಹಾಗಾಗಿ ಭಕ್ತಿ ಸೇವೆ ಹೇಳೋದು ಸಂಪೂರ್ಣವಾಗಿ ಸ್ವತಂತ್ರವಾದ ಕ್ರಿಯೆ. ಸೊ ಅದಕ್ಕೆ ಸ್ವತಂತ್ರ ಸ್ವರೂಪ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದ್ಲಾ? ಓದಿ. ಆದ್ದರಿಂದ ಆಕಸ್ಮಿಕವಾಗಿ ಅಥವಾ ತಪ್ಪಾಗಿ ಅವನು ಯಾವುದೇ ನಿಷೇಧಿತ ಕಾರ್ಯವನ್ನು ಮಾಡಿದರೂ ಕೂಡ ಪ್ರಾಯಶ್ಚಿತ್ತವಾಗಿ ಯಾವುದೇ ಶಾಸ್ತ್ರವಿಧಿಗಳನ್ನು ಆಚರಿಸಬೇಕಾಗಿಲ್ಲ. ಭಗವಂತನು ಆ ವ್ಯಕ್ತಿಯ ಹೃದಯದಲ್ಲಿ ಸ್ಥಿತನಾಗಿರುವುದರಿಂದ ಆ ಭಗವಂತನು ಆ ಭಕ್ತನು ಆಕಸ್ಮಿಕವಾಗಿ ಮಾಡಿದ ತಪ್ಪನ್ನು ಅನುಕಂಪದಿಂದ ನೋಡಿ ಅವನನ್ನ ತಿದ್ದುತ್ತಾನೆ. ಹರೇ ಕೃಷ್ಣ. ಕೃಷ್ಣ. ಶ್ರೀಲ ಪ್ರಭುಪಾದಕಿ ಜೈ. ಸೊ ಹಾಗಾಗಿ ಆಕಸ್ಮಿಕವಾಗಿ ಭಕ್ತಿ ಮಾರ್ಗದಲ್ಲಿ ಇದ್ದವನು ನಿಷೇಧಿತ ಕಾರ್ಯ ಮಾಡಿದ್ರು ಕೂಡ ಪ್ರಾಯಶ್ಚಿತ್ತವಾಗಿ ಅವನು ಶುದ್ಧೀಕರಣ ಮಾಡ್ಕೊಳ್ಬೇಕಾಗಿಲ್ಲ. ಶುದ್ಧೀಕರಣ ಪ್ರಕ್ರಿಯೆಗಳು ವೇದಗಳಲ್ಲಿ ಹೇಳಿದೆ ಬೇರೆ ಬೇರೆ ರೀತಿ. ಆದರೆ ಭಕ್ತಿಯಲ್ಲಿದ್ದವನು ಶುದ್ಧೀಕರಣ ಅವಶ್ಯಕತೆ ಇಲ್ಲ. ಸೊ ಅವನ ಹೃದಯದಲ್ಲಿ ಭಗವಂತ ಇದ್ದು ಅವನ ತಪ್ಪನ್ನ ಅವನು ಅನುಕಂಪದಿಂದ ನೋಡಿ ಅವನನ್ನ ತಿದ್ದುತ್ತಾನೆ. ಯಾಕೆಂದ್ರೆ ಭಕ್ತಿ ಮಾರ್ಗದಲ್ಲಿ ಇದ್ದಾನೆ ಅಂದ್ರೆ ಅವನು ಸರಿಯಾದ ದಾರಿಯಲ್ಲಿದ್ದಾನೆ. ಸೊ ಹಾಗಾಗಿ ಆದರೆ ಉದ್ದೇಶಪೂರ್ವಕವಾಗಿ ನಾವು ನಿಷೇಧಿತ ಕಾರ್ಯವನ್ನು ಮಾಡೋದು, ಪಾಪ ಕಾರ್ಯಗಳನ್ನು ಮಾಡೋದು, ಈ ಒಂದು ಇದಕ್ಕೆ ಹೋಗ್ಬಾರ್ದು. ಸೊ ಅದರಿಂದ ಭಕ್ತಿ ಹೇಳೋದು ಸ್ವತಂತ್ರವಾದದ್ದು, ಸ್ವತಂತ್ರ ಸ್ವರೂಪ. ಸೊ ಅದು ಯಾವುದರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಸೊ ಅದರಿಂದ ಭಕ್ತಿಯನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಸಾಕಾಗತ್ತೆ. ಹರೇ ಕೃಷ್ಣ. ಹಾಗಾಗಿ ಈ ಪಾಠದ ಉದ್ದೇಶಗಳನ್ನ ನಾವು ಏನ್ ಮಾಡಿದ್ವಿ? ಪಾಠ 5ರಲ್ಲಿ 3, 4 ಮತ್ತು 5ನೇ ಅಧ್ಯಾಯಗಳನ್ನ ನಾವು ನೋಡ್ಕೋತಾ ಬಂದಿದ್ದೇವೆ. ಸೊ ಇದರಲ್ಲಿ ಪಾಠ 5ರ ಉದ್ದೇಶಗಳು ಅಂದ್ರೇನೆ ವೈದಿ ಸಾಧನ ಭಕ್ತಿಯನ್ನ ಸ್ವೀಕರಿಸಲಿಕ್ಕೆ ಮತ್ತು ಅಭ್ಯಾಸ ಮಾಡ್ಲಿಕ್ಕೆ, ಮುನ್ನಡೆಯಲಿಕ್ಕೆ ಅರ್ಹತೆಗಳು ಏನು ಅಂತ ವಿವರಿಸಿದ್ರು. ಮತ್ತು ಶ್ರೀಲ ರೂಪ ಗೋಸ್ವಾಮಿ ಸ್ಥಾಪಿಸಿದ
ತತ್ವಗಳಿಗೆ ಸಂಬಂಧಿಸಿದಂತೆ ಪಾಶ್ಚಿಮಾತ್ಯ ದೇಶಗಳ ಎಲ್ಲ ವಿಭಾಗಗಳಿಂದ ಸದಸ್ಯರನ್ನು ಹಕ್ಕು ಪಡೆಯುವ ಇಸ್ಕಾನ್ ಅಭ್ಯಾಸದ ಕುರಿತು ಚರ್ಚಿಸಲಾಯಿತು. ಆದ್ದರಿಂದ ಹೇಗೆ ಭಕ್ತಿಗೆ ಬರಲಿಕ್ಕೆ ಯಾವ ಜಾತಿ, ಪಂಥ, ದೇಶ ಇದ್ಯಾವುದು ಕೂಡ, ಸ್ತ್ರೀಯರು ಯಾವುದು ಕೂಡ ಇದು ಅದರ ಮೇಲೆ ಅದರ ಡಿಪೆಂಡ್ ಆಗಿಲ್ಲ, ಅವಲಂಬಿಸಿಲ್ಲ. ಭಕ್ತಿ ಹೇಳುದು ಎಲ್ಲರಿಗೂ ಕೂಡ ಅದು ಜನ್ಮಸಿದ್ಧ ಹಕ್ಕು. ಅದನ್ನ ಆಧರಿಸಿ ಶ್ರೀಲ ಪ್ರಭುಪಾದರು ಪ್ರಪಂಚದಾದ್ಯಂತ ಶಿಷ್ಯರನ್ನ ಸ್ವೀಕರಿಸಿದರು. ಸೊ ಹಾಗಾಗಿ ಇಲ್ಲಿ ಅಧ್ಯಾಯ 5ರಲ್ಲಿ ನೀಡಲಾದ ಪುರಾವೆಗಳನ್ನು ಉಲ್ಲೇಖಿಸಿ ಶುದ್ಧ ಭಕ್ತಿ ಸೇವೆಯ ಸ್ವತಂತ್ರ ಸ್ವರೂಪ, ಶುದ್ಧ ಭಕ್ತಿ ಹೇಳೋದು ಸ್ವತಂತ್ರ ಸ್ವರೂಪ, ಇದನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಸೊ ಇದಕ್ಕಿಂತ ಮುಂಚೆ ನಾವು ಇನ್ನೇನು ತಿಳ್ಕೊಬೇಕು ಅಂತಂದ್ರೆ, ಇಲ್ಲಿ ಶುದ್ಧ ಭಕ್ತಿ ಸೇವೆ ಹೇಗೆ ಅದು ಸ್ವತಂತ್ರವಾಗಿರುತ್ತೆ ಅಂತ ನೋಡೋಣ. ನಾವು ಮಾಡ್ತಕ್ಕಂಥ ಈ ಅಪರಾಧ, ಸೊ ಅದು 7ನೇ ಅಪರಾಧ ಆಗ್ಬಿಡುತ್ತೆ. ನಾಮದ ಬಲದಿಂದ ನಾವು ತಪ್ಪು ಮಾಡ್ತಾ ಹೋದರೆ, ಅಂದ್ರೆ ನಾವು ಪಾಪಗಳನ್ನ ಮಾಡಿಬಿಟ್ರೆ, ಸೊ ಹಾಗಾಗಿ ಏನೋ ಒಂದು ತಪ್ಪು ನಡೆದು ಹೋಗಿದೆ, ಅದಕ್ಕೆ ಭಗವಂತ ಕ್ಷಮೆ ಕೊಟ್ಟು ಮತ್ತೆ ಭಕ್ತಿನ ಮುಂದುವರಲಿಕ್ಕೆ ಅವಕಾಶ ಕೊಡ್ತಾನೆ. ಹಾಗಾಗಿ ಭಗವಂತನ ನಾಮಸ್ಮರಣೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಒಂದು ಉತ್ತಮ ಉದಾಹರಣೆಯನ್ನು ಕೂಡ ನಾವು ನೋಡಬಹುದು ಭಾಗವತದಲ್ಲಿ. ಸೊ ಹರೇ ಕೃಷ್ಣ. ಮಾತಾಜಿ ಎಲ್ಲರಿಗೂ ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಸೊ ವೇದವ್ಯಾಸರು, ನಾವು ಭಾಗವತದ ಮೊದಲೇ ಸ್ಕಂದದಲ್ಲಿ ನೋಡ್ಬೋದು, ವೇದವ್ಯಾಸರು ನಾರದ ಮುನಿಗಳಿಗೆ ಹೇಳ್ತಾರೆ ಏನಂದ್ರೆ, ವೇದವ್ಯಾಸರು ಏನಾಯ್ತು, ಹಿಂದೆ ಅನೇಕ ಅವರು ವೇದ ಸಾಹಿತ್ಯದಲ್ಲಿ, ಪುರಾಣದಲ್ಲಿ, ಮಹಾಭಾರತದಲ್ಲಿ, ಇತಿಹಾಸಗಳಲ್ಲಿ ಅವ್ರು ಏನ್ ಮಾಡಿದ್ರು, ಹೆಚ್ಚಾಗಿ ಭಗವಂತನ ಭಕ್ತಿ ಬಗ್ಗೆ ಹೆಚ್ಚು ಕೊಟ್ಟಿರ್ಲಿಲ್ಲ ಅವರು. ಆದ್ರೆ ನೇರವಾಗಿ ಭಕ್ತಿಯನ್ನು ಅವರು ತಿಳಿಸಿರ್ಲಿಲ್ಲ. ಹೆಚ್ಚಾಗಿ ಅವರು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನೇ ತಿಳಿಸಿದ್ರು. ಸೊ ಹೀಗಾಗಿ ಏನಾಯ್ತು, ಅವರು ಒಂದು ರೀತಿಯ ಖಿನ್ನ ಪರಿಸ್ಥಿತಿಯಲ್ಲಿ ಇದ್ರು. ಆಗ ನಾರದ ಮುನಿಗಳು ಅವರಿಗೆ ಹೇಳ್ತಾರೆ ಏನು, ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜೇನ್ ಅಪಕ್ವೋತ್ ಪತೆ ತಥೋ ಯದಿ ಯತ್ರ ಕ್ವಾತ್ತ ಅಮುಷ್ಯ ಕಿಂ ಕೋ ವಾರ್ತಾಪ್ತೋ ಭಜತಾಂ ಸ್ವಧರ್ಮತಃ. ಅಂದ್ರೆ ಏನಾಯ್ತು ಅಂತಂದ್ರೆ, ಒಬ್ಬ ವ್ಯಕ್ತಿ ಏನಾಗಿರ್ತಾನೆ, ಭಕ್ತಿಗೆ ಬಂದಿರ್ತಾನೆ, ತುಂಬಾ ಉತ್ಸಾಹದಿಂದ ಬಂದಿರ್ತಾನೆ. ಆದ್ರೆ ಏನಾಗುತ್ತೆ, ನಂತರ ಅವ್ರಿಗೆ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಆಗೋದೇ ಇಲ್ಲ. ಸೊ ಆದ್ರೂ ಕೂಡ ಏನು ತೊಂದರೆ ಇಲ್ಲ, ಯಾಕೆಂದ್ರೆ ಏನು ಸಮಸ್ಯೆ ಇಲ್ಲ. ಭಕ್ತಿಗೆ ಬಂದು ಪತನ ಹೊಂದಿದ್ರು ಕೂಡ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಭಕ್ತಿ ಸೇವೆಯಲ್ಲಿ ನಾವು ಉನ್ನತಿ ಹೊಂದಿ ಯಶಸ್ವಿ ಆದರೆ ಅದು ಉತ್ತಮ. ಆದರೆ ಭಕ್ತಿ ಸೇವೆಯಲ್ಲಿ ಪತನ ಹೊಂದಿದ್ರು ಕೂಡ ಭಗವಂತ ಮುಂದೆ ನಮಗೆ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಮುಂದಿನ ಜನ್ಮದಲ್ಲಿ ಕೊಡ್ತಾನೆ. ಅಂದ್ರೆ ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ, ಮುಂದಿನ ಜನ್ಮದಲ್ಲಿ ಭಕ್ತಿಯಲ್ಲಿ ಯಾರು ಮುಂದುವರ್ಲಿಕ್ಕೆ ಪತನ ಹೊಂದಿದ್ದಾರೆ ಅವರಿಗೆ ಮುಂದೆ ಒಂದು ಭಕ್ತರ ಕುಟುಂಬದಲ್ಲಿ ಜನನ, ಅಥವಾ ಅವರಿಗೆ ಬ್ರಾಹ್ಮಣ ಕುಟುಂಬದಲ್ಲಿ ಜನನ, ಮತ್ತೆ ಒಂದು ವೈಶ್ಯ ಕುಟುಂಬ ಅದರಲ್ಲಿ ಜನನ, ಅಂದ್ರೆ ಶ್ರೀಮಂತ ಕುಟುಂಬದಲ್ಲಿ ಜನನ. ಸೊ ಇದನ್ನೆಲ್ಲ ನಾವು ಕೇಳಿದ್ದೇವೆ. ಸೊ ಹಾಗಾಗಿ ಭಕ್ತಿಗೆ ಬಂದರೆ ಯಾವ ಒಂದು ಇದು ಇಲ್ಲ, ಏನಂತಂದ್ರೆ ಯಾವ ಒಂದು ಲಾಸ್ ಇಲ್ಲ. ಸೊ ಹಾಗಾಗಿ, ಆದರೆ ಒಬ್ಬ ವ್ಯಕ್ತಿ ವರ್ಣಾಶ್ರಮ ಧರ್ಮವನ್ನು ಆಚರಿಸ್ತಾನೆ, ಒಳ್ಳೆಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಥವಾ ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸಿ, ವಾನಪ್ರಸ್ಥ ಸನ್ಯಾಸಿ, ಇದನ್ನೆಲ್ಲ ಆಚರಿಸ್ತಾನೆ. ಆದರೆ ಅವನು ಭಕ್ತಿಗೆ ಬಂದಿಲ್ಲ, ಬರೇ ತನ್ನ ಸ್ವಧರ್ಮ, ತನ್ನ ಕರ್ತವ್ಯವನ್ನ ಐಹಿಕ ಪ್ರಪಂಚದಲ್ಲಿ ಮಾಡ್ತಾನೆ. ಭಕ್ತಿಗೆ ಬರ್ಲಿಲ್ಲ ಅಂತಂದ್ರೆ ಅವಾಗೇನಾಗತ್ತೆ, ಅವನು ಒಳ್ಳೆಯದನ್ನ ಮಾಡಿ ಏನು ಪ್ರಯೋಜನ ಇರೋದಿಲ್ಲ. ಒಳ್ಳೆಯ ಹುಡುಗ ಅಥವಾ ಒಳ್ಳೆ ಹುಡುಗಿ ಅಂತ ಹೇಳ್ಕೊಂಡು ಒಳ್ಳೆಯ ವ್ಯಕ್ತಿ ಅಂತ ಹೇಳಿಸ್ಕೊಂಡ್ರು ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೆ ಹೋದ್ರೆ ಅದೇನಾಗತ್ತೆ, ಏನು ಪ್ರಯೋಜನ ಇರೋದಿಲ್ಲ. ಸೊ ಹಾಗಾಗಿ ಈ ವರ್ಣಾಶ್ರಮ ಪಾಲನೆ ಮಾಡೋದು ಅಂತ ಹೇಳೋದು ಭಕ್ತಿಗೆ ಬರ್ಲಿಕ್ಕೆ ಸೋಪಾನ. ಭಕ್ತಿಗೆ ಬರಬೇಕು ಅಂತಂದ್ರೆ ವರ್ಣಾಶ್ರಮದಿಂದ ಭಕ್ತಿ ಬರುವುದೇ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ವರ್ಣಾಶ್ರಮ ಪಾಲನೆ ಮಾಡಿದ್ರೆ ಭಕ್ತಿಗೆ ಬರ್ಲಿಕ್ಕೆ ಸಹಾಯ ಆಗ್ತದೆ. ಇದು ವರ್ಣಾಶ್ರಮ ಧರ್ಮದ ಒಂದು ಉದ್ದೇಶ. ಸೊ ಹಾಗಾಗಿ ಭಕ್ತಿಗೆ ಬರುವ ಒಂದು ಮೂಲ ಧ್ಯೇಯ ನಮಗೆ ಇಲ್ಲದೆ ಹೋದ್ರೆ ವರ್ಣಾಶ್ರಮ ಫಾಲೋ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಸೊ ಅದೆಲ್ಲ ವ್ಯರ್ಥ. ಸೊ ಹಾಗಾಗಿ ಇಲ್ಲಿ ಭಕ್ತಿಗೆ ಬಂದು ಪತನ ಹೊಂದಿದರೂ ಪರವಾಗಿಲ್ಲ, ಅವನು ಸರಿಯಾದ ಮಾರ್ಗದಲ್ಲಿದ್ದಾನೆ. ಭಕ್ತಿಗೆ ಬರದೆ ಸ್ವಧರ್ಮವನ್ನು ಆಚರಿಸಿ ನಾವು ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾನೆ, ಅದು ಉದ್ದೇಶ ಈಡೇರುವುದಿಲ್ಲ. ಭಕ್ತಿಗೆ ಬರೋ ಉದ್ದೇಶವೇ ವರ್ಣಾಶ್ರಮದ ಇದು. ಸೊ ಹಾಗಾಗಿ ಇಲ್ಲಿ ಸೇವೆ ಮಾಡೋದು ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಇಲ್ಲಿ ಭಕ್ತಿಗೆ ಬರುವುದು ಬಹಳ ಮುಖ್ಯ. ಭಕ್ತಿ ಇಲ್ಲದೆ ಸ್ವಧರ್ಮವನ್ನು ಆಚರಿಸಿದರೆ ಏನೂ ಕೂಡ ಇಲ್ಲ. ಹರೇ ಕೃಷ್ಣ. ಯಾರಾದ್ರೂ ಓದ್ಬೋದು, ಯಾರು ಓದೋದೀಗ? ಹರೇ ಕೃಷ್ಣ. ಹರೇ ಕೃಷ್ಣ. ಹಾಕಿದೀನಿ ಮಾತಾಡಿ. ಉದ್ದವ
ಎಲ್ಲ ಜೀವಿತ ವೃತ್ತಿಗಳನ್ನು ತೊರೆದು ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ನನ್ನ ಆಶ್ರಯ ಪಡೆದು ನನ್ನ ಉಪದೇಶಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುವ ವ್ಯಕ್ತಿಯನ್ನು ಪ್ರಥಮ ವರ್ಗದ ಮನುಷ್ಯನೆಂದು ಗಣಿಸಬೇಕು. ಜೀವಿಕಾ ವೃತ್ತಿಗಳನ್ನು ಯಾವನೋ ಒಬ್ಬನು ಬಿಟ್ಟುಕೊಟ್ಟು ಸಂಪೂರ್ಣವಾಗಿ ಭಗವತ್ ಉತ್ಪಾದನೆಗಳಿಗೆ ಶರಣಾದರೆ ಅಂತಹನು ಇನ್ನು ಮುಂದೆ ಸಾಲಗಾರನಲ್ಲ, ಸುಮ್ಮನೆ ಭಕ್ತಿ ಸೇವೆ ಮಾಡುತ್ತಾ ಅಷ್ಟೇ ಕಾಣಿಸ್ತಾ ಇದೆ ಮಾತಾಜಿ. ಹೋಗುವಷ್ಟರಿಂದಲೇ ಅವನು ಎಲ್ಲವನ್ನು ಸಾಧಿಸುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಶೀಲ ಪ್ರಭುಪಾದ ಲಿಂಕ್ ಹಾಕಿದೀನಿ ಮಾತಾಜಿ. ಅಟೆಂಡೆನ್ಸ್ ಏನು ಮಾತಾಜಿ? ಲಿಂಕ್ ಹಾಕಿದೀನಿ. ಎಲ್ಲರೂ ಕೂಡ ಅಟೆಂಡೆನ್ಸ್ ಹಾಕೊಳ್ಬಹುದು. ಹರೇ ಕೃಷ್ಣ. ಪ್ಲೀಸ್ ದಯವಿಟ್ಟು ಅಟೆಂಡೆನ್ಸ್ ತುಂಬಿಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಕೊನೆಯದಾಗಿ ಶೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಇಲ್ಲಿ ನಮಗೆ ಯಾರು ಭಕ್ತಿ ಸೇವೆಗೆ ಬಂದಿದ್ದಾರೆ, ಎಲ್ಲಾ ಜೀವಿಕಾ ವೃತ್ತಿ ವರ್ಣಾಶ್ರಮ ಧರ್ಮವನ್ನು ಬಿಟ್ಟು ಜೀವಿಕಾ ವೃತ್ತಿಯನ್ನು ಬಿಟ್ಟು ಅವರು ಯಾರಿಗೂ ಭಕ್ತಿಗೆ ಬಂದಿದ್ದಾರೆ ಅವರೆಲ್ಲರೂ ವೈಷ್ಣವರು ಅಂತ ಪರಿಗಣಿಸಬೇಕು. ಭಗವಂತನ ಭಕ್ತಿ ಮಾಡೋದ್ರಿಂದ ಮಾತ್ರ ವ್ಯಕ್ತಿ ಎಲ್ಲ ಋಣಗಳನ್ನು ತೀರಿಸ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಋಣ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಯಾವಾಗ ವ್ಯಕ್ತಿ ಇಲ್ಲಿ ಜನ್ಮಕ್ಕೆ ಬಂದಿರ್ತಾನೆ ಅವಾಗ ವ್ಯಕ್ತಿ ಈ ಋಣಗಳಿಗೆ ಬದ್ಧನಾಗಿರ್ತಾನೆ. ಯಾವುದು ಅದು ಋಣ? ದೇವ ಋಣ, ಪಿತೃ ಋಣ, ಋಷಿ ಋಣ, ಬಂಧು ಋಣ, ಮತ್ತೆ ಭೂತ ಋಣ. ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ದೇವ ಋಣ ಅಂತಂದ್ರೆ ಇಲ್ಲಿ ದೇವತೆಗಳು ಅವರಿಗೆ ನಾವು ಋಣಿಯಾಗಿರ್ತೇವೆ. ಯಾಕೆಂದ್ರೆ ದೇವತೆಗಳಿಂದ ನಮ್ಗೆ ಏನಾಗುತ್ತೆ, ಭಗವಂತ ದೇವತೆಗಳ ಮೂಲಕ ನಮ್ಗೆ ಗಾಳಿ, ನೀರು, ಬೆಳಕು, ಮಳೆ, ಬೆಂಕಿ ಎಲ್ಲವನ್ನು ಕೊಡ್ತಾನೆ. ನಮ್ಗೆ ಇಲ್ಲಿ ಜೀವಿಸ್ಲಿಕ್ಕೆ ಆ ದೇವತೆಗಳ ಮೂಲಕವೇ ನಮ್ಗೆ ಇದೆಲ್ಲ ಸಿಕ್ಕುತ್ತೆ. ಸೊ ಅವರಿಗೆ ನಾವು ಋಣಿಯಾಗಿರ್ಬೇಕು, ಅವರ ಋಣ ತೀರಿಸ್ಬೇಕು. ದೇವತೆಗಳ ಋಣ ತೀರಿಸುವುದು ಹೇಗೆ? ಹರೇ ಕೃಷ್ಣ. ದೇವತೆಗಳ ಋಣ ತೀರಿಸುವುದು ಹೇಗೆ? ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದರೆ ಭಗವಂತನಿಗೆ ಮಾಡಿದ್ರೆ ದೇವರಿಗೆ ಸಿಕ್ದಂಗೆ. ಅಂದ್ರೆ ಯಾರು ಯಾವಾಗ ನಾವು ಮರದ ಬೇರಿಗೆ ನೀರ್ ಹಾಕ್ತಿವಿ ಮರಕ್ಕೆ ಪೋಷಣೆ ಸಿಗುತ್ತೆ. ಹಾಗೆ ಅದು ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ. ಯಾರು ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ ಅವರು ಯಜ್ಞಗಳ ಮೂಲಕ. ಈಗ ನಾವು ವಿಚಾರ ಮಾಡೋಣ, ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ ಅವರು ಮೊದಲು ಅವರ ಸ್ಥಿತಿ ಏನು? ಅವರಿಗೆ ಋಣ ಇರುತ್ತೆ. ಸೊ ಹಾಗಾಗಿ ಯಜ್ಞಗಳ ಮೂಲಕ ಅವರು ದೇವತೆಗಳಿಗೆ ಅವರು ಋಣವನ್ನು ತೀರಿಸಬೇಕು. ಆಮೇಲೆ ತಂದೆ ತಾಯಿ ಋಣ. ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟಿರ್ತಾರೆ, ನಮ್ಮನ್ನ ತುಂಬಾ ಇಷ್ಟು ದೊಡ್ಡ ಮಾಡಿ ಸಾಕು ಸಲಹಿರ್ತಾರೆ, ಮತ್ತೆ ಅವರು ನಮಗೆ ಅವರ ಆಸ್ತಿ ಪಾಸ್ತಿಗಳನ್ನ ಬಿಡ್ತಾರೆ. ಸೊ ಆದ್ದರಿಂದ ತಂದೆ ತಾಯಿಗಳ ಋಣ ನಮಗಿದೆ. ಸೊ ಅದನ್ನ ನಾವು ಹೇಗೆ ತೀರ್ಸ್ಕೊಳ್ಳೋದು? ನಾವು ಭಕ್ತಿಗೆ ಬಂದಿಲ್ಲ ಅಂತವ್ರು. ನಾನು ಕೇಳ್ತಾ ಇರೋದು, ಭಕ್ತಿಗೆ ಯಾರು ಬಂದಿಲ್ಲ ಅಂತವ್ರು ತಂದೆ ತಾಯಿ ಋಣ ಹೇಗೆ ತೀರ್ಸ್ಕೋಬೇಕು? ಅವರ ಸೇವೆ ಮಾಡಿ, ಅವರ ಸೇವೆಯನ್ನು ಮಾಡಬೇಕು. ಆಮೇಲೆ ಪಿತೃ ಋಣವನ್ನ, ಆಮೇಲೆ ಶ್ರಾದ್ದ ಕರ್ಮಾದಿಗಳಿಂದ ಅವರು ಕೂಡ ಮಾಡ್ಕೊಳ್ಬೇಕು. ಆಮೇಲೆ ಮುಂದೆ ಅವರು ತಂದೆ ತಾಯಿಗಳನ್ನ ಹೇಳಿ ಮಾತಾಜಿ. ಹರೇ ಕೃಷ್ಣ. ಆಮೇಲೆ ಋಷಿಗಳು, ನಮ್ಗೆ ಋಷಿಗಳು ನೋಡಿ, ವ್ಯಾಸದೇವರು ನಮ್ಗೆ ಇಷ್ಟೊಂದು 4 ವೇದಗಳು, 4 ವೇದಗಳು, ಆಮೇಲೆ ಉಪವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಇತಿಹಾಸಗಳು ಎಲ್ಲವನ್ನು ಕೊಟ್ಟಿದ್ದಾರೆ. ನಾರದರು ಕೂಡ, ಆಮೇಲೆ ಶಂಕರಾಚಾರ್ಯರು, ಇಂಥವರೆಲ್ಲ ಋಷಿಗಳ ಸಮಾನ. ಸೊ ಅವರ ಮೇಲೂ ನಮ್ಗೆ ಋಣ ಇದೆ. ಅಥವಾ ಆ ಋಣವನ್ನು ಹೇಗೆ ತೀರಿಸುವುದು? ನಾವಿನ್ನೂ ಭಕ್ತಿಗೆ ಬಂದಿಲ್ಲ. ಋಣ ತೀರಿಸ್ಬೇಕು ಅಂತಂದ್ರೆ ಅವರು ಬರೆದಿರ್ತಕ್ಕಂತಹ ಸಾಹಿತ್ಯಗಳನ್ನ ಓದಬೇಕು. ಸೊ ಆಮೇಲೆ ಏನಾಯ್ತು, ಈಗ ದೇಶ ಒಂದು ನಮಗೆ ಪಿತೃ ಋಣ, ಋಷಿ ಋಣ, ದೇವತ ಋಣ, ಆಮೇಲೆ ಬಂಧು ಋಣ. ಈ ಬಂಧುಗಳು ನಮಗೆ ಸಮಾಜದ ಋಣ, ಸಮಾಜ, ದೇಶ, ಇದರದ್ದೆಲ್ಲ ಋಣ ಇರುತ್ತೆ ನಮಗೆ. ಯಾಕಂದ್ರೆ ಅವರು ಒಂದಲ್ಲ ಒಂದರಿಂದ ಸಹಾಯ ಮಾಡ್ತಾರೆ ಬಂಧುಗಳು. ಆಮೇಲೆ ನಮಗೆ ಸಮಾಜ ನೋಡಿ, ಒಬ್ಬನು ಅಂದ್ರೆ ಪ್ರತಿ ಸಮಾಜದಲ್ಲಿ ಒಬ್ಬವ ಇದನ್ನ ಬೆಳಿತಾನೆ. ಏನಂತಂದ್ರೆ ಎಲ್ಲ ದವಸ ಧಾನ್ಯಗಳನ್ನ ಬೆಳಿತಾನೆ. ಮತ್ತೊಬ್ಬವನ ಹಸುವಿನಿಂದ ಹಾಲು ಕೊಡ್ತಾನೆ, ಹಸುವನ್ನು ಸಾಕಿ. ಮತ್ತೊಬ್ಬವನ ಏನೋ ಒಂದು ವೈದ್ಯಕೀಯ ವೃತ್ತಿ ಮಾಡ್ತಾನೆ. ಮತ್ತೊಂದು ಮಾಡ್ತಾನೆ, ಇಂಜಿನಿಯರ್ ಮಾಡ್ತಾನೆ. ಮತ್ತೊಂದು ಸಂದೆ ಸಹಾಯ ಮಾಡ್ತಾನೆ, ಮನೆ ಕಟ್ಟಿ ಏನೋ ಸಹಾಯ. ಈ ಒಬ್ಬರಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯವಾ ನಮಗೆ? ಇಲ್ಲ. ಸೊ ಹಾಗಾಗಿ ಈ ಸಮಾಜದ ಋಣ ಇರುತ್ತೆ, ದೇಶದ ಋಣ ಇರುತ್ತೆ. ಅದನ್ನ ನಾವಿನ್ನು ಭಕ್ತಿಗೆ ಬಂದಿಲ್ಲ, ಹೇಗೆ ತೀರಿಸ್ಬೇಕು? ಒಳ್ಳೆಯ ನಾಗರಿಕನಾಗಿ ತೀರಿಸ್ಬೇಕು. ಒಳ್ಳೆಯ ನಾಗರಿಕನಾಗಿ ತೀರಿಸ್ಬೇಕು ನಾವು. ಸೊ ಹಾಗಾಗಿ ಇದೆಲ್ಲ ಋಣ ಇದ್ದಿರುತ್ತೆ. ಆದರೆ ಇಲ್ಲಿ ಏನ್ ಹೇಳ್ತಾರೆ ಶೀಲ ಪ್ರಭುಪಾದರು, ಎಲ್ಲಾ ಜೀವಿಕ ವೃತ್ತಿಗಳನ್ನ ಬಿಟ್ಬಿಟ್ಟಿದ್ದೇವೆ. ಈ ಜೀವಿಕ ವೃತ್ತಿ ಮಾಡಿದ್ರೆ ನಾವು ತೀರಿಸ್ಬೋದು. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲ ಜೀವಿಕ ವೃತ್ತಿ.
ಇದನ್ನು ಮಾಡಿ ತೀರಿಸ್ಬೋದು. ಆದರೆ ಜೀವಿಕಾ ವೃತ್ತಿಯನ್ನ ಬಿಟ್ಟು ಹೊರಗೆ ಬಂದ್ಬಿಟ್ಟಿದ್ದಾನೆ, ಭಕ್ತಿಗೆ ಬಂದ್ಬಿಟ್ಟಿದ್ದಾನೆ ಒಬ್ಬನು, ಎಲ್ಲ ಯಾವ ಜೀವಿಕಾ ವೃತ್ತಿಯನ್ನು ಮಾಡ್ತಾ ಇಲ್ಲ. ಸೊ ಹಾಗಿದ್ರೆ ಏನು ತೊಂದರೆ ಇಲ್ಲ, ಅವನಿಗೆ ಎಲ್ಲ ಋಣಗಳು ಭಕ್ತಿ ಮಾಡೋದ್ರಿಂದ ತೀರಿ ಹೋಗ್ತವೆ. ಏಕವಾಗಿ ಅವನು ಯಾವ ಋಣವನ್ನು ತೀರಿಸಬೇಕಾಗಿಲ್ಲ. ಸೊ ಅಂದ್ರೆ ಇಲ್ಲಿ ಬರ್ತದೆ ಗಿಡದ ಬೇರಿಗೆ ನೀರು ಹಾಕುವುದು. ಕೃಷ್ಣನ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಆ ಪ್ರಪಂಚದ ಭೌತಿಕ ಪ್ರಪಂಚದ ಜವಾಬ್ದಾರಿ ಅದು ತಾನಾಗಿಯೇ ತೀರಿ ಹೋಗ್ತದೆ. ನೀವು ಭಕ್ತಿಗೆ ಬಂದಿದ್ದೀರಿ, ತಂದೆ ತಾಯಿಗಳ ರಕ್ಷಣೆ ಭಗವಂತ ಮಾಡ್ತಾನೆ, ಅರೇಂಜ್ ಮಾಡ್ತಾನೆ ಅವರಿಗೆ. ಸೊ ಅದೇ ತರಹ ದೇಶಕ್ಕೆ ಋಣ, ಮತ್ತೆ ಪಿತೃ ಋಣ, ದೇವ ಋಣ, ಋಷಿ ಋಣ, ಭೂತ ಋಣ ಅಂತಂದ್ರೆ ನಮ್ಗೆ ಏನಾಗುತ್ತೆ, ಸಣ್ಣ ಪ್ರಾಣಿ ಪಕ್ಷಿಗಳಿಂದ ನಮಗೆ ಸಹಾಯ ಆಗಿರುತ್ತೆ. ಪ್ರಾಣಿಗಳು ಕೆಲವೊಮ್ಮೆ ನೋಡಿ ಜೇನುನೊಣಗಳು ಅವು ಏನ್ ಮಾಡ್ತವೆ, ಪರಾಗಸ್ಪರ್ಶ ಮಾಡಿ ಅವು ಎಲ್ಲ ದವಸ ಧಾನ್ಯಗಳು ಹಣ್ಣು ಹಂಪಲು ಬರ್ಲಿಕ್ಕೆ ಪರಾಗಸ್ಪರ್ಶ ಆಗ್ಬೇಕು. ಅದು ಯಾರು ಜೇನುಗಳು ಮಾಡುತ್ತೆ, ನಮ್ಗೆ ಅದ್ರ ಸಹಾಯ ಇದೆ, ಅದ್ರ ಋಣ, ಅದಕ್ಕೂ ನಾವು ಋಣಿಗಳಾಗಿದ್ದೇವೆ ಪ್ರಾಣಿ ಪಕ್ಷಿಗಳಿಗೂ. ಸೊ ಆದ್ದರಿಂದ ಅವರುಗಳಿಗೆ ಋಣವನ್ನು ನಾವು ಪ್ರತ್ಯೇಕವಾಗಿ ತೀರಿಸಬೇಕಾಗಿಲ್ಲ. ಒಬ್ಬನು ಜೀವಿಕಾ ವೃತ್ತಿ ತೊರೆದು ಬಿಟ್ಟಿದ್ದಾನೆ, ಭಗವಂತನ ಭಕ್ತಿಗೆ ಬಂದಿದ್ದಾನೆ, ಸೊ ಏನು ತೊಂದರೆ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಎಲ್ಲ ಋಣಗಳು ಭಕ್ತಿ ಮಾಡೋದ್ರಿಂದ ತೀರಿ ಹೋಗ್ತವೆ. ಸೊ ಭಕ್ತರು ಭೌತಿಕ ಪ್ರಪಂಚದ ಜವಾಬ್ದಾರಿ ಅದನ್ನ ತನ್ನಿಂತಾನೇ ಸಂಪೂರ್ಣವಾಗಿಬಿಡುತ್ತೆ. ಸೊ ಯಾಕಂದ್ರೆ ಭಕ್ತಿ ಸೇವೆ ಮಾಡಿದರೆ ಆ ಗಿಡದ ಬೇರಿಗೆ ತರೋರ್ ಮೂಲ ನಿಷೇಚನಂ, ಆ ಗಿಡದ ಬುಡಕ್ಕೆ ಕೃಷ್ಣನಿಗೆ ಆ ಬೇರು, ಕೃಷ್ಣ ಮೂಲ ಬೇರು, ಈ ಎಲ್ಲದಕ್ಕೂ ಮೂಲ ಬೇರು ಕೃಷ್ಣ. ಸೊ ಆ ಮೂಲ ಬೇರಿಗೆ ಭಕ್ತಿ ಸೇವೆ ಮಾಡಿದರೆ, ಭಗವಂತನಿಗೆ ಭಕ್ತಿ ಸೇವೆ ಮಾಡಿದರೆ, ಆ ಗಿಡದ ಬುಡಕ್ಕೆ ನೀರು ಹಾಕಿದರೆ ಕಾಂಡ ಎಲ್ಲ ಶಾಖೆ, ಎಲೆ, ಆಮೇಲೆ ಹೂವು ಎಲ್ಲದಕ್ಕೂ ಕೂಡ ನೀರು ಸರಬರಾಜಾಗತ್ತೆ. ಸೊ ಅದೇ ತರ ಹೊಟ್ಟೆಗೆ ಆಹಾರವನ್ನು ಕೊಟ್ಟರೆ ಅದರಿಂದ ಕೈ ಕಾಲುಗಳು, ಕಣ್ಣು, ತಲೆ, ಶರೀರದ ಎಲ್ಲ ಭಾಗಗಳಿಗೂ ಅದು ಆ ಒಂದು ಸತ್ವವನ್ನ ಅದು ಸಾಗಿಸುತ್ತದೆ. ಸೊ ಹಾಗಾಗಿ ಭಗವಂತನ ಸೇವೆ ಮಾಡಿದಾಗ ಅದು ಎಲ್ಲರಿಗೂ ಪ್ರಿಯವಾಗ್ತದೆ. ಸೊ ಪ್ರತ್ಯೇಕವಾಗಿ ಕರ್ತವ್ಯವನ್ನು ಮಾಡಿ ಆ ಋಣವನ್ನು ತೀರಿಸ್ತಕ್ಕಂತಹ ಅಗತ್ಯ ಇರೋದಿಲ್ಲ. ಇದು ಭಕ್ತಿ ಸೇವೆಯ ಪಾವಿತ್ರತೆ ಬಗ್ಗೆ ಶ್ರೀಲ ಪ್ರಭುಪಾದರು ಅಷ್ಟು ಪವಿತ್ರವಾದದ್ದು, ಭಕ್ತಿ ಸೇವೆ ಅಷ್ಟು ಸಂಪೂರ್ಣವಾದದ್ದು ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದ ಕಿ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಯಾರಿಗಾದರೂ ಮಾತಾಜಿ ಹರೇ ಕೃಷ್ಣ ಹೇಳ್ಬೋದು. ಹರೇ ಕೃಷ್ಣ. ಒಂದು 5 minutes. ಹರೇ ಕೃಷ್ಣ. ನನಗೇನ್ ತಿಳಿದಿದೆ ಅದನ್ನ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅಸೈನ್ಮೆಂಟ್ ಯಾರಿಗೆ ಸೆಂಡ್ ಮಾಡ್ಬೇಕು ಮಾತಾಜಿ? ಅಸೈನ್ಮೆಂಟ್ ನಾನು ನಿಮ್ಗೆ ಇವತ್ತು ಕಳಿಸ್ತೇನೆ. ನಿಮ್ಮದು ಪ್ರಬಂಧಗಳನ್ನ ಬರೀಲಿಕ್ಕೆ ಉಂಟು, 2 ಪ್ರಬಂಧಗಳನ್ನ ಬರೀಲಿಕ್ಕೆ ಉಂಟು. ನಾನಿವತ್ತು ಲೈವ್ ಇದೆ ಮಾತಾಜಿ, ಲೈವ್ ತೆಗಿಲಿಕ್ಕಾಗಿ ನೋಡ್ತಾ ಇದ್ದೇನೆ ನಾನು. ನಂಗೆ ಹರೇ ಕೃಷ್ಣ. ನಾನು ಮತ್ತೆ ಇದು ಸ್ಟಾಪ್ ಮಾಡಿ ಮತ್ತೆ ಜಾಯ್ನ್ ಆಗ್ತೇನೆ. ನಂಗೆ ಇದು ಲೈವ್ ತೆಗಿಲಿಕ್ಕೆ ಆಗ್ತಾ ಇಲ್ಲ. 1 minute ಲೈವ್ ತೆಗಿತೀನಿ. ಹರೇ ಕೃಷ್ಣ.